ನಮಸ್ಕಾರ ವೀಕ್ಷಕರಿಗೆ ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ನಾನು ಆದಿತ್ಯ. ಅನ್ನದಾತನಿಗೆ ಸಂಕಷ್ಟ ವಿಶೇಷ ಕಾರ್ಯಕ್ರಮ. ಎಸ್ ವೀಕ್ಷಕರೇ, ಈಗಾಗಲೇ ಉಡುಪಿ ಜಿಲ್ಲೆಯ ಜನ ಇನ್ನೇನು ಬರಗಾಲ ಹತ್ತಿರ ಬರ್ತಾ ಇರುವಂಥದ್ದು, ಇದರ ಮಧ್ಯೆಯಲ್ಲೇ ನೀರಿನ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಬಹುಭಾಗದ ಒಂದು ನಗರದ ಜನರಿಗೆ ನೀರಿನ ಕೊರತೆ ಇರುವಂಥದ್ದು. ಇದಲ್ಲದೆ ಗ್ರಾಮೀಣ ಭಾಗದಲ್ಲಿರುವಂತಹ ರೈತರು ಏನಿದ್ದಾರೆ ಇವರಿಗೂ ಕೂಡ ಈಗ ನೀರಿನ ಸಮಸ್ಯೆ ಎದುರಾಗಿರುವಂಥದ್ದು. ಡ್ಯಾಮ್ ಮೂಲಕ ಅವರಿಗೆ ನೀರು ಸಿಗ್ತಾ ಇಲ್ಲ, ನೀರು ಪೂರೈಕೆ ಆಗ್ತಾ ಇಲ್ಲ, ನೀರನ್ನು ಪಡೆದುಕೊಳ್ಳಲು ಯಾವುದೇ ರೀತಿಯ ಒಂದು ಅವಕಾಶವನ್ನ ಕೂಡ ನೀಡ್ತಾ ಇಲ್ಲ. ಇದರ ಕುರಿತಾಗಿ ಜಿಲ್ಲಾಧಿಕಾರಿ ಅವರಿಗೆ ದೂರನ್ನ ನೀಡಿದ್ರು ಕೂಡ ತ್ವರಿತಗತಿಯಾಗಿ ಈ ಸಮಸ್ಯೆ ಏನು, ಇದನ್ನು ಯಾವ ರೀತಿ ಪರಿಹಾರ ಮಾಡಬೇಕು, ಇದರ ಕುರಿತಾಗಿ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆಯನ್ನು ಕೂಡ ನೀಡ್ತಾ ಇಲ್ಲ. ಸೊ ಏನು ಈ ಸಮಸ್ಯೆ, ಇದಕ್ಕೆ ನಿರ್ದಿಷ್ಟವಾದ ಪರಿಹಾರ ಏನು, ಇದರ ಕುರಿತಾಗಿ ನಾವು ಇವತ್ತು ಚರ್ಚೆಯನ್ನ ಮಾಡೋದಕ್ಕಿದ್ದೇವೆ. ನಮ್ಮೊಂದಿಗೆ ನಮ್ಮ ಅತಿಥಿಗಳಿದ್ದಾರೆ, ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೊದಲಾಗಿ ರಾಮಕೃಷ್ಣ ಶರ್ಮಾ ಅವರು ನಮ್ಮೊಂದಿಗಿದ್ದಾರೆ, ಅಧ್ಯಕ್ಷರು ಕೃಷಿಕ ಸಂಘ ಉಡುಪಿ, ಇವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್. ಹಾಗೂ ನಮ್ಮೊಂದಿಗಿದ್ದಾರೆ ಕುದಿ ಶ್ರೀನಿವಾಸ್ ಭಟ್ ಅವರು, ಪ್ರಧಾನ ಕಾರ್ಯದರ್ಶಿ ಉಡುಪಿ ಕೃಷಿಕರ ಸಂಘ, ಇವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಸರ್. ನಮಸ್ತೆ. ಈಗಾಗಲೇ ಏನು ಈ ನೀರಿನ ಸಮಸ್ಯೆ ಎದುರಾಗ್ತಾ ಇರುವಂಥದ್ದು, ಏನು ಡ್ಯಾಮ್ ಮೂಲಕ ನಿಮಗೆ ನೀರನ್ನು ಬಿಡ್ತಾ ಇಲ್ವಾ, ಅಥವಾ ಇದ್ದಂಥ ನೀರಿನ ಯೋಜನೆ ಇದರ ಪರಿಸ್ಥಿತಿ ಯಾವ ರೀತಿ ಇದೆ? ಮುಖ್ಯವಾಗಿ ಏನು ಕೇಳಿದರೆ ಕುಡಿಯುವ ನೀರು ಉಡುಪಿಗೆ ಬೇಕು. ಈ ನಿಟ್ಟಿನಲ್ಲಿ 1974ರಲ್ಲಿ ಬಜೆ ಡ್ಯಾಮನ್ನು ಕಟ್ಟಿದರು. ಅಂಥ ಸಂದರ್ಭದಲ್ಲಿ ಆ ಭಾಗದಲ್ಲಿ ಕೃಷಿಕರು ಆ ಸಂದರ್ಭದಲ್ಲಿ ಕೃಷಿ ಮಾಡ್ತಾ ಇರುವಾಗ ಅವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಯಾಕೆ ಕೇಳಿದರೆ ಡ್ಯಾಮ್ ಕಟ್ಟಿದರೆ ನಮಗೆ ಸಮಸ್ಯೆ, ಆಗ ಮಣ್ಣಿನ ಕಟ್ಟು ಹಾಕ್ತಾಯಿದ್ರು ಮುಂಚೆ ಸ್ಟಾರ್ಟಿಂಗ್ನಲ್ಲಿ. ತದನಂತರದಲ್ಲಿ ಡ್ಯಾಮ್ ಆದ ಮೇಲೆ ಸರಿ ಆಯಿತು ಏನು ಕೇಳಿದರೆ ಅವರಿಗೆ ತುಂಬ ಉತ್ತಮ ರೀತಿಯ ನೀರನ್ನು ನೋಡ್ಕೊಂಡು ಅವರಿಗೂ ಖುಷಿ ಆಯಿತು. ಕಡೆಗೆ ಅದು ಡ್ಯಾಮನ್ನು ಕಟ್ಟಲಿಕ್ಕೆ ಬಿಟ್ಟರು. ಅಲ್ಲಿಂದ 2007ರವರೆಗೆ ಯಾವುದೇ ಸಮಸ್ಯೆಗಳು ಇರಲಿಲ್ಲ ನಮಗೆ. ಯಾಕೆ ಕೇಳಿದರೆ ಆ ಭಾಗದಲ್ಲಿ ಅಂತ ಅಷ್ಟೇ ಹೊತ್ತಿಗಾಗಲೇ 22 ಪಂಪ್ ಸೆಟ್ಗಳನ್ನು ಆ ಭಾಗದ ರೈತರು ಅಳವಡಿಸಿಕೊಂಡಿದ್ದರು. ಯಾವಾಗ 1974ರ ಒಳಗಡೆ. ತದನಂತರದಲ್ಲಿ ಏನು ಕೇಳಿದರೆ ನೀರಿನ ಅವಕಾಶ ಸಿಕ್ಕಿತ್ತು. ಕೇವಲ ಭತ್ತ ಮಾತ್ರ ಬೆಳೀತಾ ಇದ್ದರು. ಎರಡನೇ ಬೆಳೆ ಬೆಳೀಲಿಕ್ಕೆ ಶುರು ಮಾಡಿದ್ರು. 2007ರ ಒಳಗೆ ಒಳ್ಳೆಯ ಕೃಷಿಯನ್ನು ಆ ಭಾಗದ ರೈತರು ಮಾಡಿದರು. ಇದರಲ್ಲಿ ತೋಟಗಾರಿಕಾ ಬೆಳೆಗಳನ್ನು ಮಾಡಿದರು. ತೋಟಗಾರಿಕಾ ಬೆಳೆಗಳು ಅಂತ ಹೇಳಿದ್ರೆ ನಮ್ಮದು ಅಡಿಕೆ 100 ಎಕರೆಗಿಂತೂ ಜಾಸ್ತಿ ಅಡಿಕೆ ಬೆಳೆಗಳು ಅಂತ ಹೇಳಿದ್ರೆ ಒಂದು 50,000ದಷ್ಟು ಅಡಿಕೆ ಮರಗಳು ಆ ಭಾಗದಲ್ಲಿದ್ದಾವೆ. ಒಂದು 12ರಿಂದ 14,000ದವರೆಗೆ ಇವತ್ತು ತೆಂಗಿನ ಮರಗಳು ಆ ಭಾಗದಲ್ಲಿದ್ದಾವೆ. ಬಾಳೆ ಗಿಡಗಳು, ಕಾಳುಮೆಣಸು, ತರಕಾರಿ ಬೆಳೆಗಳು ಆ ಭಾಗದಲ್ಲಿ ಬೆಳೀತಾ ಇದ್ದಾರೆ. 2007ರಲ್ಲಿ ಏನಾಯಿತು ಕೇಳಿದರೆ ಸ್ವಲ್ಪ ನೀರಿನ ಕ್ಷಾಮ ಉಂಟಾಯಿತು. ಅಂಥ ಸಂದರ್ಭದಲ್ಲಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಯಾಗಿ ಪೊನ್ನುರಾಜರು ಇದ್ದರು. ಅವರಿಗೆ ನೀರಿನ ಸಮಸ್ಯೆ ಬಂದಾವಾಗ ಇನ್ನು ಮುಂದಿನ ದಿನದಲ್ಲಿ ಬರಬಾರ್ದು ಎನ್ನುವ ದೃಷ್ಟಿಯಲ್ಲಿ ಅವರು ಏನು ಮಾಡಿದ್ರು ಕೇಳಿದರೆ ನೀರನ್ನು ಶಾರಾಗಿ ಕೊಡುವಂಥ ಒಂದು ತೀರ್ಮಾನಕ್ಕೆ ಆ ಸಂದರ್ಭದಲ್ಲಿ ಬಂದಿದ್ದರು. ಹಾಗಾಗಿ ರೈತರ ಪಂಪ್ ಸೆಟ್ಗಳನ್ನು ಅಂಥ ಸಂದರ್ಭದಲ್ಲಿ ಡಿಸ್ಕನೆಕ್ಟ್ ಮಾಡುವಂಥ ಪ್ರವೃತ್ತಿ ಈ ನಗರಸಭೆಗೆ ಆಯಿತು. ಏನಾಯಿತು ಕೇಳಿದರೆ ಆವಾಗ ಏಪ್ರಿಲ್ ಮೇಯಲ್ಲಿ ಮಾತ್ರ, ಏಪ್ರಿಲ್ನಲ್ಲಿ ವಾರಕ್ಕೆ 2 ದಿನ, ಮಾರ್ಚ್ 31ರವರೆಗೆ ನಿರಂತರವಾಗಿ ನೀರು ತೆಗಲಿಕ್ಕೆ ಅವಕಾಶ ಕೊಟ್ಟರು. ಏಪ್ರಿಲಲ್ಲಿ 2 ದಿನ, ಮೇಯಲ್ಲಿ 1 ದಿನದ ನೀರಿನ ಅವಕಾಶ ಆವಾಗ ಮಾಡಿಕೊಟ್ಟರು 2007ರಲ್ಲಿ. ತದನಂತರದಲ್ಲಿ ಇವರಿಗೆ ಪರಿಪಾಠ ಆಯಿತು. ಏನು ಕೇಳಿದರೆ ಅದನ್ನು ಸ್ವಲ್ಪ ಬದಲಾವಣೆ ಮಾಡ್ತಾ ಬಂದರು. ಯಾಕೆ ಕೇಳಿದರೆ ಅದು ಸ್ವಲ್ಪ ಒಳ್ಳೆಯದಂತ ಕಂಡಿತು ಯಾರಿಗೆ, ನಗರಸಭೆಯವರಿಗೆ. ತದನಂತರದಲ್ಲಿ ಏನು ಮಾಡಿದರು, ಮಾರ್ಚ್ವರೆಗೆ ಅಂದರೆ ಸುಮಾರು ಒಂದು 4-5 ವರ್ಷ ಆದರೂ ಅವರಾದ ಮೇಲೆ ಹೇಮಲತಾ ಬಂದರು, ಎಲ್ಲ ಆಗ್ತಾ ಇದೆ. ಅದು ಎಲ್ಲ ಒಳ್ಳೆಯ ರೀತಿಯಲ್ಲಿ ನಡೀತಾ ಹೋಯಿತು. ಅಲ್ಲಿ ತದನಂತರದಲ್ಲಿ ಅವರು ಏಪ್ರಿಲ್ವರೆಗೆ ವಾರದಲ್ಲಿ 2 ದಿನ, ಏಪ್ರಿಲ್ ಮತ್ತು ಮೇಯಲ್ಲಿ ವಾರದಲ್ಲಿ 1 ದಿನ ನೀರು ಕೊಡುವಂಥ ಪ್ರಕ್ರಿಯೆಗೆ ಒಪ್ಪಿಕೊಂಡರು. ಇದೇ ರೀತಿ ನಡೀತು. ಪ್ರಿಯಾಂಕಾ ಮೇರಿ ಅವರು ಬಂದ ಮೇಲೆ 1 ವರ್ಷವೂ ಇದೇ ಥರ ಕಂಟಿನ್ಯೂ ಆಯಿತು. ಕಳೆದ ವರ್ಷ ಏನು ಮಾಡಿದ್ರು ಕೇಳಿದರೆ ಇವರು ಜನವರಿ ತಿಂಗಳಿಂದಲೇ ಶುರು ಮಾಡಿದರು. ಜನವರಿ 24ಕ್ಕೆ ನಮ್ಮದು ಪಂಪನ್ನು ಸ್ಥಗಿತಗೊಳಿಸಿ ಸ್ಟಾರ್ಟ್ ಮಾಡಿದರು. ತದನಂತರದಲ್ಲಿ ನಾವು ಒತ್ತಡ ಮಾಡಿದ್ದಕ್ಕೆ ಮಾತ್ರ ನೀರು ಕೊಡುವಂಥ ಪದ್ಧತಿ ಅವರಲ್ಲಿತ್ತು. ಆಗ್ತಾ ಇದೆ ಕೇಳಿದರೆ ಈ ಡ್ಯಾಮ್ ಮಾಡುವಾಗ ಅವರು ಇಲ್ಲಿಯ ಉಡುಪಿಯ ನಗರದಲ್ಲಿ ಏನು ಕೇಳಿದರೆ ಕೇವಲ 5,000 ಸಂಪರ್ಕ ಮಾತ್ರ ಇತ್ತು. 5,000 ಮನೆಗಳಿಗೆ ಇವರು ನೀರನ್ನು ಪೂರೈಕೆ ಮಾಡ್ತಾಯಿದ್ರು. ಏನು ಕೇಳಿದರೆ ಅದು 5.7 ಮೀಟರ್ ಹೈಟ್ ಇರುವಂಥ ಒಂದು ಡ್ಯಾಮ್, ಯಾವುದು ಬಜೆ ಡ್ಯಾಮ್ ಅಂತ ಹೇಳುವಂಥದ್ದು. ಆದರೆ ಸುವರ್ಣ ನದಿಯಲ್ಲಿ ನಿರಂತರವಾಗಿ ಒಳ್ಳೆಯ ರೀತಿಯಲ್ಲಿ ನೀರು ಇದೆ. ಅದರ ಮಟ್ಟಿಗೆ ನಾವು 2 ಮಾತು ಹೇಳಿಲ್ಲ. ಯಾಕೆ ಕೇಳಿದರೆ ನಮ್ಮ ಪಶ್ಚಿಮ ತಪ್ಪಲಲ್ಲಿ ಹುಟ್ಟುವಂಥ ಈ ನದಿಯಲ್ಲಿ ಉತ್ತಮ ರೀತಿಯ ನೀರು ಇದೆ, ಒಳ್ಳೆಯ ರೀತಿಯಲ್ಲಿ ನೀರು ಇತ್ತು, ಇದು ಆಗ್ತಾ ಇತ್ತು. ಬರಗಾಲ ಆದಂಥ ಸಂದರ್ಭದಲ್ಲಿ ಇದು ಮಾಡುವಂಥದ್ದು ಪದ್ಧತಿ ಸರಿ. ಆದರೆ ಇವಾಗ ಬರಗಾಲದ ಪರಿಸ್ಥಿತಿ ಇಲ್ಲದಿರುವಾಗಲೂ, ಸಾಕಷ್ಟು ನೀರು ಇರುವಾಗಲೂ ಪಂಪ್ಗಳು, ರೈತರ ಪಂಪ್ ಸೆಟ್ಗಳ ಮೇಲೆ ಮಾತ್ರ ಇವರಿಗೆ ಕಣ್ಣಿದೆ. ಯಾಕೆ ಕೇಳಿದರೆ ರೈತರು ನೀರು ಎತ್ತುವುದರಿಂದ ನೀರು ಕಡಿಮೆ ಆಗ್ತದೆ ಅಂತ ಹೇಳುವಂಥದ್ದು. ವಾಸ್ತವ ಸ್ಥಿತಿ ಏನು ಕೇಳಿದರೆ ಆ ಡ್ಯಾಮನ್ನು ಎತ್ತರ ಮಾಡುವುದಾದರೆ, ಹೊಸ ಡ್ಯಾಮನ್ನು ಕಟ್ಟುವುದಾಗಲಿ ಮಾಡಲಿಲ್ಲ. ಮುಖ್ಯವಾಗಿ ಏನು ಕೇಳಿದರೆ 1974ರಲ್ಲಿ ಆ ಡ್ಯಾಮನ್ನು ಕಟ್ಟಿದಂಥ ಉದ್ದೇಶ 20 ವರ್ಷಕ್ಕೆ ಸಾಗುವಷ್ಟು ಮಾತ್ರ ಅಂತ ಹೇಳಿದ್ರೆ ಅದಕ್ಕೆ ಸ್ಟ್ರೆಂತ್ ಇರುವಂಥದ್ದಷ್ಟೇ ಅಂತ ಒಂದು ಗಟ್ಟಿಮುಟ್ಟಾಗಿ ಕಟ್ಟಿದ್ದಾರೆ. ಆದರೆ 2004ರವರೆಗೂ ಅದನ್ನು ಯಾವುದೇ ರೀತಿಯಲ್ಲಿ 30 ವರ್ಷ ಆದರೂ ಅದನ್ನು ಮುಟ್ಲಿಕ್ಕೆ ಹೋಗಲಿಲ್ಲ. ಅವ್ರು ಏನು ಮಾಡಿದ್ರು ಕೇಳಿದರೆ 2007ರಲ್ಲಿ 2ನೇ ಸ್ಟೇಜ್ ಅಂತ ಅಲ್ಲಿ ಶಿರೂರು ಡ್ಯಾಮ್ ಅಂತ ಮಾಡಿದರು. ಶಿರೂರಿನ ಹತ್ರ ಇನ್ನೊಂದು ಡ್ಯಾಮ್ ಮಾಡಿದರು. ಅದಕ್ಕೆ ಕೇಳಿದ್ರೆ ಸಂಪೂರ್ಣವಾಗಿ ಅವೈಜ್ಞಾನಿಕ, ನೀರು ನಿಲ್ಲುವಂಥ ಸ್ಟೇಜು ಇಲ್ಲ ಅಲ್ಲಿ, ಮತ್ತು ಅದು ನೀರು ನಿಂತರೂ 2 ದಿನಕ್ಕೂ ನಗರಕ್ಕೆ ಸಾಕಾಗೋದಿಲ್ಲ ಅಂಥ ಡ್ಯಾಮನ್ನು ಮಾಡಿದರು. ಈ ಡ್ಯಾಮನ್ನು ಯಾವುದನ್ನು ಒತ್ತಡಕ್ಕೆ ಹೋಗಲಿಲ್ಲ. ನಾವು ಅವರಿಗೆ ಹೇಳ್ತಾ ಬಂತು, ಅದರ ಮೇಲ್ಗಡೆ ಶಿರೂರು ಡ್ಯಾಮಿನ ಮೇಲ್ಗಡೆ ಬಾವುಕಡಿ ಅಂತ ಹೇಳುವಂಥ ಪ್ರದೇಶ ಇದೆ, ಅಲ್ಲಿ ಒಂದು ಹೊಸ ಡ್ಯಾಮ್ ಮಾಡಿ ಈ ಡ್ಯಾಮಿನ ಎತ್ತರವನ್ನು ಹೆಚ್ಚಿಸಿ. ಯಾಕೆ ಹೇಳಿದ್ರೆ ಈಗಾಗಲೇ ಶೀತಲ ಆಗಿದೆ ಅಂತ ಹೇಳಿದರು. ಅಂಥ ಸಂದರ್ಭದಲ್ಲಿ ಏನು ಮಾಡಲಿಕ್ಕೆ ಶುರು ಮಾಡಿದ್ರು ಕೇಳಿದ್ರೆ ಈ ಬಜೆ ಡ್ಯಾಮಿಗೆ 1 ಮೀಟರ್ನಷ್ಟು ಹೆಚ್ಚಿಗೆ ಎತ್ತರಕ್ಕೆ ಅವರು ಹೊಯ್ಗೆ ಚೀಲವನ್ನು ಹಾಕಲಿಕ್ಕೆ ಶುರು ಮಾಡಿದರು. ಈ ಒಂದು ನೀರಿನ ಸಮಸ್ಯೆ ಯಾಕೆ ಕೇಳಿದ್ರೆ 1 ಮೀಟರ್ನಿಂದ 1 ತಿಂಗಳಿಗೆ ನೀರು ಉಳಿಸ್ಕೊಳ್ಳುವಂಥ ದೃಷ್ಟಿಯಲ್ಲಿ. ಅಷ್ಟೊತ್ತಿಗೆ ಏನಾಯ್ತು ಕೇಳಿದ್ರೆ 2000
14ನೇ ಇಸ್ವಿಯಲ್ಲಿ ಅಲ್ಲಿ ಒಂದು ದೇವರ ಅಂತ ಹೇಳುವಂಥ ಒಂದು ವಿದ್ಯುತ್ ಕಂಪನಿ ಬಂತು, ಎಲ್ಲಿ ಬಜೆಯಲ್ಲಿ. ಅವ್ರು ಏನು ಮಾಡಿದರು, 1 ಮೀಟರ್ ಹೈಟ್ ಮಾಡಿಕೊಂಡು, ಅಂದರೆ ಬಜೆ ಡ್ಯಾಮಿಗಿಂತ ಕೆಳಗಡೆ ಒಂದು 100 ಫೀಟ್ ಅಂತರದಲ್ಲಿ 1 ಮೀಟರ್ ಹೈಟ್ ಮಾಡ್ಕೊಂಡು ಅವ್ರು ಪುನಃ ಹೊಸ ಡ್ಯಾಮ್ ಮಾಡಿದರು. ಹೊಸ ಡ್ಯಾಮ್ ಮಾಡ್ಕೊಂಡು ಅವ್ರು ಏನು ಮಾಡಿದ್ರು ಕೇಳಿದ್ರೆ, ಅವರ ಕರೆಂಟ್ ಪ್ರಾಜೆಕ್ಟ್ಗೆ ಯಾವ ಥರ ಬೇಕೋ ಅಂಥ ಒಂದು ಡ್ಯಾಮನ್ನು ಮಾಡಿದರು. ನಗರಸಭೆಯವರು ಏನು ಎಣಿಸಿದ್ರು, ನಮಗೆ ಇದರಿಂದ ಒಳ್ಳೆಯದಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಅವರಿಗೆ ಅವಕಾಶ ಮಾಡಿಕೊಟ್ಟರು, ಆ ವಿದ್ಯುತ್ ಕಂಪನಿಗೆ ಅವಕಾಶ ಮಾಡಿಕೊಟ್ಟರು. ಇವತ್ತು ಏನಾಗಿದೆ ಕೇಳಿದ್ರೆ, 2 ವರ್ಷದಲ್ಲಿ ಕರೆಕ್ಟಾಗಿ ಅವ್ರ ಗೇಟನ್ನೆಲ್ಲ ಮೇಂಟೈನ್ ಮಾಡಿದ್ದಾರೆ. ಇವಾಗ ಆ ಕಂಪನಿ ಏನಾಗಿದೆ ಕೇಳಿದ್ರೆ, ಅವರಿಗೆ ಈಗ ಕರೆಂಟ್ ತೆಗಿಲಿಕ್ಕೆ ಬಿಡೋದಿಲ್ಲ, ಮಳೆಗಾಲದಲ್ಲಿ ತೆಗಿಲಿಕ್ಕೆ ಮಾತ್ರ ಅವಕಾಶ ಇರುವಂಥದ್ದು. ಡಿಸೆಂಬರ್ವರೆಗೆ ತೆಗಿತಾರೆ, ಡಿಸೆಂಬರ್ 31ವರೆಗೂ, ಜನವರಿ 15ರವರೆಗೂ ಈ ವರ್ಷವೂ ಮಾಡಿದ್ದಾರೆ. ಅದು ಅಲ್ಲ ಅಂತ ಹೇಳೋದಿಲ್ಲ, ಆ ಡ್ಯಾಮಿನ ನೀರನ್ನೇ ಇವತ್ತು ನಗರಸಭೆ ನಂಬಿಕೊಳ್ಳುವಂಥದ್ದಾಗಿದೆ. ಇವತ್ತು ನಗರಸಭೆಯಲ್ಲಿ 35,000ಕ್ಕಿಂತಲೂ ಹೆಚ್ಚಿನ ಸಂಪರ್ಕಗಳು ಇದ್ದಾವೆ. ಇಂಥ ಸಂಪರ್ಕಗಳು ಇರುವಾಗ ಅವ್ರ ಜನರಿಗೆ ಯಾವ ಥರ ನೀರು ಕೊಡಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಇಲ್ಲಿ ಅವರು ಏನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಕೇಳಿದ್ರೆ, ಆ ಡ್ಯಾಮನ್ನು ಮಾತ್ರ ನಂಬಿದ್ದಾರೆ. ಇವತ್ತು ಏನು ಕೇಳಿದ್ರೆ, ಇವರ ಲೆಕ್ಕಾಚಾರಗಳು ಎಲ್ಲ, ಈ ನಗರಸಭೆಯ ಎಲ್ಲ ಅಧಿಕಾರಿಗಳ ಲೆಕ್ಕಾಚಾರಗಳು ಏನು ಕೇಳಿದ್ರೆ, ದಿನಕ್ಕೆ ಇಷ್ಟು ಇಂಚು ನೀರು ಸಾಕಾಗ್ತದೆ ಅಂತ ಹೇಳುವಂಥದ್ದು. ನಿಮಗೆ ಇವತ್ತಿಗೆ ಹೋದರೆ ಆ ಲೆಕ್ಕಾಚಾರ ಮಾಡಿ ಕೊಟ್ಟರೆ, ಹೊಸ ಡ್ಯಾಮನ್ನು ಮಾಡೋದಾಗಲಿ, ನೀರಿನ ಬೇರೆ ಒಂದು ಪ್ರಕ್ರಿಯೆಯನ್ನು ಹುಡುಕೋದಾಗಲಿ, ನೀರಿನ ಮೂಲ ಇನ್ನೊಂದು ಹುಡುಕೋದಾಗಲಿ ಈ ನಗರಸಭೆಯವರು ಮಾಡೋದಿಲ್ಲ. ಹಾಗಾಗಿ ಮುಖ್ಯವಾಗಿ ನಮ್ಮ ರೈತರ ಮೇಲೆ ಇವರು ಗೂಬೆ ಕೊರಿಸಲಿಕ್ಕೆ ಹೊರಟಂಥದ್ದು. ಇವತ್ತಿಗೆ ಆ ಭಾಗದ ರೈತರು ಇರುವುದರಿಂದ ಖಂಡಿತವಾಗಿ ಇವರಿಗೆ ಉಡುಪಿ ನಗರದಲ್ಲಿ ಸ್ವಚ್ಛ ನೀರು ಮೇವರೆಗೂ ಸಿಗುವಂಥದ್ದು, ಇಲ್ಲಾಂದರೆ ಸಿಗೋದಿಲ್ಲ. ಯಾಕೆ ಕೇಳಿದ್ರೆ, ಆ ಭಾಗದ ರೈತರು ಏನು ಮಾಡ್ತಾ ಇದ್ರು ಕೇಳಿದ್ರೆ, ಕೃಷಿಗೆ ನೀರನ್ನು ಹಾಯಿಸಿಕೊಂಡು ಅದರಿಂದ ನೀರು ಎವಾಪರೇಷನ್ ಅಂದರೆ ಹೊಳೆಗೆ ಹರಿದು ಸೀಪೇಜ್ ಆಗ್ತದೆ, ಅದು ಹರಿದು ಬರ್ತಾ ಇತ್ತು, ಒಳ್ಳೆ ರೀತಿಯಲ್ಲಿ ನೀರಿತ್ತು. ತದನಂತರದ ಏನು ಕೇಳಿದ್ರೆ, ಹೊಳೆಯ ಬದಿಯಲ್ಲಿ ತೋಟಗಳನ್ನು ನಿರ್ವಹಣೆ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಡ್ರೋನಲ್ಲಿ ಫೋಟೋ ತೆಗೆದ್ರು ಕಾಣ್ತದೆ, ಅಷ್ಟು ಚೆನ್ನಾಗಿ ಮಾಡೋದ್ರಿಂದ ನದಿಗೆ ಅರ್ಧ ಭಾಗದವರೆಗೆ ನೆರಳು ಬೀಳ್ತದೆ. ಹಾಗಾಗಿ ಒಳ್ಳೆಯ ರೀತಿಯಲ್ಲಿ ತಂಪಾದ ಸ್ಥಿತಿಯಲ್ಲಿ ಇದು ಇದೆ. ಹಾಗಾಗಿ ಇವಾಗ ಏನಾಗಿದೆ ಕೇಳಿದ್ರೆ, ಫೆಬ್ರವರಿ 1ರಿಂದ ಈ ವರ್ಷ ಆದದ್ದು ಫೆಬ್ರವರಿ 1ಕ್ಕೆ ನಮಗೆ ಪರ್ಮನೆಂಟ್ ಡಿಸ್ಕನೆಕ್ಟ್ ಮಾಡಿದ್ದಾರೆ. ಯಾಕೆ ಹೇಳಿದ್ರೆ, ಅಂಥ ಸಂದರ್ಭದಲ್ಲಿ ನಾವು ಯಾವತ್ತಿಗೂ ಡಿಸ್ಕನೆಕ್ಟ್ ಆದ ಮೇಲೆ ನಾವು ಹೋಗುವಂಥದ್ದು, ಆಗುವ ಮೊದಲೇ ಹೋಗಿದ್ದೇವೆ ಡಿ ಸಿ ಅವ್ರ ಹತ್ರ. ಹೋಗುವಾಗ ಅವ್ರು ಇರಲಿಲ್ಲ, ಮತ್ತೊಂದು ಹೋಗುವಾಗ ಅವರು ವರ್ಗಾವಣೆ ಅಂತ ಹೇಳುವಂಥದ್ದು ಬಂತು. ಹೀಗೆ ವರ್ಗಾವಣೆ ಬಂದಮೇಲೆ ಹೊಸ ಡಿ ಸಿ ಅವರು ನಾನು ಮೊನ್ನೆ 11 ತಾರೀಕಿಗೆ ಹೋದಾಗ ಅವ್ರು ಹೇಳಿದರು, ನಾನು ಹೊಸತಾಗಿ ಬಂದಿದ್ದೇನೆ, ನನಗೆ ಈ ವಿಚಾರವಾಗಿ ಇನ್ನೂ ಗೊತ್ತಿಲ್ಲ, ನಾನು ಪರಿಶೀಲಿಸಿ ನಿಮಗೆ ಹೇಳ್ತೇನೆ ಅಂತ ಹೇಳಿದರು. ನಾವು ಪುನಃ ಸಂಪರ್ಕ ಮಾಡುವಾಗ ಅವರು ಯಾಕೆ ಕೇಳಿದ್ರೆ ರಜೆಯಲ್ಲಿ ಹೋಗಿದ್ದಾರೆ ಅಂತ ಆಯಿತು. ಇವತ್ತಿಗೂ ನಾವು ಇವತ್ತು ಮಾಡಿದವಾಗ ಏನು ಹೇಳಿದ್ರೆ, ಪುನಃ ಮಂಗಳವಾರ ಬರ್ತಾರೆ ಅಂತ ಹೇಳಿದ್ರೆ, ಮಂಗಳವಾರಕ್ಕೆ ನಮಗೆ 18 ದಿನದ ನೀರಿನ ಒಂದು ಏನೂ ಇಲ್ಲದ ಒಂದು ಸ್ಥಿತಿ ಆ ಭಾಗದ ರೈತರಿಗೆ 68 ಜನ ಪಂಪ್ಸೆಟ್ಗಳಿಗೆ ಸಾಧಾರಣ ಒಂದು 300 ಕೃಷಿ ಕುಟುಂಬಗಳಿಗೆ ಇವತ್ತು ಸಮಸ್ಯೆ ಆಗಿದೆ. ಪರ್ಯಾಯವಾಗಿ ಈಗ ಬೇರೆ ಯಾವುದೇ ರೀತಿಯ ಒಂದು ನೀರಿನ ವ್ಯವಸ್ಥೆ ಇಲ್ವಾ? ಈಗ ನಿಮ್ಮ ನದಿ ಅನ್ನುವಂಥದ್ದು ಏನಿದೆ, ಆ ನದಿಯನ್ನು ಬಿಟ್ಟು ಬೇರೆ ಯಾವ ರೀತಿಯ ಒಂದು ಪರ್ಯಾಯ ವ್ಯವಸ್ಥೆ ಇಲ್ವಾ ಅಲ್ಲಿ? ಪರ್ಯಾಯ ವ್ಯವಸ್ಥೆ ಬೇಕಾದಷ್ಟು ಇದೆ, ಆದರೆ ಅದನ್ನು ಮಾಡುವಂಥ ಒಂದು ಮಾನಸಿಕತೆ ಇವರಿಗೆ ಸರ್ಕಾರಕ್ಕಾಗಲಿ ಅಥವಾ ಅಧಿಕಾರಿಗಳಿಗೆ ಅದು ಬರಬೇಕಾದಂಥದ್ದು ಅತ್ಯಂತ ಅವಶ್ಯಕವಾದಂಥದ್ದು. ಈಗ ನೋಡಿ, ಉಡುಪಿಯಲ್ಲಿ ಸಾಕಷ್ಟು ಗ್ರಾಮೀಣ ಭಾಗಗಳು ಸಹ ಇದೆ. ಉಡುಪಿ ನಗರಸಭೆಯ ಒಳಗೆ ಗ್ರಾಮೀಣ ಭಾಗಗಳಲ್ಲಿರುವಂಥ ಬಾವಿಗಳಲ್ಲಿ ಸಹ ನೀರು ಸಿಕ್ಕಿದರೆ ಆ ಭಾಗಗಳಲ್ಲಿ ಬೇಕಾದಂಥ ಗ್ರಾಹಕರ ಅಥವಾ ಜನರ ಒಂದು ಅನುಕೂಲತೆಗಳಿಗೆ ಬೇಕಾದಂಥ ನೀರನ್ನು ಖಂಡಿತವಾಗಿಯೂ ಅಲ್ಲಿ ಉಪಯೋಗಿಸಲಿಕ್ಕೆ ಸಾಧ್ಯತೆ ಇದೆ. ಯಾಕೆಂತೇಳಿ ಹೇಳಿದರೆ, ನಗರಸಭೆಯವರು ನೀರು ಕೊಡ್ತಾರೆ ಅಂತೇಳಿ ಆದರೆ ಯಾವುದೇ ಜನತೆ ಅವರು ಸ್ವಂತ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಮುಂದಾಗುವುದಿಲ್ಲ. ಇವರೇನು ಯಾವುದೇ ಒಂದು ಪ್ರೋತ್ಸಾಹ ಕೊಡುವುದಿಲ್ಲ, ಮತ್ತು ಎಲ್ಲರಿಗೂ ನೀರು ಕೊಡ್ತೇವೆ ಹೇಳುವಂಥ ಒಂದು ಭರವಸೆಯನ್ನು ಇವರು ನೀಡ್ತಾ ಇದ್ದಾರೆ. ಯಾಕೆಂತೇಳಿದರೆ, ಸಂಪರ್ಕಗಳನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಸಂಪರ್ಕಗಳನ್ನು ಜಾಸ್ತಿ ಮಾಡುವಂಥ ಸಂದರ್ಭದಲ್ಲಿ ಇವರು ನೀರಿನ ಒಂದು ಸೋರ್ಸನ್ನು ಸಹ ಜಾಸ್ತಿ ಮಾಡಬೇಕು ಅಂತೇಳಿ ಹೇಳುವಂಥ ಒಂದು ಸಾಮಾನ್ಯ ಜ್ಞಾನವನ್ನು ಸಹ ಅಲ್ಲಿ ಉಪಯೋಗಿಸದೇ ಇರುವಂಥದ್ದು ಈ ಒಂದು ದುರಂತಕ್ಕೆ ಕಾರಣವಾಗಿರುವಂಥದ್ದು. ಇದು ನಮ್ಮಲ್ಲಿ ಏನು ಅಂತೇಳಿ ಹೇಳಿದರೆ, ಮಳೆ ಬೇಕಾದಷ್ಟು ಬರ್ತದೆ, ಮಳೆ ಬೇರೆ ಮರುಭೂಮಿ ಪ್ರದೇಶ ಅಲ್ಲ ನಮ್ಮದು. ಆದರೆ ಮಳೆ ನಮ್ಮ ನಗರಸಭೆಯ ಒಳಗೆ, ಆ ಪ್ರದೇಶದ ಒಳಗೆ ಸಹ ನೀರು ಇಂಗಿಸುವಂಥದ್ದು, ನೀರು ಸಂಗ್ರಹ ಮಾಡುವಂಥದ್ದು, ಬಾವಿಗಳಲ್ಲಿರುವ ನೀರನ್ನು ಉಪಯೋಗಿಸುವಂಥದ್ದು. ಮತ್ತು ಮುಖ್ಯವಾಗಿ ಏನು ಅಂತೇಳಿ ಹೇಳಿದರೆ, ನಗರಸಭೆ ಒಳಗಿರುವಂಥ ಬಾವಿಗಳಲ್ಲಿ ಒಳ್ಳೆಯ ನೀರು ಇರಲಿಕ್ಕಿಲ್ಲ. ಅಂದರೆ ಕಲುಷಿತವಾದಂಥ ನೀರಿದ್ದಂಥ ಸಂದರ್ಭದಲ್ಲಿ ಅದನ್ನು ಗಾರ್ಡನಿಗೆ ವಾಹನ ತೊಳೆಯುವುದಕ್ಕೆ ಇಂಥದ್ದಕ್ಕೆಲ್ಲ ಖಂಡಿತವಾಗಿ ಅದು ಆ ನೀರನ್ನು ಉಪಯೋಗಿಸಲಿಕ್ಕೆ ಸಾಧ್ಯ ಉಂಟು. ಅದಕ್ಕೂ ಯಾವುದೇ ಒಂದು ಗಮನವನ್ನು ಹರಿಸುವುದಿಲ್ಲ. ನಾವು ಎಲ್ಲ ಕಡೆಗಳಲ್ಲಿ ನೋಡ್ತಾ ಇದ್ದೇವೆ. ಇವತ್ತು ವಾಹನ ತೊಳಿಲಿಕ್ಕೆ ಉಪಯೋಗಿಸ್ತಾರೆ, ಅವರ ಗಾರ್ಡನಿಗೆ ಉಪಯೋಗಿಸ್ತಾರೆ, ಅಮೂಲ್ಯವಾದಂಥ ನೀರನ್ನು ಅದಕ್ಕೂ ಉಪಯೋಗಿಸ್ತಾ ಇರುವಂಥದ್ದನ್ನು ಸಹ ನಾವು ನೋಡ್ತೇವೆ. ಆದರೆ ರೈತರು ಉಪಯೋಗಿಸುವಾಗ ಅವರಿಗೆ ಕಣ್ಣು ಕೊರೀತದೆ. ನಿಜವಾಗಿ ನೋಡಿ, ಯಾವ ಬೇಕಾದರೂ ಒಂದು ವೈಜ್ಞಾನಿಕವಾಗಿ ಒಂದು ಅಧ್ಯಯನವನ್ನು ಮಾಡಲಿ ಅವರು, ರೈತರು ಉಪಯೋಗಿಸಿದ 75% ನೀರುಂಟು ನೋಡಿ, ಅದು ಪುನಃ ಅದೇ ಡ್ಯಾಮಿಗೆ ಬರ್ತದೆ. ಅದು ಯಾಕೆಂತೇಳಿ ಹೇಳಿದರೆ, ನೀರು ಹಿಂಗಿ ಹೋಗ್ತದೆ. ಎರಡನೇದು, ಈಗಾಗಲೇ ಕುದಿ ಶ್ರೀನಿವಾಸ ಭಟ್ರು ಹೇಳಿದರು ನೋಡಿ, ಅದೆಲ್ಲ ಇವಾಪರೇಷನ್ ಆಗುವಂಥದ್ದು. ಇವಾಪರೇಷನ್ ಅಂದರೆ ನೀರು ಆವಿ ಆಗುವಂಥದ್ದನ್ನು ಬಹಳ ಮಟ್ಟಿಗೆ ತಡೀತದೆ. ಯಾಕೆಂತೇಳಿದರೆ, ನದಿಯ ಮೇಲೆ ಸಹ ನೆರಳು ಬೀಳ್ತದೆ. ನಮ್ಮ ತೋಟಗಳ ಈ ಅಡಿಕೆ ತೋಟ, ತೆಂಗಿನ ತೋಟ ಮತ್ತು ಬೇರೆ ಮರಗಳ ನೆರಳು ನದಿಯ ಮೇಲೆ ಬೀಳುವುದರಿಂದ ಅಲ್ಲಿ ಇವಾಪರೇಷನ್ ಆಗುವಂಥದ್ದು, ಬಾಷ್ಪೀಕರಣ ಆಗುವಂಥದ್ದು ತುಂಬ ಕಡಿಮೆ ಆಗ್ತದೆ. ಇಷ್ಟೆಲ್ಲ ಇದ್ದರೂ ಸಹ ಅವರೇನು ಮಾಡಿದ್ದಾರೆ ಅಂತೇಳಿ ಹೇಳಿದರೆ, ರೈತರು ಕಾಣ್ತಾ ಇದೆ. ಅಂದರೆ ಏನು ಅಂತೇಳಿ ಹೇಳಿದರೆ, ಇದು ಅವರ ಯೋಚನೆಯ ದೃಷ್ಟಿ ಬೇರೆ ಆಗಿರುವುದರಿಂದ ಅವರಿಗೆ ಕಾಣುವುದು ರೈತರು ಮಾತ್ರ. ನಿಜವಾಗಿ ಇಡೀ ದೇಶಕ್ಕೆ ಅನ್ನ ಕೊಡುವವರು, ಅವರಿಗೆ ಸಹ ಅನ್ನ ಕೊಡುವುದು ಯಾರು ಹೇಳಿ?
ಈ ಅಧಿಕಾರಿಗಳಿಗಾಗಲಿ ಜನಪ್ರತಿನಿಧಿಗಳಿಗಾಗಲಿ ಅನ್ನ ಕೊಡುವಂಥದ್ದು ಈ ರೈತರೇ ಕೊಡುವಂಥದ್ದು. ಆದರೆ ಅವರ ಬಗ್ಗೆ ಒಂದು ಕಾಳಜಿ ಇಲ್ಲ. ಮತ್ತು ಈಗ ಜಿಲ್ಲಾಧಿಕಾರಿಯವರು ಈಗ ಮಾಡುವಂಥದ್ದು ನಾವು ಸಹ ಒಪ್ಪುವಂಥದ್ದೇ. ಯಾಕೆಂತೇಳಿ ಹೇಳಿದರೆ ಕುಡಿಯುವ ನೀರಿನ ಅಭಾವ ಆಗುವಾಗ ಕೃಷಿಗೆ ಯಾರು ಉಪಯೋಗಿಸುವುದಕ್ಕೆ ಅದು ಮಾನವೀಯತೆಯೂ ಅಲ್ಲ. ಆದರೆ ಇಲ್ಲಿ ಅದೆಲ್ಲ ಸಮಸ್ಯೆ ಇರುವಂಥದ್ದು. ಈಗ ನೀರು ಸಾಕಷ್ಟು ಇದೆ, ಓವರ್ಫ್ಲೋ ಇದೆ, ಡ್ಯಾಮಿನಿಂದ ಓವರ್ಫ್ಲೋ ಇರುವಂಥ ಸಂದರ್ಭದಲ್ಲಿ ಜನವರಿ 1ರಲ್ಲಿ ಇಡೀ ಡ್ಯಾಮಿನಲ್ಲಿ ಫುಲ್ ನೀರಿದೆ, ಓವರ್ಫ್ಲೋ ಇದೆ. ಅಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸ್ತಾರೆ, ಎಲ್ಲ ಪಂಪ್ಗಳನ್ನು ಡಿಸ್ಕನೆಕ್ಟ್ ಮಾಡಬೇಕು ಅಂತೇಳಿ ಹೇಳುವಂಥದ್ದು. ಇದು ಎಷ್ಟು ಅವೈಜ್ಞಾನಿಕ, ಎಷ್ಟು ಮಾನವೀಯತೆಗೆ ಒಂದು ವಿರೋಧವಾದಂಥದ್ದು. ನೀರಿರುವಾಗ ಯಾಕೆ ಮಾಡಬೇಕು ಹೇಳಿ? ನೀರು ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ ನಗರದವರಿಗೆ ಅಂತೇಳಿ ಹೇಳುವಾಗ ಮಾಡಿದರೆ ನಾವು ಒಪ್ತೇವೆ. ಕಳೆದ ವರ್ಷವೂ ಹಾಗೆ ಮೇ ತಿಂಗಳಿನಲ್ಲಿ ನೀರಿಲ್ಲದಂಥ ಸಂದರ್ಭದಲ್ಲಿ ನಾವು ಯಾವುದೇ ಒಂದು ಒತ್ತಾಯವನ್ನು ಮಾಡಲಿಲ್ಲ. ಯಾಕೆಂತೇಳಿದರೆ ಕುಡಿಲಿಕ್ಕೆ ನೀರು ಇಲ್ಲದಂಥ ಒಂದು ಪರಿಸ್ಥಿತಿ ಬಂದಿತ್ತು ಅಂತ. ಈಗ ನೀರಿರುವಾಗ ಮಾಡುವಂಥದ್ದು ಎಷ್ಟೊಂದು ಅವೈಜ್ಞಾನಿಕವಾದ. ಸಾಮಾನ್ಯವಾಗಿ ಏಪ್ರಿಲ್ ಮೇ ಇದರ ಹತ್ತಿರ ಇರುವಾಗ ಮಾಡುವಂಥದ್ದು. ಈಗ ಸಾಧಾರಣವಾಗಿ ಯಾವಾಗ ಇದನ್ನು ಡಿಸ್ಕನೆಕ್ಟ್ ಮಾಡಿರುವಂಥದ್ದು? ಫೆಬ್ರವರಿ 1ರಿಂದನೇ ಮಾಡುವಂಥದ್ದು. ಸೊ ಇದರ ಬಗ್ಗೆ ನೀವು ಸಂಬಂಧಪಟ್ಟ ಹಾಗೆ ನಿಮ್ಮ ಗ್ರಾಮದಲ್ಲಿ ಕೆಲವರು ಇರ್ತಾರೆ ಇದಕ್ಕೆ ಜನಪ್ರತಿನಿಧಿಗಳಂತ. ಸೊ ಅವರಿಗೆ ಯಾವ ರೀತಿಯ ದೂರನ್ನು ನೀಡಿದ್ದೀರಾ? ಅವರ ಪ್ರತಿಕ್ರಿಯೆ ಯಾವ ರೀತಿ ಇತ್ತು? ಅಲ್ಲ, ನಾವು ಎಲ್ಲ ಈಗ ಮಾಧ್ಯಮಗಳ ಮೂಲಕ ಕೊಟ್ಟಿದ್ದೇವೆ. ಜಿಲ್ಲಾಧಿಕಾರಿಗಳಿಗೆ ನಾವು ಆವಾಗಲೇ ಕೊಟ್ಟಿದ್ದೇವೆ. ಯಾವಾಗ ಫೆಬ್ರವರಿಗಿಂತ ಮೊದಲೇ ನಾವು ಅವರ ಗಮನಕ್ಕೆ ತಂದಿದ್ದೇವೆ. ಮತ್ತು ಅವರಿಗೂ ಗೊತ್ತಿದೆ. ಈಗ ಹಿಂದಿನ ಜಿಲ್ಲಾಧಿಕಾರಿಗಳಿಗೆ ಕಳೆದ ವರ್ಷ ನಾವು ಏನು ಮಾಡಿದ್ದೇವೆ ಅಂತ ಹೇಳುವಂಥದ್ದು ಸ್ಪಷ್ಟವಾದಂಥ ಮಾಹಿತಿ ಇದೆ. ನಗರಸಭೆಯ ಅಧಿಕಾರಿಗಳಿಗೆ ಎಲ್ಲರಿಗೂ ಮಾಹಿತಿ ಇದೆ. ಯಾಕೆಂತೇಳಿದರೆ ಅವರು ನೇರವಾಗಿ ಬಂದದ್ದಂತಲ್ಲ. ಕಳೆದ ವರ್ಷ ಅದರ ಹಿಂದಿನ ವರ್ಷದ ಅನುಭವ 10-20 ವರ್ಷದ ಅನುಭವ ಇರುವಂಥ ನಗರಸಭೆಯಲ್ಲಿ ಅಧಿಕಾರಿಗಳು ಸಹ ಇದ್ದಾರೆ. ಅವರಿಗೆ ಯಾವುದು ವಿಷಯ ಗೊತ್ತಿಲ್ಲ ಅಂತಲ್ಲ. ಅವರಿಗೆ ಏನು ಅಂತೇಳಿ ಹೇಳಿದರೆ ರೈತರ ಬಗ್ಗೆ ಕಾಳಜಿ ಇಲ್ಲ ಅಂತೇಳಿ ಹೇಳುವಂಥದ್ದು ಅದರಲ್ಲಿ ಸ್ಪಷ್ಟವಾಗಿ ಕಾಣುವಂಥದ್ದು. ಹಾಗಾಗಿ ಅದನ್ನು ನಾವು ವಿರೋಧಿಸ್ತಾ ಇದ್ದೇವೆ. ರೈತರ ಬಗ್ಗೆ ಕಾಳಜಿ ವಹಿಸಿ ಅಂತೇಳಿ ಹೇಳುವಂಥದ್ದೇ ನಮ್ಮದು ಮುಖ್ಯವಾದಂಥ ಒಂದು ಆಗ್ರಹ. ಎಸ್, ಓಕೆ. ಕುದಿ ಶ್ರೀನಿವಾಸ್ ಸರ್, ಈಗಾಗಲೇ ನಿಮ್ಮ ಪಂಪ್ಗಳನ್ನೆಲ್ಲ ಡಿಸ್ಕನೆಕ್ಟ್ ಮಾಡಿದ್ದಾರೆ. ಅದಕ್ಕೊಂದು ಸೂಕ್ತವಾದ ಗಟ್ಟಿಯಾದ ಏನಾದರೂ ಕಾರಣ ಇರಬೇಕು. ಹಿಂದಿನ ದಿನಗಳಲ್ಲಿ ಎಲ್ಲಾದರೂ ನಿಮಗೂ ನೀರನ್ನು ಪೂರೈಕೆ ಮಾಡಿ, ನಗರಸಭೆಗೂ ನೀರನ್ನು ಪೂರೈಕೆ ಮಾಡಿ ಏನಾದರೂ ನೀರಿನ ಅಭಾವ ಏನಾದರೂ ಎದುರಾಗಿತ್ತಾ? ಏನಾದರೂ ತೊಂದರೆ ಎದುರಾಗಿತ್ತಾ? ಈಗ ನಗರಸಭೆಗೆ ನಮಗೆ ಪೂರೈಕೆ ಮಾಡಿ ಯಾವುದೇ ರೀತಿಯಲ್ಲಿ ಸಹ ಅಲ್ಲಿ ನೀರಿನ ಒಂದು ಕೊರತೆ ಆದದ್ದಿಲ್ಲ ಇಲ್ಲಿ ಕೃಷಿಗೆ ಮಾಡಿ. ಯಾಕೆ ಹೇಳಿದ್ರೆ ನಾವು ಮುಂಚೆ ಹೇಳಿದೆಲ್ಲ ಮಾರ್ಚ್ 31ರವರೆಗೂ ನಿರಂತರವಾಗಿ ತೆಗಿತಾ ಇತ್ತು. 2007ರವರೆಗೆ ನಾವು ನಿರಂತರವಾಗಿ ಮೇವರೆಗೂ ತೆಗಿತಾ ಇತ್ತು. ಯಾವುದೇ ರೀತಿಯಲ್ಲಿ ನೀರಿನ ಕೊರತೆ ಆಗ್ತಾ ಇರಲಿಲ್ಲ. ಇವರು ಯಾವಾಗ ಸಮಸ್ಯೆ ಮಾಡಿದ್ರು ಕೇಳಿದರೆ ಅಲ್ಲಿ ಮೊದಲಿಗೆ ಇದ್ದದ್ದು 150 HP ಮೋಟ್ರ್ ಮಾತ್ರ ಇಲ್ಲಿ ಬಜೆ ಡ್ಯಾಮಿನಲ್ಲಿ. ಇವಾಗ ಅವರು 350 HP ನೀರನ್ನು ಲಿಫ್ಟ್ ಮಾಡ್ತಾ ಇದ್ದಾರೆ ಎಲ್ಲಿಗೆ? ನಗರಸಭೆಗೆ. ಅಂದರೆ ಇವರ ಸಂಪರ್ಕ ಜಾಸ್ತಿ ಮಾಡಿದ ಹಾಗೆ ಇವರು ಮಾಡ್ತಾ ಇದ್ದಾರೆ. ಮಾತ್ರ ಅಲ್ಲ, 150 HP ನೀರನ್ನು ಮಣಿಪಾಲ KMCಗೂ ಕೊಡ್ತಾ ಇದ್ದಾರೆ. ಯಾಕೆ ಕೇಳಿದರೆ, ನಾನು ಒಂದು ದೂರ ಅಂತ ಹೇಳುವಂಥದ್ದಲ್ಲ, KMC ಅವರಿಗೆ ನೀರು ಕೊಡುವಾಗ ರೈತರಿಗೆ ಹೇಗೆ ಕೊಡಬಾರ್ದು? ಅವ್ರು ಏನು ತಪ್ಪು ಮಾಡಿದ್ದಾರೆ? ಮುಖ್ಯವಾಗಿರುವಂಥದ್ದು ಆ ಭಾಗದ ರೈತರು ಇರುವುದರಿಂದ ನದಿ ಉಳಿದಿದೆ ಅಂತ ಹೇಳುವಂಥದ್ದು. ಇನ್ನೊಂದು, ನಮಗೆ ರೇಷಿಯೋ ಮಾಡಿದರು. ಈಗ ನಗರಸಭೆಯಲ್ಲಿ ಹೊಸ ಮನೆ ಕಟ್ಟುವಾಗ ಅವರಿಗೆ ಸ್ಪಷ್ಟವಾದ ನಿರ್ದೇಶನ ಕೊಡಲಿ. ಮಳೆ ನೀರು ಇಂಗಿಸುವಂಥದ್ದು ಹೇಗೆ? ನಿಮ್ಮ ವ್ಯವಸ್ಥೆಯನ್ನು ನೀವು ಮಾಡ್ಕೊಳ್ಳೋದಾದರೆ ಮಾತ್ರ ಮನೆ ಕಟ್ಟಿ, ಹೇಳಿದರೆ ಅವ್ರು ಮಾಡೋದಿಲ್ವಾ? ನೀವು ಗಮನಿಸಿ, ಹಿಂದಿನ ವರ್ಷಗಳಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ಎಷ್ಟು ಬಾವಿಗಳಿದ್ದವು. ಆ ಬಾವಿಯ ಹೂಳು ಎತ್ತಿಕೊಂಡು ಅವರು ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಾಯಿದ್ರು. ಇವತ್ತು ಶರ್ಮರ್ ಹೇಳಿದಂಗೆ ಏನಾಗಿದೆ ಕೇಳಿದರೆ, ನಗರಸಭೆಯ ನೀರು ಬರ್ತದೆ ಅಂತ ಹೇಳಿದರೆ ಇವತ್ತು ಅವರ ತೆಂಗಿನ ಮರಕ್ಕೂ ನಮ್ಮ ಬಜೆ ಡ್ಯಾಮಿನ ನೀರೇ, ಅವರ ನಾಯಿ ತೊಳಿಲಿಕ್ಕೂ ನಮ್ಮ ನಗರಸಭೆಯ ನೀರೇ, ಅವರ ಎಲ್ಲ ಇದಕ್ಕೆ ಕೆಲಸ ಕಾರ್ಯಗಳಿಗೆ ವಾಹನ ತೊಳೆದು ಬಿಡಿ, ಎಲ್ಲ ಗಾರ್ಡನ್ಗೆ ಅದು ಬಿಡಿ, ಗಾರ್ಡನ್ಗಳಿಗೆ ಸಮೇತ ನಗರಸಭೆಯ ನೀರೇ ಇದೆ. ಹಾಗಾಗಿ ಇಲ್ಲಿ ಅವರ ನೀರು ಹಸಿರು ಇದೆ, ನಮ್ಮ ಭಾಗದ ರೈತರು ಅದು ಒಣಗ್ತಾ ಇದೆ. ಅಂದರೆ ಇದು ಯಾವ ನ್ಯಾಯ ಅಂತ ಹೇಳುವಂಥದ್ದು. ಯಾವತ್ತಿಗೆ ಏನು ಕೇಳಿದರೆ ಸಮಸ್ಯೆ ಉಲ್ಬಣವಾಗುವುದು ಅಲ್ಲೇ. ಇವತ್ತಿಗೆ ಅವರಿಗೆ ಕಣ್ಣಿಗೆ ಕಾಣ್ತಿರುವಂಥದ್ದು ಆ ಭಾಗದ ರೈತರ ಪಂಪ್ ಸೆಟ್ ಮಾತ್ರ. ಆ ಪಂಪ್ ಸೆಟ್ ಯಾಕೆ ಹೇಳಿದ್ರೆ 350 ಪಂಪ್ ಸೆಟ್ಗಳು ಇದು ಮಾಡ್ತೇವೆ ಅಂತ ಹೇಳುವಂಥದ್ದು. ಖಂಡಿತವಾಗಿಯೂ ಅಲ್ಲಿ 68 ಜನದ ರೈತರ ಪಂಪ್ ಸೆಟ್ ಅವರಿಗೆ ವಾರದಲ್ಲಿ ಒಂದು ದಿನ ಯಾವ ರೀತಿ ರನ್ ಮಾಡಿದ್ರು ಸಾಕಾಗ್ತದೆ. ಯಾಕೆ ಹೇಳಿದ್ರೆ ಅಂಥ ದೊಡ್ಡ ವಿಶೇಷವಾಗಿ ಯಾವುದೇ ಒಂದು ಕೃಷಿಗಳು, ನಾನು ಹೇಳಿದೆ ತೋಟಗಾರಿಕೆ ಬೆಳೆಗಳಲ್ಲಿ ಅಂತ ಅವ್ರು ಏನು ಮಾಡಿದ್ರು ಕೇಳಿದ್ರೆ, ಕಳೆದ ಸಲ ನಿಮ್ಮ ವ್ಯವಸ್ಥೆಯನ್ನು ನೀವೇ ಮಾಡ್ಕೊಳ್ಳಿ ಅಂತ ಹೇಳಿದರು. ಒಪ್ಪಿತ್ತು ನಾವು. ಆದರೆ ಆ ಭಾಗದಲ್ಲಿ ಒಂದೇ ಸಮಸ್ಯೆ ಇದೆ, ನಾವು ಬಾವಿ ಮಾಡಲಿಕ್ಕಾದರೂ ಕೊಳವೆ ಬಾವಿ ಮಾಡಲಿಕ್ಕೆ ಹೊರಟಿತ್ತು. ಅಂಥ ಸಂದರ್ಭದಲ್ಲಿ 22 ಜನ ಈ ಕಳೆದ ವರ್ಷ ಬಾವಿ ತೋಡಿದರು, ಕೊಳವೆ ಬಾವಿ. ಅವ್ರಿಗೆ 10 ಜನಕ್ಕೆ ಸಾಧಾರಣ ನೀರು ಸಿಕ್ಕಿದೆ, 12 ಜನಕ್ಕೆ ಫುಲ್ ಡ್ರೈ. ಅಲ್ಲಿ ಆ ಭಾಗದಲ್ಲಿ ಏನಿದೆ ಕೇಳಿದರೆ, ಮೇಲ್ಭಾಗದಲ್ಲಿ ಬಂಡೆ ಇದೆ, ಎಷ್ಟು ಕೊಡಿದ್ರೂ ನೀರು ಬರೋದಿಲ್ಲ, ನದಿ ಹತ್ತಿರ ಇರ್ಬೋದು. ಈ ಸಮಸ್ಯೆ ಇದೆ. ಅವ್ರು ಯಾವುದೇ ಬೇಕಾದರೆ ಕಕ್ಕಳ ಶಾಸ್ತ್ರಜ್ಞರ ಹತ್ರ ಅದನ್ನು ಅಧ್ಯಯನ ಮಾಡಿಸಲಿ, ಅದನ್ನು ಮಾಡಿಸಿದ್ದಾರೆ. ಅವರು ಓಪನ್ ವೆಲ್ಲೂ ಮಾಡಿದರು ಕೆಲವು ರೈತರು. ಅವರಿಗೆ 5 ಫೀಟ್ 10 ಫೀಟಲ್ಲಿ ಬಂಡೆ ಬಂತು, ಕೆಳಗಡೆ ನೀರು ಸಿಗಲಿಲ್ಲ. ಆ ಭಾಗದ ರೈತರು ಇದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದು ಯಾಕೆ ಹೇಳಿದ್ರೆ, ಈ ಸಮಸ್ಯೆ ಬೇಡ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಹೆಚ್ಚಿನವರು ಪ್ರಯತ್ನ ಪಟ್ಟಿದ್ದಾರೆ, ಹೆಚ್ಚಿನವರು ಇದರಲ್ಲಿ ಯಶ ಕಂಡಿದ್ದಾರೆ. ಅಂದರೆ 10 ಜನ 12 ಜನ ಮಾತ್ರ ಸಿಕ್ಕಿದೆ. ನಾವು ಏನು ಕೇಳಿದರೆ, ಅದೇ ನಾವು ನಮ್ಮ ರೈತರು ಅಷ್ಟಾದರೂ ಪ್ರಯತ್ನ ಪಟ್ಟಿದ್ದಾರೆ. ಇವರು ನಗರಸಭೆಯಲ್ಲಿ ಯಾವ ಒಂದು ಮನೆಗೆ ಇವರು ಬಾವಿ ತೋಡ್ಕೊಳ್ಳಿ ಅಂತ ಹೇಳಿದ್ದಾರೆ, ಅಥವಾ ನಿಮ್ಮ ವ್ಯವಸ್ಥೆ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದು ಮಾಡಿ ಹೇಳ್ಕೊಳ್ಳಿ. ಯಾಕೆ ಹೇಳಿದ್ರೆ, ನಮ್ಮ ಸಮಸ್ಯೆಯನ್ನು ಮಾತ್ರ ಇವ್ರು ಹೇಳೋದಲ್ಲ, ಎಷ್ಟೋ ಜನರಿಗೆ ಇವತ್ತು ಅವಕಾಶ ಇದೆ. ಕೊಳವೆ ಬಾವಿಯನ್ನು ತೋಡ್ಕೊಳ್ಬೋದು, ಓಪನ್ ವೆಲ್ಲು ತೋಡ್ಕೊಳ್ಬೋದು, ಮಳೆ ನೀರನ್ನು ಇಂಗಿಸ್ಬೋದು. ನಮಗೆ ಮಾತ್ರ ಹೇಳೋದಲ್ಲ.
ಇಲ್ಲಿ ಮಾಡಿದರೆ ಯಾಕೆ ಕೇಳಿದ್ರೆ ಗುಜರಾತ್ನಲ್ಲಿ 450 ಮಿಲಿಮೀಟರ್ ಮಳೆ ಬೀರುವಂಥ ಪ್ರದೇಶದಲ್ಲಿ ವರ್ಷ ಪೂರ್ತಿ ನೀರು ಸಿಗುತ್ತೆ. ನಮಗೆ 4000 ಮಿಲಿಮೀಟರ್ ಬೀಳುವಂಥ ಪ್ರದೇಶದಲ್ಲಿ ಯಾಕೆ ನಮಗೆ ಮಳೆಗಾಲದಲ್ಲಿ ಇದು ಬೇಸಿಗೆಗಾಲದಲ್ಲಿ ನೀರು ನಿರ್ವಹಣೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ? ಅಪ್ ಟು ನಮಗೆ ಅಕ್ಟೋಬರ್ವರೆಗೆ ಒಳ್ಳೆ ಮಳೆ ಬರ್ತದೆ. ಇವರು ನೀರನ್ನು ಅಕ್ಟೋಬರ್ನಿಂದ ಸಾಧಾರಣಕ್ಕೆ ಜನವರಿ ಫೆಬ್ರವರಿವರೆಗೆ ಮಳೆ ನೀರನ್ನೇ ಇವರು ಉಪಯೋಗ ಮಾಡ್ಕೊಳ್ಬೋದು, ಬಾವಿ ನೀರನ್ನು ಉಪಯೋಗ ಮಾಡ್ಕೊಳ್ಬೋದು. ಫೆಬ್ರವರಿ ಅಥವಾ ಮಾರ್ಚ್ ನಂತರ ನೀರಿನ ಕೊರತೆ ಇರುವಾಗ ಮಾತ್ರ ಇದನ್ನು ಮಾಡ್ಬೋದಲ್ವೇ? ಅದನ್ನು ಯಾಕೆ ಹೋಗೋದಿಲ್ಲ ಅಂತ ಹೇಳುವಂಥದ್ದು. ಕೇವಲ ರೈತರ ಮೇಲೆ ಮಾತ್ರ ಯಾಕೆ ಸವಾರಿ ಮಾಡುವಂಥದ್ದು? ಇವತ್ತು ಎಷ್ಟೋ ಜನ ರೈತರು ಇಲ್ಲಿಯ ನಾಗರಿಕರು ಏನು ಮಾಡಿದ್ದಾರೆ ಕೇಳಿದ್ರೆ ಅವರ ಬಾವಿಯನ್ನು ಮುಚ್ಚಿಬಿಟ್ಟಿದ್ದಾರೆ. ನೀರು ಕಲುಷಿತವಾಗೋದು ಕಾರಣ ಅಲ್ಲ, ಅದರದ್ದು ಕೆಸರು ತೆಗಿಬೇಕು, ಅದು ಶುದ್ಧೀಕರಣ ಮಾಡಬೇಕು. ನಮ್ಮ ಭಾಷೆಯಲ್ಲಿ ಕೆಸರು ತೆಗೆದು ಅಂತ ಹೇಳ್ತೇವೆ, ಶುದ್ಧೀಕರಣ ಮಾಡಬೇಕು. ಯಾಕೆ ಗೋಚು ಟ್ಯಾಪ್ ತಿರ್ಸಿದ್ರೆ ನೀರು ಬರುತ್ತಲ್ಲ, ಸಿಂಕ್ ಮಾಡ್ಕೊಂಡು ಮೋಟ್ರ್ ಹಾಕೊಂಡು ಬೇಕಾದಷ್ಟು ನೀರು ಬರ್ತದೆ. ಇಲ್ಲಿ ನಗರಸಭೆಯಲ್ಲಿ ಅವರು ಚುನಾವಣೆ ನಿಲ್ಲುವಾಗ ಹೇಳಿಬಿಡ್ತಾರೆ, ಏನು ಕೇಳಿದ್ರೆ ನಿಮಗೆ 24 ಗಂಟೆ ನೀರು ಪೂರೈಕೆ. ಅವರ ಒಂದು ರಾಜಕೀಯ ಲಾಭಕ್ಕಾಗಿ ನಮ್ಮ ಭಾಗದ ರೈತರನ್ನು ಬಲಿ ಕೊಡೋದು ಬೇಡ. ನಾವು ಈಗ ಹಾಗಾಗಿ ನಾವು ಇಷ್ಟರವರೆಗೆ ಏನು ಕೇಳಿದ್ರೆ ಸ್ವಲ್ಪ ತಾಳ್ಮೆಯಿಂದ ಇತ್ತು. ಮುಂದಿನ ದಿನದಲ್ಲಿ ಖಂಡಿತ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ. ಯಾಕೆ ಹೇಳಿದ್ರೆ ಆ ಭಾಗದ ರೈತರು ಇವತ್ತು ನಾವು ಆ ಡ್ಯಾಮಿನಲ್ಲಿ ನೀರು ಉಳಿಸಿದ್ದೇವೆ. ನಮಗೆ ಏನಾದರೂ ಅವರು ಸ್ಪಂದನೆ ಕೊಡದೇ ಇದ್ದಾವಾಗ ಖಂಡಿತವಾಗಿಯೂ ನಾವು ಹೋರಾಟಕ್ಕೆ ಇಳಿಯುವುದು ಖಂಡಿತ. ಯಾಕೆ ಕೇಳಿದ್ರೆ ಹೋರಾಟಕ್ಕೆ ಇಳಿಯದೆ ದಾರಿಯೇ ಇಲ್ಲ. ಸುಮ್ಮನೆ ಇವರು ಏನು ಕೇಳಿದರೆ ಪ್ರತಿಯೊಂದು ಭಾಗಕ್ಕೆ ಇವತ್ತು ನಮ್ಮ ಶಾಸಕರು ನೆಚ್ಚಿನ ಲಾಲಾಜಿ ಮೆಂಡನವರು ನಮ್ಮ ಇದಕ್ಕೆ ಬಂದು ಅವ್ರಿಗೆ ಸರಿಯಾಗಿ ಅರ್ಥ ಆಗಿದೆ. ಅವರು ಆ ಬಗ್ಗೆ ಜಿಲ್ಲಾಧಿಕಾರಿ ಹೊರತು ಮಾತಾಡಿದರೆ ನಗರಸಭೆಯವರಿಗೂ ತರಾಟೆ ತಗೊಂಡ್ರು. ಯಾಕಂದರೆ ನಮ್ಮ ಜನಪ್ರತಿನಿಧಿಗಳು ನೀವು ಹೇಳಿದಾಗೆ ನಾವು ಆ ಪಂಚಾಯತ್ಗಳನ್ನ ಎಲ್ಲ ಅಧ್ಯಕ್ಷರುಗಳು ತಿಳಿಸಿದ್ದೇವೆ. ಈಗ ಏನಾಗಿದೆ ಕೇಳಿದರೆ ಆ ಭಾಗದ ಪಂಚಾಯತ್ಗಳಿಗೆ ಎಲ್ಲ ನಮ್ಮ ಹಿರಿಯಡ್ಕ ಇರ್ಬೋದು, ಆತರಾಡಿ ಇರ್ಬೋದು, ಪರ್ಕಳ ಇರ್ಬೋದು, ಎಲ್ಲ ಏನು ಕೇಳಿದರೆ ಆ ಭಾಗದಿಂದ ಬರುವಂಥ ಪಂಚಾಯತ್ಗಳಿಗೆ ಅದೇ ನದಿಯ ನೀರು ಕುಡಿಯುವ ನೀರಾಗಿ ಪರಿವರ್ತನೆ ಆಗಿದೆ. ಆಚೆ ಪೆರಡೂರು ಇರ್ಬೋದು, ಮತ್ತು ಬೈರಂಪಳ್ಳಿ ಇರ್ಬೋದು, ಎಲ್ಲ ಭಾಗಕ್ಕೆ ಏನು ಮಾಡಿದ್ದಾರೆ ಅಲ್ಲಿಂದಲೇ ಪಂಪಾಗಿ ಲಿಫ್ಟ್ ಆಗ್ತಾ ಇದೆ. ರೈತರ ಪಂಪು ಮಾತ್ರ ಆಗ್ತಾ ಇಲ್ಲ, ಅಂದರೆ ಬೇರೆ ಬೇರೆ ಭಾಗದಕ್ಕೆ ಎಲ್ಲವೂ ಏನಾಗಿದೆ ಅದೇ ನದಿಯ ಮೂಲ ನೀರಿಗಾಗಿದೆ. ಹಾಗಾಗಿ ಇದನ್ನು ಎಷ್ಟು ವಿಸ್ತರಣೆ ಮಾಡಿದ್ದಾರೆ ಇದರ ಬಗ್ಗೆ ಸಮಗ್ರ ಅಧ್ಯಯನ ಜಿಲ್ಲಾಡಳಿತ ಮಾಡಿದೆಯೇ? ಅವರದ್ದು ಯಾಕೆ ಡಿಸ್ಕನೆಕ್ಟ್ ಮಾಡೋದಿಲ್ಲ? ಅವರು ಕೇವಲ ನೀರಿಗಾಗಿ ಮಾಡ್ತಾ ಇರೋದು, ಅವರಿಗೇನು ನೀರಿನ ವ್ಯವಸ್ಥೆ ಬೇರೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ವೇ? ಅದನ್ನು ಸಹ ನಿಲ್ಲಿಸ್ಬೋದಲ್ವಾ? ನಮ್ಮ ಪ್ರಶ್ನೆ ಅದು. ಯಾಕೆ ಕೇಳಿದರೆ ನಮಗೆ ಮಾತ್ರ ನೀವು ಹೇಳೋದಲ್ಲ, ಈ ಎಲ್ಲ ವ್ಯವಸ್ಥೆಗಳನ್ನು ಸರಿ ಮಾಡಿಕೊಂಡ್ರೆ ಖಂಡಿತವಾಗಿ ಆಗ್ತದೆ. ಯಾಕೆ ಹೇಳಿದ್ರೆ ಇವತ್ತು ಉಡುಪಿಯಲ್ಲಿ ಏನು ಕೇಳಿದ್ರೆ 15 ಫೀಟ್ ತೋಡಿದ್ರೆ ಸಹ ಬಾವಿಯಲ್ಲಿ ನೀರು ಬರುತ್ತೆ. ಯಾಕಂದರೆ ನಮಗೆ ಸಮುದ್ರನ ಹತ್ತಿರ ಇದೆ, ನೀರಿನ ಹೊರತೆನೂ ಚೆನ್ನಾಗಿದೆ, ಒಳ್ಳೆ ಸಿಹಿ ನೀರೇ ಬರುತ್ತೆ, ಅಂಥ ಸಮಸ್ಯೆಗಳು ಇಲ್ಲ. ಆದರೆ ಈ ನಗರಸಭೆ ಇದನ್ನು ಪ್ರಯತ್ನ ಪಡಬೇಕು. ಕೇವಲ ಚುನಾವಣೆಗೆ ಗಿಮಿಕ್ಗಾಗಿ ಇದನ್ನು ಮಾಡಬಾರ್ದು. ಹಾಗಾಗಿ ಖಂಡಿತವಾಗಿ ನೀರನ್ನು ಕೊಡಲಿ. ಇವಾಗ ಏನಾಗ್ತಾ ಇದೆ ಕೇಳಿದರೆ ಈ ಸಮಸ್ಯೆಯಿಂದ ಕೆಲವೊಂದು ವರ್ಷದಲ್ಲಿ ನಮಗೆ ಲಾಭ ಅಲ್ಲ, ನಗರಸಭೆಗೆ ಲಾಭ ಆಗಿದೆ. ಹೇಗಾಗಿ ಕೇಳಿದ್ರೆ ಮಾರ್ಚ್ 15ಕ್ಕೆ ಒಳ್ಳೆ ಮಳೆ ಬರೋದು ಒಂದು 3-4 ವರ್ಷದಲ್ಲೇ ಆಯಿತು. 2007ರಿಂದ 3-4 ಒಳ್ಳೆ ನೀರಂದರೆ ಓವರ್ಫ್ಲೋ. ಇವ್ರು ಹೇಳ್ತಾರೆ 1 ತಿಂಗಳಿಗೆ ನೀರು, 15 ದಿನಕ್ಕೆ ನೀರು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಒಳ್ಳೆ ಮಳೆ ಬಂದು ಅಲ್ಲಿ ನೀರು ಫುಲ್ಲಾಗಿ ಸಮುದ್ರಕ್ಕೆ ಬಿಡುವಂಥ ಪದ್ಧತಿ ಇರ್ತದೆ. ಹಾಗಾಗಿ ರೇಷಿಯೋ ಮಾಡುವಂಥದ್ದು ಮಾಡಿ, ಅದು ನಾವು ಅಲ್ಲ ಅಂತ ಹೇಳೋದಿಲ್ಲ. ರೈತರಿಗೆ ವಾರಕ್ಕೆ 2 ದಿನ ಅಥವಾ 1 ದಿನ ಕೊಡುವಂಥ ಪದ್ಧತಿ ಭಾರಿ ಒಳ್ಳೆಯದು. ಯಾವುದೇ ಕಾರಣಕ್ಕೂ ಅದನ್ನು ನಿಲ್ಲಿಸಬಾರ್ದು ಅಂತ ಹೇಳುವಂಥದ್ದು ನಮ್ಮ ಸಮಾನವಾಗಿ ಹಂಚಬೇಕು ಅಂತ ಹೇಳುವಂಥ ನಮ್ಮದು ಎಲ್ಲರನ್ನು ಸಮಾನವಾಗಿ ಕಾಣಿ ಅಂತ ಹೇಳುವಂಥ ವಿಚಾರ. ಕಾರ್ಯಕ್ರಮವನ್ನು ಮುಂದುವರಿಸೋಣ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ಬಳಿಕ. ವೀಕ್ಷಕರ, ವಿರಾಮದ ಬಳಿಕ ಮತ್ತೆ ಅನ್ನದಾತನಿಗೆ ಸಂಕಷ್ಟ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಈಗಾಗಲೇ ನಮ್ಮ ಅತಿಥಿಗಳೊಂದಿಗೆ ಈ ನೀರಿನ ಸಮಸ್ಯೆ ಏನಿದೆ ಇದರ ಕುರಿತಾಗಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ರಾಮಕೃಷ್ಣ ಶರ್ಮಾ ಅವರೇ, ಈಗಾಗಲೇ ಏನು ನಗರ ಪಾಲಿಕೆ ಅನ್ನುವಂಥದ್ದು ನಗರದ ಪರವಾಗಿ ಈಗ ನೀರನ್ನು ಸಪ್ಲೈ ಮಾಡ್ತಾ ಇದೆ. ಕಳೆದ ವರ್ಷ ಕೂಡ ನೀರಿನ ಅಭಾವ ಎದುರಾಗಿತ್ತು. ನಗರ ಪ್ರದೇಶ ಅಥವಾ ಗ್ರಾಮೀಣ ಪ್ರದೇಶ ಈ ಭಿನ್ನಭಾವ ಇಲ್ಲದೆ ನೀರಿನ ಅಭಾವ ಕೂಡ ಎದುರಾಗಿತ್ತು. ಈ ಬಾರಿ ಕೂಡ ಆ ಒಂದು ಪರಿಸ್ಥಿತಿ ಬರಬಾರ್ದು ಅನ್ನುವ ನಿಟ್ಟಿನಲ್ಲಿ ಇವರೇನಾದರೂ ಪೂರ್ವಭಾವಿಯಾಗಿ ಯೋಜನೆಗಳನ್ನು ಹಾಕಿಕೊಂಡಿದ್ದಾರಾ ನಿಮ್ಮ ಪ್ರಕಾರ? ಅಲ್ಲ, ಅವರು ಪೂರ್ವಭಾವಿಯಾಗಿ ಒಂದೇ ಯೋಜನೆ ಮಾಡಿರುವಂಥದ್ದು. ಅದೇನು ಅಂತೇಳಿ ಹೇಳಿದರೆ ಕೃಷಿಕರ ಪಂಪುಗಳನ್ನು ಡಿಸ್ಕನೆಕ್ಟ್ ಮಾಡಿರುವಂಥದ್ದು. ಅದು ಯಾವ ರೀತಿ ಮಾಡಿದ್ದಾರೆ ಅಂತೇಳಿ ಹೇಳಿದರೆ ಕಂಬಗಳಲ್ಲಿರುವಂಥ ಜಂಪರ್ಗಳನ್ನು ತೆಗೆದಿದ್ದಾರೆ. ಈ ಹಿಂದೆ ಯಾವತ್ತೂ ಈ ರೀತಿ ಮಾಡಿರಲಿಲ್ಲ. ಈ ಹಿಂದೆ ಯಾವ ರೀತಿ ಮಾಡ್ತಾ ಇದ್ರು ಅಂತ ಹೇಳಿದರೆ ರೈತರ ಫ್ಯೂಸ್ಗಳನ್ನು ತಗೊಂಡು ಹೋಗ್ತಾ ಇದ್ರು. ಆದರೆ ರೈತರು ಎಲ್ಲಿಯಾದರೂ ನೀರು ತೆಗೀಬೋದು ಅಂತೇಳಿ ಹೇಳುವಂಥ ಒಂದು ಭಯದಿಂದ ಜಂಪರ್ಗಳನ್ನು ಕಟ್ ಮಾಡಿ ಈಗ ನೀರನ್ನು ಇದು ಪಂಪುಗಳನ್ನೆಲ್ಲ ಡಿಸ್ಕನೆಕ್ಟ್ ಮಾಡಿರುವಂಥದ್ದು. ಇದು ಅತ್ಯಂತ ಶೋಚನೀಯವಾದಂಥ ಒಂದು ವಿಷಯ. ಹಾಗೆ ಇನ್ನೊಂದು ಏನಂತೇಳಿ ಹೇಳಿದರೆ
ಇದರಿಂದ ಯಾವುದೇ ಒಂದು ತೊಂದರೆ ಆಗುವುದಿಲ್ಲ ಅವರಿಗೆ. ರೈತರ ಒಂದು ಪಂಪುಗಳು ಡ್ರಾ ಮಾಡೋದ್ರಿಂದ ಯಾವುದೇ ಒಂದು ತೊಂದರೆ ಆಗುವಂಥ ಸಾಧ್ಯತೆಯೇ ಇಲ್ಲ. ಆದರೂ ಅವರು ಮಾಡಿದ್ದಾರೆ ಅಂತೇಳಿ ಹೇಳಿದರೆ ಅವರ ಒಂದು ಯಾವ ರೀತಿಯ ಒಂದು ಮಾನಸಿಕ ಸ್ಥಿತಿ ಅವರದ್ದು ತೋರಿಸ್ತಾ ಇದೆ. ಹಾಗಾಗಿ ನಾವೆಲ್ಲ ಹೇಳುವಂಥದ್ದು ಒಂದೇ ಏನು ಅಂತೇಳಿ ಹೇಳಿದರೆ, ರೈತರ ನೀರು ತೆಗೆಯೋದ್ರಿಂದ ಯಾವುದೇ ಒಂದು ತೊಂದರೆ ಇಲ್ಲ. ಮತ್ತು ನೀರಿಗೆ ಏನು ಅಂತೇಳಿ ಹೇಳಿದರೆ ಬೇಕಾದಷ್ಟು ವ್ಯವಸ್ಥೆಗಳನ್ನು ಮಾಡ್ಬೋದು ಅಂತ ಹೇಳುವಂಥದ್ದು. ಈಗಾಗಲೇ ಕುದಿ ಶ್ರೀನಿವಾಸ ಭಟ್ರು ಹೇಳಿದರು. ಇನ್ನೊಂದೇನು ಅಂತೇಳಿ ಹೇಳಿದರೆ, ಮಳೆಗಾಲದಲ್ಲಿ ಮನೆಯ ಮಾಡಿನಲ್ಲಿ ಬೀಳುವಂಥ ಮಳೆಯನ್ನು ಇದರಲ್ಲಿ ಏನು ಅಂತೇಳಿ ಹೇಳಿದರೆ ಕಾಂಕ್ರೀಟಿನ ಒಂದೊಂದು ಟ್ಯಾಂಕಿಗಳನ್ನು ಮಾಡಿ, ಅವರವರ ಮನೆಯ ಕೆಳಗೆ ಒಂದೊಂದು ಟ್ಯಾಂಕಿಗಳನ್ನು ಮಾಡಿದರೆ ಅವರಿಗೆ ಇಡೀ ವರ್ಷ ಬೇಕಾಗುವಂಥ ನೀರನ್ನು ಪಡೀಲಿಕ್ಕೆ ಸಾಧ್ಯ ಉಂಟು. ಈಗ ನೋಡಿ, ಸೋಲಾರ್ ಪ್ಯಾನೆಲ್ಗಳನ್ನು ಹಾಕಿ ಸೋಲಾರ್ ಲೈಟುಗಳನ್ನು ಮಾಡುವಂಥದ್ದು ಮನೆಯ ಮಾಡಿನ ಮೇಲೆ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ಅವರಿಗೆ ಬೇಕಾದಷ್ಟು, ಅವರಿಗೆ ವರ್ಷಕ್ಕೆ ಎಷ್ಟು ಬೇಕು ಅಂದರೆ ಮಳೆಗಾಲ ಅಲ್ಲದ ಸಮಯದಲ್ಲಿ ಎಷ್ಟು ನೀರು ಬೇಕು ಅಷ್ಟು ನೀರನ್ನು, ಬೇಕಾದಂಥ ನೀರನ್ನು ಅವರು ಮನೆಯ ಅಡಿಭಾಗದಲ್ಲಿ ಟ್ಯಾಂಕುಗಳನ್ನು ನಿರ್ಮಿಸಿ ಮಾಡಲಿಕ್ಕೆ ಅದು ಖಂಡಿತ ಸಾಧ್ಯ ಉಂಟು. ಅಲ್ಲಿ ಬೇಕಾಗಿರುವಂಥದ್ದು ಇಚ್ಛಾಶಕ್ತಿ. ಕೋಟಿಗಟ್ಟಲೆ ರೂಪಾಯಿ ಖರ್ಚು ಮಾಡಿ ಒಬ್ಬ ಮನೆ ಕಟ್ತಾನೆ, ಅವನಿಗೊಂದು 4-5 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಸಂಪು ಮಾಡುವಂಥದ್ದು ಅಥವಾ ಒಂದು ಟ್ಯಾಂಕಿಯನ್ನು ಮಾಡುವಂಥದ್ದು ಏನು ಕಷ್ಟದ ವಿಷಯ ಅಲ್ಲ. ಇದು ಯಾವುದಕ್ಕೂ ಪ್ರಾಧಾನ್ಯತೆಯನ್ನು ಕೊಡದೆ ಕೇವಲ ಒಂದು ರೈತರ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು ಇದು ಸರಿಯಲ್ಲ ಅಂತೇಳಿ ಹೇಳುವಂಥದ್ದು. ಹಾಗೆ ಅನ್ಯ ಮಾರ್ಗಗಳು, ಈಗ ವಾರಾಹಿ ಯೋಜನೆ ಇರ್ಬೋದು, ಕುದಿ ಶ್ರೀನಿವಾಸ ಭಟ್ರು ಹೇಳಿದ ಹಾಗೆ ನಗರಸಭೆ ಒಳಗೆ ಬೇಕಾದಷ್ಟು ಮನೆ ಇಲ್ಲದಂಥ ಪ್ರದೇಶ ಸಾಕಷ್ಟು ಇದೆ. ಅಲ್ಲೆಲ್ಲ ಒಳ್ಳೆಯ ನೀರು ಸಿಗಲಿಕ್ಕೆ ಸಾಧ್ಯ ಉಂಟು. ಮತ್ತು ನಮ್ಮ ಮಳೆಗಾಲ, ನಮ್ಮಲ್ಲಿ 6 ತಿಂಗಳು ಮಳೆಗಾಲ ಒಳ್ಳೆ ರೀತಿಯಲ್ಲಿ ಮಳೆ ಬರುವಂಥದ್ದನ್ನು ಸಹ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಯಾವುದೇ ಒಂದು ಸಮಸ್ಯೆ ಇಲ್ಲದೆ ಇದನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ವೈಜ್ಞಾನಿಕ ಕ್ರಮಗಳತ್ತ ಅವರು ಗಮನ ಹರಿಸಬೇಕು ಅಂತೇಳಿ ಹೇಳುವಂಥದ್ದು ನನ್ನ ವಿಚಾರ. ಎಸ್ ಕುದಿ ಶ್ರೀನಿವಾಸ್ ಅವರು ಈಗಾಗಲೇ ಹೇಳಿರುವ ಹಾಗೆ, ಮೊದಲು ಆ ಒಂದು ಡ್ಯಾಮ್ ಅನ್ನು ನಿರ್ಮಾಣ ಮಾಡುವಂಥ ಹಂತದಲ್ಲಿ ಒಂದಿಷ್ಟು ಮನೆಗಳಿಗೆ ಅಥವಾ ಇಷ್ಟು ಸಂಪರ್ಕಗಳನ್ನು ಕೊಡ್ತೀವಿ ಅನ್ನುವ ಒಂದು ನಿಶ್ಚಯವನ್ನು ಮಾಡಿದರು. ಈಗ ವರ್ಷಗಳು ಕಳೆದಿರುವಂಥದ್ದು, ನೀರಿನ ಕೊರತೆ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇರುವಂಥದ್ದು, ಇದರಲ್ಲಿ ಯಾವ ರೀತಿಯ ಬದಲಾವಣೆ ಆಗ್ತಾ ಇರುವಂಥದ್ದು? ಏನು ಕೇಳಿದರೆ, ಅದು ನೀರಿನ ಬಳಕೆ ಅಂತ ಹೇಳುವಂಥದ್ದು, ಕುಡಿಯುವ ನೀರು ಒಬ್ಬ ಮನುಷ್ಯನಿಗೆ ಎಷ್ಟು ಕೇಳಿದರೆ ಕುಡಿಲಿಕ್ಕೆ ಎಷ್ಟು ಬೇಕು, ಒಂದು 5 ಲೀಟರ್, ಅದು ಕುಡಿಯುವ ನೀರಿನ ಯೋಜನೆ ಹೋಗುವಂಥದ್ದು. ಆ ಥರದಲ್ಲೇ ಮಾಡ್ತಾ ಹೋಗ್ಬೋದಿತ್ತು ಅವರಿಗೆ. ಅದನ್ನು ಮಾಡೋದಿಲ್ಲ. ಏನು ಕೇಳಿದರೆ, ಇವತ್ತು ನಾನು ಆವಾಗಲೇ ಹೇಳಿದೆ 150 HP ಬರ್ತಾ ಇದ್ದಂತ ಇವತ್ತು 350 HP ನೀರನ್ನು ಕಂಟಿನ್ಯೂಸ್ ಆಗಿ ನೀರಿಗೆ ಹೊಡ್ತಾ ಇದ್ದಾರೆ. ಎಷ್ಟು ನೀರು ಏನು ಬೇಕು ಅಂತ ಗೊತ್ತಿಲ್ಲ. ಟ್ಯಾಂಕಿಗೆ ಎಷ್ಟು ತುಂಬುತ್ತೋ ಅಷ್ಟನ್ನು ಖಾಲಿ ಮಾಡ್ತಾ ಇದ್ದಾರೆ. ಅಲ್ಲಿ ಎಲ್ಲಿ ನೀರು ಹೋಗ್ತಾ ಇದೆ ಅಂತ ನೋಡೋದಿಲ್ಲ. ವ್ಯಾವಹಾರಿಕವಾಗಿ ಈಗ ಹೋಟೆಲ್ಗಳಿರ್ಬೋದು, ಬೇರೆ ಉದ್ಯಮಗಳಿರ್ಬೋದು, ಅಲ್ಲಿಗೂ ಸಂಪರ್ಕಗಳಿದ್ದಾವೆ. ನಾಳೆನೇ ಇವರು ಪರಾಮರಿಸಿ ನೋಡಲಿ ಬೇಕಾದರೆ. ನಾವೇನು ಹೋಗಲಿಲ್ಲ, ಯಾಕಂದರೆ ಅಲ್ಲಿ ಹೋಗಿ ನಾವು ಡಿಸ್ಕನೆಕ್ಟ್ ಮಾಡಲಿಲ್ಲ. ಇದರ ಹಿಂದೆನೂ ನಾವು ಬೀಳಬೇಕಾದೀತು. ಯಾಕೆ ಹೇಳಿದರೆ, ಪರಾಮರಿಸಿ ನೋಡಿದವಾಗ ಎಲ್ಲವೂ ತಿಳಿತದೆ. ಅಲ್ಲಿಯೇ ನೀರು ನಿರಂತರವಾಗಿ ಬರ್ತಾ ಇದೆ ಅಂತ ಹೇಳಿದರೆ ಅದು ಖಂಡಿತವಾಗಿ ಇಲ್ಲಿ ಖರ್ಚಾಗಲೇಬೇಕು ಅಲ್ವಾ? ಹಾಗಾಗಿ ಇಲ್ಲಿ ಅವರಿಗೆ ಅಷ್ಟು ಏನು ಕೇಳಿದರೆ, ನಾವು ಹೇಳ್ತಿರುವಂಥದ್ದು ಅಷ್ಟು ಮೊತ್ತದ ಹಣ ಅವರಿಗೆ ಬಂದೇ ಬರ್ತದೆ. ಏನು ಕೇಳಿದ್ರೆ, ನೀರಿನ ಬಿಲ್ ಅಂತ ಹೇಳುವಂಥದ್ದು ಮುನ್ಸಿಪಾಲಿಟಿಗೆ ಅವರು ಪಾವತಿ ಮಾಡಲೇಬೇಕಾಗ್ತದೆ. ಆವಾಗಲೇ ಹೇಳಿದ ಹಾಗೆ ಇವಾಗ ನಮ್ಮಲ್ಲಿ ಒಂದು ಸಮಸ್ಯೆ ಏನು ಕೇಳಿದರೆ, ನಾವು ಆ ಡ್ಯಾಮಿನ ಭಾಗದಲ್ಲಿ ಫಸ್ಟಿಗೆ ಹೇಳಿದೆ ನಾವು ನದಿಯನ್ನು ಕಾಯ್ತಾ ಇದೆ ಅಂತ ಹೇಳಿ. ಎರಡನೇದಾಗಿ ಹೇಳ್ತೇನೆ, ಆ ಭಾಗದಲ್ಲಿ ರೈತರಿಗೆ ಕೃಷಿ ಮಾಡದಂಥ ಒಂದು ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ನೀವು ಮಳೆಗಾಲದಲ್ಲಿ ಬಂದರೆ ಎತ್ತರ ಮಾಡಿದಂಥ ಡ್ಯಾಮಿನಿಂದ ಏನು ಸಮಸ್ಯೆ ಆಗಿದೆ ಕೇಳಿದರೆ, ಆ ಭಾಗದಲ್ಲಿ ನೀರು ಮುಳುಗಡೆಯಾಗಿ ಕೃಷಿ ನಾಶ ಆಗಿದೆ. ಹೌದು, ಮಳೆಗಾಲದಲ್ಲಿ ಎಂತ ಮಾಡಿದ್ರೂ ಆಗೋದಿಲ್ಲ. ನೆರೆಯಿಂದ ಆ ಭಾಗದ ಜನರು ನದಿಯಿಂದ ಹೊರ ಬಂದು ಅದೇ ಭಾಗದ ಜನರು ಕೂತಿದ್ದಾರೆ. ಇಷ್ಟು ಸಮಸ್ಯೆ ಅವರಿಗೆ. ಯಾಕಂದರೆ ಎಷ್ಟೊತ್ತಿಗೆ ನೆರೆ ಬರ್ತದೆ ಏನು ಅಂತ ಹೇಳೋದು, ಮಕ್ಕಳು ಮರಿಯನ್ನೆಲ್ಲ ಕರ್ಕೊಂಡು ಬಂದು ಮೇಲೆ ಬಂದು ಕೂತ್ಕೊಂಡಿದ್ದಾರೆ. ಇವತ್ತು ಆ ಭಾಗದ ಕೃಷಿಕರಿಗೆ ಏನು ತೊಂದರೆ ಆಗ್ತಾ ಇದೆ ಕೇಳಿದರೆ, ನೋಡಿ, ಇವತ್ತು ಅವರು ದನ ಸಾಕ್ತಾ ಇದ್ದಾರೆ, ಅವ್ರಿಗೆ ಮನೆಗೆ ಬೇಕು, ಅವರ ಹೊಳೆಯ ಡೀಪ್ ಇದೆ, ಅಲ್ಲಿ ಇಳಿಲಿಕ್ಕೆ ಒಂದು ವ್ಯವಸ್ಥೆಗಳಿಲ್ಲ. ಯಾಕಂದರೆ ಈ ಪಂಪನ್ನು ಹಾಕಿದ ಮೇಲೆ ಅದೇ ವ್ಯವಸ್ಥೆ ಇದೆ, ಪಂಪ್ ಸ್ವಿಚ್ ಆಗಿದ್ರೆ ಬರ್ತಾ ಇತ್ತು. ಅದರಿಂದ ಅವರು ಕುಡಿಯುವ ನೀರಿಗೂ ಉಪಯೋಗ ಮಾಡ್ತಾ ಇದ್ರು, ಮಾತ್ರ ಅಲ್ಲ ದನ ಕರುಗಳಿಗೆ ಸಹ ಅದರ ನೀರನ್ನು ಉಪಯೋಗ ಮಾಡ್ತಾರೆ ಆ ಭಾಗದ ರೈತರು. ಆದರೆ ಇವತ್ತು ಅದಕ್ಕೂ ಸಮಸ್ಯೆ ಆಗಿದೆ. ಇವತ್ತು ಬೆಳಿಗ್ಗೆ ಒಬ್ಬರು ಹೇಳಿದರು, ಸೀರೂರು ಮಠದಲ್ಲಿ 100 ದನಗಳಿದ್ದಾವೆ. ದನಗಳಿಗೆ ನೀರು ಎಲ್ಲಿಂದ ತರಬೇಕು ಹೇಳಿದ್ರೆ ಹೊಳೆಯಿಂದ ಹೋಗಿ ಇಳಿದುಕೊಂಡು ತರಬೇಕು, ಹೊತ್ತುಕೊಂಡು ತರಬೇಕು. ಯಾಕಂದರೆ ಪಂಪ್ ಡಿಸ್ಕನೆಕ್ಟ್ ಆಗಿದೆ. 100 ದನಗಳು ಯಾರೋದೊಂದು ಬಿಟ್ಟಂಥದ್ದು ಅವರು ಮುಂಚಿನ ಸ್ವಾಮಿಯರು ಸಾಕಿದ್ದಾರೆ. ಅಂದರೆ ಈ ಸಮಸ್ಯೆಗಳು ಇಲ್ಲಿ ಉಲ್ಬಣ ಆಗಲಿಕ್ಕೆ ಕಾರಣ ಏನು ಕೇಳಿದರೆ, ಮುಖ್ಯವಾಗಿ ನೀರಿನ ನಿರ್ವಹಣೆ ಅಂತ ಹೇಳುವಂಥದ್ದು ಮುಖ್ಯವಾಗಿರುವಂಥದ್ದು. ಆದ್ದರಿಂದ ಅವರು 5,000 ಹೊಸ ಸಂಪರ್ಕಗಳನ್ನು ಕೊಡುವಾಗ ನಾನು ಆವಾಗಲೇ ಹೇಳಿದೆ, ಇವಾಗ 100 ಜನ ಅಡಿಗೆ ಇದ್ದರೆ 100 ಜನಕ್ಕೆ ಒಂದು ಬಾಳೆಲೆ ಹಾಕ್ಬೋದು. 100 ಜನದ ಅಡಿಗೆ ಇದ್ದರೆ ಅಲ್ಲಿ 200 ಜನ ಆದರೆ ಸುಧಾರಣೆ ಮಾಡೋಕ್ಕಾಗುತ್ತಾ? ಇವರು ಅದನ್ನು ಆಲೋಚನೆ ಮಾಡಿ ಫಸ್ಟಿಗೆ. ಯಾಕೆ ಕೇಳಿದರೆ, ಇವರು ರಾಜಕೀಯವಾಗಿ ಮಾತಾಡೋದು ಬೇಡ. ಅಲ್ಲಿ ಸರಿಯಾದ ಸಮಸ್ಯೆ ಏನು, ಅದು ಪರಿಹಾರ ಹೇಗೆ ಮಾಡಬೇಕು ಅದರ ಬಗ್ಗೆ ಆಲೋಚನೆ ಮಾಡಿದರೆ ಖಂಡಿತ ಈ ಸಮಸ್ಯೆ ಆಗೋದಿಲ್ಲ. ಇವತ್ತಿನ ಅಧಿಕಾರಿಗಳ ಹತ್ರ ಲೆಕ್ಕ ಕೇಳಿ, ಎಷ್ಟು ನೀರು ಬರ್ತಾ ಇದೆ, ಎಷ್ಟು ಗ್ಯಾಲನ್ ನೀರು ಬರ್ತಾ ಇದೆ, ಎಷ್ಟು ಮನೆಗಳಿಗೆ ಸಂಪರ್ಕ ಉಂಟು, ಅದು ಸಂಪರ್ಕ ಎಷ್ಟು ಜನರಿಗೆ ಇದಿದೆ ಏನು ಕೇಳಿದ್ರೆ, ನಾರ್ಮಲ್ ಆಗಿ ಅವರು ಇದರ ಹಾಗೆ ಕೊಟ್ಟಿದ್ದಾರೆ, ಅಂದರೆ ಅದಕ್ಕೇನು ಹೇಳ್ತಾರೆ, ಪರಿಪೂರ್ಣವಾಗಿ ಕೊಟ್ಟಿದ್ದಾರೆ. ಮತ್ತು ಅಧಿಕೃತ ಮತ್ತು ಅನಧಿಕೃತ ಎಷ್ಟಿದೆ? ಅಧಿಕೃತವಾಗಿ ಇವತ್ತು 35,000 ಇರ್ಬೋದು, ಅನಧಿಕೃತವಾಗಿ ಎಷ್ಟಿದೆ?
ಬರುವಂಥ ನೀರನ್ನು ಟ್ಯಾಪ್ ಮಾಡಿ ಇವತ್ತು ಟ್ಯಾಂಕರ್ಗೆ ತುಂಬಿಸಿ ಎಷ್ಟು ಜನ ಮಾಡ್ತಾ ಇದ್ದಾರೆ ನಗರದಲ್ಲಿ. ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕು. ಫಸ್ಟಿಗೆ ರೇಷನಿಂಗ್ ಇವತ್ತಿಗೆ ಮಾಡಲಿ ನಗರಸಭೆಯಲ್ಲಿ, ಆಗ ನೀರಿನ ಹತೋಟಿ ಅವರಿಗೂ ಮಾಡೋಕ್ಕಾಗುತ್ತೆ. 2 ದಿನಕ್ಕೊಮ್ಮೆ ನೀರು ಕೊಡಲಿ. ಇವರಿಗೇನು ಹರಕೆ ಹೊತ್ತಿದ್ದಾರಾ, ನಮಗೆ ಮಾತ್ರ ಅವರು ಇದು ಮಾಡುವಂಥದ್ದು, ಎಲ್ಲರಿಗೂ ನೀರು ಕೊಡ್ತೇವೆ ಅಂತ ಹೇಳುವಂಥ, ಅವಾಗಲೂ ರೇಷನಿಂಗ್ ಮಾಡಲಿ. ಅವಾಗ ಏನಾಗುತ್ತೆ, ನೀರಿನ ಮೇಲೆ ಜಾಗೃತಿ ಹುಟ್ಟುತ್ತೆ. ಖಂಡಿತವಾಗಿ ನೀರಿನ ಬಗ್ಗೆ ಜಾಗೃತಿ ಹುಟ್ಟಿಸಬೇಕು. ನಾವು ಇವತ್ತು ಕೃಷಿ ಮಾಡೋದ್ರಿಂದ ಹೇಳಿತ್ತು, ನದಿಗೆ ನೀರು ಸೀಪೇಜ್ ಅಂದರೆ ಉಜದ ರೀತಿಯಲ್ಲಿ ಪ್ರವಾಹ ಆಗುತ್ತೆ ಅಂತ ಹೇಳುವಂಥದ್ದು. ಇಲ್ಲಿಂದ ಅಲ್ಲಿವರೆಗೂ ಇವತ್ತು ಸೀಪೇಜ್ ಬರುವಂಥದ್ದು ಆ ಭಾಗದಿಂದ ಮಾತ್ರ, ಬೇರೆ ಯಾವುದರಿಂದ ಬರ್ತಾ ಇಲ್ಲ ಇಲ್ಲಿ. ಹಾಗಾಗಿ ಇವರಿಗೆ ಇಲ್ಲಿ ಮಾಡಬೇಕಾದಂಥದ್ದು ಈ ಸಮಸ್ಯೆ ಕೃಷಿಕರು ತೆಗೆಯುವುದರಿಂದ ಖಂಡಿತ ಅಲ್ಲ ಸ್ವಾಮಿ. ನಿಮಗೆ ನಗರದಲ್ಲಿ ಪೂರೈಕೆ ಮಾಡುವ ನೀರಿನ ಬಗ್ಗೆ ಏನು ಅಂತ ಹೇಳುವಂಥದ್ದು ಕ್ರಿಯಾ ಯೋಜನೆ ರೂಪಿಸಿ. ನಾವು ಎಲ್ಲರೂ ಪ್ರತಿ ವರ್ಷ ಹೇಳ್ತಾ ಇದ್ದೇವೆ. ಯಾಕೆ ಹೇಳಿದ್ರೆ ಎಷ್ಟು ನೀರು ಇದು ನಮ್ಗೆ ಹೇಳುವ ಅವಶ್ಯಕತೆ ಇಲ್ಲ. ನಾವು ಯಾಕೆ ಹೇಳ್ತಾ ಇದ್ದೇವೆ ಕೇಳಿದರೆ, ಅಲ್ಲಿ ನಮ್ಮ ಸಮಸ್ಯೆ ಬರಬಾರ್ದು ಅಂತ ಹೇಳುವಂಥದ್ದಲ್ಲ. ನಮಗೆ ಅವರು ಉಡುಪಿಯವರು, ನಾವು ಇಲ್ಲಿ ಇರುವವರು ನಮ್ಮ ಅಣ್ಣ ತಮ್ಮಂದಿರೇ, ಉಡುಪಿ ನಗರದಲ್ಲಿ ಇರುವವರು ನಮ್ಮ ಅಣ್ಣ ತಮ್ಮಂದಿರೇ. ಯಾಕೆ ಹೇಳಿದ್ರೆ ನಮ್ಮಲ್ಲಿ ನನಗೆ ಎಲ್ಲವರು ಕೃಷಿ ಬಿಟ್ಟು ಬಂದವರು ಇದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಅವರಿಗೊಂದು ವ್ಯವಸ್ಥೆ ಆಗಬೇಕಲ್ಲ. ಯಾಕೆ ಹೇಳಿದ್ರೆ ಕುಡಿಯುವ ನೀರು ಅವರಿಗಿಲ್ಲ ಅಂತ ಹೇಳಿದ್ರೆ ಅವ್ರು ಎಲ್ಲಿ ಹೋಗೋದು? ಸ್ವರ್ಣ ನದಿಯಲ್ಲೂ ನೀರಿಲ್ಲ ಅಂತ ಹೇಳಿದ್ರೆ ಅವ್ರು ಎಲ್ಲಿ ಹೋಗ್ತಾರೆ? ಇವತ್ತು ಸಮಸ್ಯೆ ಈಗ ನಮಗೆ 68 ಪಂಪ್ ಸೆಟ್ಗಳದಲ್ಲ. ಸ್ವರ್ಣ ನದಿಯಲ್ಲಿ ಇವತ್ತು ಮಳೆ ಬರಲಿಲ್ಲ, ನೀರು ಮೇ 30ಕ್ಕೆ ಮಳೆ ಬರಲಿಲ್ಲ, ಜೂನ್ 1ಕ್ಕೆ ನೀರು ಮಳೆ ಬರಲಿಲ್ಲ ಅಂತ ಹೇಳಿದ್ರೆ ಇವ್ರು ಏನು ಮಾಡ್ತಾರೆ? ಆ ಬಗ್ಗೆ ಏನು ಆಲೋಚನೆಗಳಿದ್ದಾವೆ, ಏನು ಯೋಜನೆಗಳಿದ್ದಾವೆ ಅದು ತಿಳಿಸ್ಲಿ ಇವರು ಫಸ್ಟಿಗೆ. ಇಲ್ಲ ಅಂತ ಹೇಳಿದ್ರೆ ಇವರು ಇಂಚಿನ ಲೆಕ್ಕ ಹಿಡ್ಕೊಂಡು ಇವ್ರದ್ದು ಬೇಕಾದರೆ ಇವತ್ತು ನಗರಸಭೆ ಅಧಿಕಾರಿಗಳ ಹತ್ರ ಕೇಳಿ. ಅವ್ರ ಹತ್ರ ಇರುವಂಥದ್ದು ಇವತ್ತು 5.7 ಮೀಟರ್ ನೀರಿದೆ, ನಾಳೆ ಇಷ್ಟು ಕಡಿಮೆ ಆಗಿದೆ, ಇದು ಮಾತ್ರ ಲೆಕ್ಕ ಇದೆ. 1 ವರ್ಷದಲ್ಲಿ ನಮಗೂ ಅವ್ರಿಗೂ ಪೈಪೋಟಿ ನಡೀತು. ಅಂಥ ಸಂದರ್ಭದಲ್ಲಿ ನಮಗೆ ಸಂಪರ್ಕ ಕೊಟ್ಟಾಗ ಇವರು ಸುಮ್ಮನೆ ಲೆಕ್ಕ ಕೊಡಲಿಕ್ಕೆ ಶುರು ಮಾಡಿದ್ರು. ಆ ಭಾಗದ ಕೃಷಿಕರು ನೀರು ತೆಗೆಯೋದ್ರಿಂದ 6 ಇಂಚು ನೀರು ಡೌನ್ ಆಯಿತು ಅಂತ ಹೇಳುವಂಥದ್ದು. ನಾವು ಏನು ಮಾಡಿತ್ತು, ನಮ್ಮ ಟೀಮ್ ಮತ್ತು ಅವರ ಟೀಮ್ ಹೋಗಿ ನೋಡಿತ್ತು. ಅವರು ಕಂಟಿನ್ಯೂಸ್ ಆಗಿ ನೀರು ಖಾಲಿ ಮಾಡಿದರು, ತೆಗೆದ್ರು. ನಾವು ಸಹ ನಮ್ಮಲ್ಲಿ ಸಹ ಮಾಡಿತ್ತು. ಏನು ಕೇಳಿದರೆ ನಮ್ಮಲ್ಲಿ ಮತ್ತು ಅವರಲ್ಲಿ ತೆಗೆಯುವಾಗ 1/2 ಇಂಚಿನ ಡಿಫರೆನ್ಸ್ ಮಾತ್ರ. ಇವರು ಏನು ಮಾಡ್ತಾರೆ, ಕಂಟಿನ್ಯೂಸ್ ಹೊಡಿತಾರೆ. ನಮ್ಮವರು 2 ರಿಂದ 3 ಗಂಟೆ ಮಾತ್ರ ನೀರು ಬಿಡೋದು. ಇವರು ಆಗೋದಿಲ್ಲ, ಅಗತ್ಯ ಇಲ್ಲ, ಅಂದ್ರೆ ಎಷ್ಟು ಬೇಕು ಅಷ್ಟೇ ಬಿಡ್ತಾ ಇದ್ದಾರೆ. ನಮ್ಮಲ್ಲಿ ಏನು ಮಾಡಿದ್ದಾರೆ ಕೇಳಿದ್ರೆ, ಇವರೆಲ್ಲ ಹೇಳಿದ್ರು ನೀವೆಲ್ಲ ಸ್ಪ್ರಿಂಕ್ಲರ್ಸ್ ಹಾಕೊಳ್ಳಿ ಅಂತ ಹೇಳುವಂಥದ್ದು. ಆಯಿತು, ಎಲ್ಲ ರೈತರು ಇವತ್ತೇನು ಮಾಡ್ಕೊಂಡಿದ್ದಾರೆ, ತೋಟಗಾರಿಕೆಯವರು ಇರುವರು ಮ್ಯಾಕ್ಸಿಮಮ್ 90% ಇವತ್ತು ಸ್ಪ್ರಿಂಕ್ಲರ್ಗಳನ್ನ ಹಾಕೊಂಡು ಡ್ರಿಪ್ ಇರಿಗೇಷನ್ ಮಾಡ್ಕೊಂಡ್ರು. ಇಲ್ಲಿ ಕುಡಿಯೋ ನೀರಿಗೆ ಇವ್ರು ಏನು ಮಾಡ್ಕೊಳ್ಳಿ ಹೇಳಿದ್ದಾರೆ? ಏನಾದರೂ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಹೇಳಿದಾರಾ? ಇಲ್ಲ. ನಮ್ಮ ರೈತರಿಗೆ ಮಾತ್ರ ಇವರು ಅದು ಮಾಡಿ ಇದು ಮಾಡಿ ಗೈಡ್ಲೈನ್ಸ್ ಮಾಡ್ತಾರೆ. ಈ ನಗರದಲ್ಲಿ ಯಾವುದು ಮಾಡೋದಿಲ್ಲ ಅಂತ ಹೇಳಿದರೆ ಇದು ಯಾವ ನ್ಯಾಯ? ಹಾಗಾಗಿ ಖಂಡಿತವಾಗಿ ಕುಡಿಯುವ ನೀರಿನ ಯೋಜನೆ ರೂಪಿಸುವಾಗ ಒಂದೇ ನದಿಯನ್ನು ನಂಬಿದ್ದಾರೆ. ತುಂಬ ಖುಷಿ ಯಾಕೆ ಇದೆ ಕೇಳಿದರೆ, ಇವತ್ತಿಗೆ ನೀವು ಹೋದರೂ ಸ್ವರ್ಣ ನದಿಯ ನೀರು ನಮ್ಮ ಜಿಲ್ಲೆಯಲ್ಲಿ ಬೇರೆ ಭಾಗದಲ್ಲಿ ನೋಡಿದರೆ ಅಂಥದ್ದಿಲ್ಲ. ಮತ್ತು ವಾರಾಹಿಯೇ ನೋಡಬೇಕು. ಎಲ್ಲಿ ಈ ಭಾಗದಲ್ಲಿ ಹತ್ತಿರದಲ್ಲಿ ಉಡುಪಿಗೆ ಇರುವಂಥದ್ದು ಹತ್ತಿರದಲ್ಲಿದೆ. ಇವತ್ತು ನೀಲಾವರ ಇದೆ. ಈಚೆ ಇವಾಗ ಮಣಿಪುರದಲ್ಲಿ ಈ ಸಮಸ್ಯೆಗಳು ಉಲ್ಬಣ ಆಗ್ತಾ ಇದೆ ಕುಡಿಯುವ ನೀರಿಗಾಗಿ. ಅಂದರೆ ಬೇರೆ ಕಡೆಯೂ ಈ ಸಮಸ್ಯೆಗಳು ಉಲ್ಬಣ ಆಗುತ್ತೆ. ಯಾವುದೋ ನೀರಿನ ಹಕ್ಕು ಅಂತ ಹೇಳುವಂಥದ್ದು ನಿರ್ಬಂಧ ಆಗುವಾಗಿಲ್ಲ ಯಾರಿಗೂ ಸಹ. ಯಾಕಂದರೆ ಯಾರು ಬೇಕಾದರೂ ನೀರು ತಗೊಳ್ಬೋದು, ಅದು ನೈಸರ್ಗಿಕ ಸಂಪತ್ತು. ಹೌದು. ಹಾಗಾಗಿ ನೀರಿನ ಬಗ್ಗೆ ನಿರ್ಬಂಧ ಹಾಕುವಾಗಿಲ್ಲ. ಇವರು ಪಂಪ್ ಸೆಟ್ಟಿನ ಮೇಲೆ ನಿರ್ಬಂಧ ಹಾಕಿದ್ದಾರೆ. ನಮ್ಮ ರೈತರು ನಾಳೆ ಮಾಡ್ಬೋದು. ಇವರು ಕರೆಂಟ್ ಕನೆಕ್ಷನ್ ತೆಗೆದಾರೆ, ಡೀಸೆಲ್ ಪಂಪ್ ಹಾಕೊಂಡು ತೆಗೆದ್ರೆ ಅದು ಮಾಡಿದಾರಾ? ಕಾನೂನಿನ ವಿರುದ್ಧವಾಗಿ ಮಾಡ್ಬೋದು. ಘಟ್ಟದ ಮೇಲೆ ಆಗಿದ್ರೆ ಏನು ಮಾಡ್ತಾ ಇದ್ರು, ಎಲ್ಲ ಅವರೇ ಸಂಪರ್ಕ ಕೊಟ್ಕೊಂಡು ಪಂಪ್ ಸೆಟ್ ಆನ್ ಮಾಡ್ತಾ ಇದ್ರು. ಎಷ್ಟು ಗಲಾಟೆ ಮಾಡ್ತಾ ಇದ್ರು, ಸುಮ್ಮನೆ ಬಿಡ್ತಾ ಇದ್ದೀರಾ? ಆ ಬಗ್ಗೆ ಇವು ಸ್ವಲ್ಪ ಆಲೋಚನೆ ಮಾಡಿ. ಯಾಕೆ ಹೇಳಿದ್ರೆ ನಾನು ಹೇಳ್ತಿರುವಂಥದ್ದು 2007 ರಿಂದ 12 ವರ್ಷದಲ್ಲಿ ಇದು ನಿರಂತರವಾಗಿ ಬರ್ತಾ ಇದೆ. ಇವರು ಕುಡಿಯುವ ನೀರಿಗಾಗಿ ಯಾವುದೇ ಒಂದು ನಿರ್ದಿಷ್ಟ ಯೋಜನೆ ಇಲ್ಲ. ಸುಮ್ಮನೆ ರೈತರ ಮೇಲೆ ಗೂಬೆ ಕೂರಿಸೋದು ಸರಿಯಲ್ಲ. ಅದರ ಬಗ್ಗೆ ಇವರು ಸ್ವಲ್ಪ ಎಚ್ಚೆತ್ತುಕೊಳ್ಳಿ. ಯಾಕೆ ಹೇಳಿದ್ರೆ ಇವರಿಗೆ ಸಂಬಳ ತಗೊಂಡಕ್ಕೆ ಸಾಕಷ್ಟು ಕಾರ್ಯನಿರ್ವಹಣೆ ಮಾಡಲಿ ಅಂತ ಹೇಳುವಂಥದ್ದು ಒತ್ತಾಯ ನನ್ನದು. ಎಸ್, ಓಕೆ. ರಾಮಕೃಷ್ಣ ಭಟ್ ಅವರು, ಇನ್ನೊಂದು ಪ್ರಶ್ನೆ ಏನು ಅಂದರೆ, ಈಗ ನದಿಗಳಿಂದ ನೀವು ಪಂಪ್ ಹಾಕಿ ನೀರನ್ನು ಎತ್ತುವಂಥದ್ದು ಕಾನೂನಿನ ಪ್ರಕಾರ ಇದಕ್ಕೆ ಏನಾದರೂ ತೊಡಕಿದೆಯಾ, ತೊಂದರೆ, ಅದು ವಿರುದ್ಧವಾಗಿರುವಂಥದ್ದು? ಅಲ್ಲ, ಈಗ ನೋಡಿ ಕಾನೂನು ಯಾವ ರೀತಿಯ ನಿರ್ಬಂಧನೆಗಳಿದೆ ಇದಕ್ಕೆ? ಅಲ್ಲ, ನಾನು ಹೇಳುವಂಥದ್ದು ಏನು ಗೊತ್ತುಂಟ, ಕಾನೂನು ಜನರಿಗೆ ಬೇಕಾಗುವಾಗಿರಬೇಕು, ಕಾನೂನಿಗಾಗಿ ರೈತರು ಇರುವುದಲ್ಲ. ಇಲ್ಲಿ ನಾವೀಗ ನೋಡುವಂಥದ್ದೆಲ್ಲ ಬ್ರಿಟಿಷರಿಂದ ಬಂದಂಥ ಪದ್ಧತಿಗಳನ್ನು ನಾವು ನೋಡ್ತಾ ಇದ್ದೇವೆ. ಏನು ಅಂತೇಳಿ ಹೇಳಿದರೆ, ಬ್ರಿಟಿಷರು ಮಾಡಿದ್ದು ಏನು ಕಾನೂನು ಅಂತೇಳಿ ಹೇಳಿದರೆ, ಅವರ ಆಡಳಿತ ಸುಗಮವಾಗಲಿಕ್ಕೆ ಏನೆಲ್ಲ ಬೇಕು ಅದಕ್ಕೆ ಬೇಕಾಗುವಂಥ ಪ್ಲ್ಯಾನ್ಗಳನ್ನು ಅವರು ಮಾಡಿದರು. ಜನರ ಒಂದು ಅಭಿವೃದ್ಧಿ, ಜನರ ಒಂದು ಸುಖ ಕಷ್ಟ, ಇದಕ್ಕೆ ಯಾವುದಕ್ಕೂ ಹೆಚ್ಚಿನ ಸ್ಪಂದನೆಯನ್ನು ಕೊಡಲಿಲ್ಲ. ಅದೇ ಪದ್ಧತಿಯನ್ನು ಇವರೀಗ ಮುಂದುವರಿಸ್ತಾ ಇದ್ದಾರೆ. ಬ್ರಿಟಿಷರು ಏನೊಂದು ಸಂಪ್ರದಾಯ ಮಾಡಿದರು, ಈಗ ಸ್ವತಂತ್ರ ಭಾರತದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಹೇಗೆ ಅಂತೇಳಿ ಹೇಳಿದರೆ, ಪ್ರಜೆಗಳೇ ಪರಮಾಧಿಕಾರ ಇರುವಂಥದ್ದು, ಪ್ರಜೆಗಳೇ ಒಂದು ಯೋಗಕ್ಷೇಮಕ್ಕಾಗಿ ಸರ್ಕಾರ ಇರುವಂಥದ್ದು, ಅಧಿಕಾರಿಗಳಿರುವಂಥದ್ದು. ಈ ಚಿಂತನೆ ನಾವು ಈಗ ಕಾಣ್ತಾ ಇಲ್ಲ. ಇದರಲ್ಲಿ ಸ್ಪಷ್ಟವಾಗಿ ನೋಡುವಾಗ ನಮಗೆ ಅದು ಕಾಣ್ತಾ ಇಲ್ಲ. ಯಾಕೆಂತೇಳಿದರೆ ಅವರು ಏನು ಬೇಕಾದರೂ ಕಾನೂನು ಮಾಡ್ಬೋದು. ಏನು ಕಾನೂನು ಮಾಡ್ತಾರೆ ನೋಡಿ, ಜನವರಿ 1ರಿಂದ ರೈತರ ಪಂಪುಗಳನ್ನು ಡಿಸ್ಕನೆಕ್ಟ್ ಮಾಡಬೇಕು ಅಂತೇಳಿ ಒಂದು ಆರ್ಡರ್ ಇಶ್ಯೂ ಮಾಡಬೇಕಾದ್ರೆ ಅವರಿಗೆ ಯಾವುದೇ ಒಂದು ಕಷ್ಟ ಇಲ್ಲ. ಅವರ ಹತ್ರ ಜನ ಇದ್ದಾರೆ ಅಲ್ವಾ, ಕ್ಲರ್ಕ್ಗಳಿದ್ದಾರೆ, ಅವರು ಟೈಪ್ ಮಾಡಿ ಕೊಡ್ತಾರೆ. ಇವರಿಗೆ ಒಂದು ಪೆನ್ನಿನಲ್ಲಿ ಒಂದು ಸಿಗ್ನೇಚರ್ ಹಾಕಿದರೆ ಸಾಕು, ಆ ರೈತರ ಪಂಪುಗಳೆಲ್ಲ ಡಿಸ್ಕನೆಕ್ಟ್ ಆಗಿ ಹೋಗ್ತದೆ. ಅಲ್ಲಿ ನಾವು ಕಾನೂನು ಏನು ನೋಡುವಂಥದ್ದಲ್ಲ. ಕಾನೂನು ರೈತ ಪರವಾಗಿದೆಯಾ, ಕಾನೂನು ಜನರ ಪರವಾಗಿದೆಯಾ, ಕಾನೂನಿನಿಂದ ಎಲ್ರಿಗೂ ಅನುಕೂಲ ಆಗ್ತದ, ಇದನ್ನು ನೋಡುವಂಥದ್ದು ಬಹಳ ಮುಖ್ಯ. ಕಾನೂನು ಮಾಡುವವರು ಅವರು ಹೌದಾ ಅಲ್ವಾ?
ಅವರಿಗೆ ಮನ ಬಂದಂತೆ ಕಾನೂನು ಮಾಡುವಂಥದ್ದಲ್ಲ. ಕಾನೂನು ಮಾಡುವಾಗ ಬಹಳ ಮುಂಜಾಗ್ರತೆ ವಹಿಸಿ ಎಲ್ಲರ ಹಿತಾಸಕ್ತಿಯನ್ನು ಕಾಪಾಡಬೇಕು. ಈಗ ಇವರು ಮಾಡಿದಂಥ ಕಾನೂನು ಏನು ಗೊತ್ತುಂಟ, ಮಳೆಗಾಲ ಹೊರತುಪಡಿಸಿ ಬೇರೆ ಸಮಯದಲ್ಲಿ ನೀರನ್ನು ಉಪಯೋಗಿಸುವ ಹಕ್ಕು ಇಲ್ಲ ಅಂತೇಳಿ ಹೇಳಿಕೊಂಡು ಪಂಪ್ಸೆಟ್ ಕನೆಕ್ಷನ್ ಕೊಡುವಾಗ ಕೊಡ್ತಾರೆ. ಇದು ಏನು ಕಾನೂನು ಹೇಳಿ? ಇದು ಮಳೆಗಾಲ ಹೊರತುಪಡಿಸಿ, ಮಳೆಗಾಲದಲ್ಲಿ ನೀರಿನ ಅವಶ್ಯಕತೆ ಇದೆಯಾ? ಈಗ ನಾವೇನು ತೋಟ ಮಾಡೋದು ಬೇಡವಾ, ಕೃಷಿ ಮಾಡೋದು ಬೇಡವಾ, ಅಥವಾ ನಮಗೆ ಏನು ಕೊಡ್ತಾರೆ ಹೇಳಿ ಇವರು? ಆಯಿತು, ನಾವೆಲ್ಲ ಬಿಡ್ತೇವೆ, ಬಿಡಲಿಕ್ಕೆ ರೆಡಿ ಇದ್ದೇವೆ. ಈಗ ನಾವು ಕೃಷಿ ಮಾಡುವುದಿಲ್ಲ, ಏನು ಮಾಡುವುದಿಲ್ಲ, ನಮಗೆ ಪೆನ್ಷನ್ ಕೊಡ್ತಾರಾ ಇವರು? ನಮಗೇನಾದರೂ ಒಂದು ಆದಾಯದ ಭದ್ರತೆ ಕೊಡ್ತಾರಾ? ರೈತರ ಬಗ್ಗೆ ಯಾವುದೇ ಒಂದು ಕಾಳಜಿ ಇಲ್ಲ. ಇದೇ ಕಾಳಜಿ ಇವರಿಗೆ. ಮಳೆಗಾಲದಲ್ಲಿ ನೀವು ಹೇಳಿದ ಹಾಗೆ ಜಾಸ್ತಿ ನೀರಿನ ಹರಿವಾಗಿ ಕೆಲವು ಭಾಗದಲ್ಲಿ ತೋಟದೊಳಗೆ ನೀರು ನುಗ್ಗುವಂಥದ್ದು ಅಲ್ಲ. ಈಗ ಹೇಳಿದ್ರಲ್ವ ಶ್ರೀನಿವಾಸ ಭಟ್ರು, ತೋಟದ ನೋಡಿ, ಈಗ ಅಡಿಕೆ ತೋಟ ಆಗಲಿ ತೆಂಗಿನ ತೋಟ ಆಗಲಿ 2 ದಿವಸ 3 ದಿವಸಕ್ಕಿಂತ ಹೆಚ್ಚು ಅಲ್ಲಿ ನೀರು ನಿಂತರೆ ಇಳುವರಿ ಎಲ್ಲ ಹಾಳಾಗ್ತದೆ, ಅದರಲ್ಲಿರುವಂಥ ಬೆಳೆ ನಷ್ಟ ಆಗ್ತದೆ, ಬಹಳ ದೊಡ್ಡ ತೊಂದರೆ. ಈಗ ಬೇಸಿಗೆಯಲ್ಲಿ ಬೆಳೆಗಳಿಗೆ ನೀರು ಅಗತ್ಯ, ಏಪ್ರಿಲ್ ಮೇ ತಿಂಗಳಲ್ಲಿ ನೀರಿಲ್ಲದಿದ್ದರೆ ಬೆಳೆ ಒಣಗಿ ಹೋಗ್ತದೆ. ಮಳೆಗಾಲದಲ್ಲಿ ನೀರು ನಿಂತರೆ, ಈಗ ನಮ್ಮ ತೆಂಗಿನ ತೋಟದಲ್ಲಿ ಆಗಲಿ ಅಡಿಕೆ ತೋಟದಲ್ಲಿ ಎಲ್ಲ ನೀರು ನಿಂತರೆ ಇಡೀ ಬೆಳೆ ನಾಶ ಆಗಿ ಹೋಗ್ತದೆ. ಅಂಥ ಒಂದು ದುಸ್ಥಿತಿ ಬರ್ತದೆ. ಇವರೀಗ ನೋಡಿ ಡ್ಯಾಮ್ ಕಟ್ಟಿದ್ದಾರೆ, ಡ್ಯಾಮ್ ಕಟ್ಟಿ ವಿದ್ಯುತ್ ಉತ್ಪಾದನೆಯದ್ದು ಒಂದು ಡ್ಯಾಮ್ ಕಟ್ಟಿದ್ದಾರೆ. ಅವರು ಏನು ಯೋಚನೆ ಗೊತ್ತುಂಟು ಅವರಿಗೆ ನಿರಂತರವಾಗಿ ವಿದ್ಯುತ್ ಉತ್ಪಾದನೆ ಮಾಡಬೇಕು ಮಳೆಗಾಲದಲ್ಲಿ ಅಂತೇಳಿ ಹೇಳುವಂಥದ್ದು ಅವರ ಯೋಚನೆ ಇರ್ತದೆ. ಅವರು ನೀರನ್ನು ಸಂಗ್ರಹ ಮಾಡಿ ಇಡ್ತಾರೆ. ನೀರನ್ನು ಸಂಗ್ರಹ ಮಾಡಿದ ಕೂಡಲೇ ಅಲ್ಲಿ ನೀರಿನ ಮಟ್ಟ ಏರ್ತದೆ. ನೆರೆ ಬಂದಂಥ ಸಂದರ್ಭದಲ್ಲಿ ಬಹಳ ನೆರೆ ಬರ್ತದೆ, ಬಹಳ ನೀರು ಬರ್ತದೆ ಒಂದೇ ಸಲ. ಆವಾಗ ಎಲ್ಲ ರೈತರ ತೋಟಗಳಿಗೆ, ರೈತರ ಗದ್ದೆಗಳೆಲ್ಲ ನುಗ್ಗಿ ಹಾಳಾಗ್ತಾ ಉಂಟು. ಇದಕ್ಕೂ ಯಾವುದೇ ಒಂದು ಸ್ಪಂದನೆ ಇಲ್ಲ. ಅವರ ಒಂದು ಪರಿಹಾರ ಕೊಡುವುದಾಗಲಿ, ರೈತರ ಬಗ್ಗೆ ಒಂದು ಕನಿಕರ ಆಗಲಿ, ಇದು ಯಾವುದೂ ಕಾಣುವುದಿಲ್ಲ. ಏನಾದರೂ ತೊಂದರೆ ಇಲ್ಲ ಅವರಿಗೆ, ರೈತರಿಗೆ ಏನಾದರೂ ತೊಂದರೆ ಇಲ್ಲ ಅಂತೇಳಿ ಹೇಳುವಂಥ ಒಂದು ಭಾವನೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಾಗಾಗಿ ನಾವು ಬಹಳ ವರ್ಷದಿಂದ ಹೋರಾಟ ಮಾಡ್ತಾ ಇರುವಂಥದ್ದು ಏನು ಅಂತೇಳಿದರೆ, ಕಾನೂನಲ್ಲ, ಕಾನೂನು ಅವರು ಮಾಡಿರುವಂಥದ್ದು ಅದಲ್ಲ ನಮಗೆ ಬೇಕಾಗಿರುವಂಥದ್ದು. ಜನಪರವಾದಂಥ ಕಾನೂನು, ಜನರಿಗೆ ಅನುಕೂಲ ಆಗುವಂಥದ್ದು, ಜನರ ಒಂದು ಯೋಗಕ್ಷೇಮ ಒಳ್ಳೆಯದಾಗುವಂಥದ್ದು, ಈ ರೀತಿಯ ಚಿಂತನೆಯನ್ನು ಅವರು ಮಾಡಬೇಕು. ಅದನ್ನು ಅವರು ಮಾಡಲೇ ಇಲ್ಲ. ಜನವರಿ 1ಕ್ಕೆ ಅವರು ಡಿಸ್ಕನೆಕ್ಷನ್ನ ಆರ್ಡರ್ ಹೊರಡಿಸಬೇಕಾದ್ರೆ ಅವರಿಗೆ ಏನು ರೈತ ಪರವಾದಂಥ ಕಾಳಜಿ ಉಂಟು ಹೇಳಿ? ನೀರು ಓವರ್ಫ್ಲೋ ಉಂಟಲ್ಲಿ. ಈಗ ಡ್ಯಾಮಿನಿಂದ ಓವರ್ಫ್ಲೋ ಅಂದರೆ ಡ್ಯಾಮಿನ ಮೇಲಿನಿಂದ ನೀರು ಹೊರಗೆ ಹರಿದು ಹೋಗ್ತಾ ಉಂಟು. ಅವರು ಡಿಸ್ಕನೆಕ್ಷನ್ನ ಒಂದು ಆರ್ಡರನ್ನು ಇಶ್ಯೂ ಮಾಡ್ತಾರೆ ಅಂತಾದರೆ ಎಂಥ ಒಂದು ದುರಂತ ನೋಡಿ. ಫೆಬ್ರವರಿ 1ಕ್ಕೆ ಡಿಸ್ಕನೆಕ್ಷನ್ ಮಾಡಿದ್ದಾರೆ ಪಂಪುಗಳನ್ನು. ಆ ಸಂದರ್ಭದಲ್ಲಿ ಸಹ ಬೇಕಾದಷ್ಟು ನೀರಿದೆ, ಅದರಲ್ಲಿ ಲೀಕೇಜ್ ಇದೆ, ಎಲ್ಲ ಇದೆ. ಆದರೂ ಇವರು ರೈತರ ಪಂಪುಗಳನ್ನು ಡಿಸ್ಕನೆಕ್ಟ್ ಮಾಡ್ತಾರೆ ಅಂತ ಹೇಳಿದರೆ ಇದಕ್ಕೆ ಏನು ಹೇಳೋದು ಹೇಳಿ? ನಮ್ಮ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಇಂಥ ಒಂದು ದುಸ್ಥಿತಿ ರೈತನಿಗೆ ಬಂದಿದೆ ಅಂತೇಳಿ ಹೇಳಿದರೆ ಇದಕ್ಕಿಂತ ದೊಡ್ಡ ಒಂದು ಆಪತ್ತು ಇದು ಯಾರು ಮಾಡಿದ್ದು ಹೇಳಿ? ಈ ಆಪತ್ತು ಏನು ಪ್ರಕೃತಿ ಮಾಡಿರುವಂಥ ಆಪತ್ತಲ್ಲ, ಇದು ಸರ್ಕಾರ ಮತ್ತು ಅಧಿಕಾರಿಗಳು. ನಾನು ವಿಶೇಷವಾಗಿ ಹೇಳುವಂಥದ್ದು, ಸರ್ಕಾರಕ್ಕೂ ಇಲ್ಲಿ ಸ್ಪಷ್ಟವಾದಂಥ ಒಂದು ಮಾಹಿತಿ ಅಧಿಕಾರಿಗಳಿಂದ ಹೋಗಿಲ್ಲ. ಯಾಕೆಂತೇಳಿ ಹೇಳಿದರೆ ಇವರಿಗೆ ಆ ಚಿಂತನೆ ಇಲ್ಲದಿದ್ದರೆ ಇವರು ಯಾವ ರೀತಿಯ ಒಂದು ಮಾಹಿತಿಯನ್ನು ಕೊಡ್ಬೋದು ಹೇಳಿ? ಹಾಗಾಗಿ ಇಲ್ಲಿ ಆಗಬೇಕಾಗಿರುವಂಥದ್ದು ರೈತ ಪರವಾದಂಥ ಒಂದು ಕಾನೂನು ಅಂತ ಹೇಳುವಂಥದ್ದು. ಎಸ್, ಓಕೆ. ಶ್ರೀನಿವಾಸ್ ಅವರು, ಈಗಾಗಲೇ ನೀವು ಹೇಳಿದ ಹಾಗೆ 30 ವರ್ಷಗಳ ಅವಧಿಯಲ್ಲಿ ನಿರ್ಮಾಣವಾದಂಥ ಒಂದು ಡ್ಯಾಮ್, ಅಂದರೆ ಅದರೊಂದು ಉಪಯೋಗ ಅನ್ನುವಂಥದ್ದು 30 ವರ್ಷಗಳ ತನಕ ನಡಿಬೇಕಿತ್ತು ಅನ್ನುವಂಥದ್ದು ಒಂದು ಇತ್ತು. ಆದರೆ ಈಗ 45 ವರ್ಷಗಳು ಆಗ್ತಾ ಬಂತು. ಯಾವ ರೀತಿಯ ಒಂದು ಸಮೀಕ್ಷೆಯನ್ನು ನಡೆಸಿದ್ದಾರೆ? ಆ ಡ್ಯಾಮ್ ಬಗ್ಗೆ ಯಾವ ರೀತಿಯ ಒಂದು ಸಮೀಕ್ಷೆಯನ್ನು ನಡೆಸಿದ್ದಾರೆ? ಈಗ ಏನು ಕೇಳಿದರೆ, ಡ್ಯಾಮ್ ಮಾಡುವಾಗ ಅದು 20 ವರ್ಷ ಅಂತ ಇತ್ತು. 20 ವರ್ಷ 20 ಆಯಿತು, 45 ಆಯಿತು, ಏನು ಮಾಡಲಿಲ್ಲ. ಈಗ ಏನು ಮಾಡಿದರು, ಅಲ್ಲಿ ಕರೆಂಟಿನ ಪ್ರಾಜೆಕ್ಟ್ನವರು ಡ್ಯಾಮ್ ಮಾಡಿದರು ಅಂತ ಹೇಳಿದರು. ಖಂಡಿತ 1.5 ಮೀಟರ್ ಹೈಟ್ ಮಾಡ್ಕೊಂಡು ಅವ್ರು ಮಾಡಿದ್ದಾರೆ. ಅವ್ರು ಯಾವುದಕ್ಕೆ ಮಾಡಿದರು? ಅವರ ವಿದ್ಯುತ್ ಉತ್ಪಾದನೆಗೋಸ್ಕರ ಮಾಡಿದರು. ಈ ಡ್ಯಾಮಿನಲ್ಲಿ ಏನು ಕೇಳಿದರೆ, ಅದು ಒಂದು ನೀರು ಹೊರಹರಿವು ಮೂಲಕ ಹೋಗುವಂಥದ್ದು. ಇವತ್ತಿಗೆ ಅಲ್ಲಿ ಹೋದರೆ ದೊಡ್ಡ ಸಮಸ್ಯೆ ಏನು ಕೇಳಿದರೆ, ಡ್ಯಾಮ್ ಹೊಳೆ ಬಿಟ್ಟು ಪಕ್ಕದಲ್ಲಿ ಇನ್ನೊಂದು ಹೊಳೆ ನಿರ್ಮಾಣ ಆಗಿದೆ. ಯಾಕೆ ಕೇಳಿದ್ರೆ, ಇವರು ಆ ಡ್ಯಾಮಿನ ಬಾಗಿಲು ತೆಗೆಯುವುದಿಲ್ಲ. ಕೃತಕ ಮುಳುಗಡೆ ಆಗ್ತಾ ಇದೆ. ಇವತ್ತು ಮುಂಚೆ 30 ಎಕರೆ ಇದ್ದರೆ ಇವತ್ತು 70 ಎಕರೆ ಕೃಷಿ ಮುಳುಗಡೆ ಆಗ್ತಾಯಿದೆ 1.5 ಮೀಟರ್ ಹೈಟ್ ಮಾಡಿದಂಥ ಈ ಡ್ಯಾಮಿನಿಂದ. ಅಂದರೆ ಅಷ್ಟು ಎತ್ತರದಲ್ಲಿ ಆಗ್ತದೆ, ಅಷ್ಟು ಕೃತಕ ನೀರೇ ಆಗ್ತದೆ, ಅಂಥ ಸಮಸ್ಯೆಗಳು ಬರ್ತಾ ಇದ್ದಾವೆ. ಹಾಗಾಗಿ ಡ್ಯಾಮ್ ಮಾಡುವಾಗ ನಾವು ಇವತ್ತಿಗೂ ಹೇಳುವಂಥದ್ದು ಏನು ಕೇಳಿದರೆ, ನೀರನ್ನು ಯಾವಾಗ ಬ್ಲಾಕ್ ಮಾಡಬೇಕು ಕೇಳಿದರೆ ಡಿಸೆಂಬರ್ನ ನಂತರ. ಅಲ್ಲಿ ವಿದ್ಯುತ್ ಘಟಕದ ಕತೆ ಆವಾಗಲೇ ಹೇಳಿದ ಅದಕ್ಕೆ, ಅದು ಡಿಸೆಂಬರ್ನ ನಂತರ ನೀರನ್ನು ಬ್ಲಾಕ್ ಮಾಡಿಕೊಂಡು ಹೈಟ್ ಮಾಡಬೇಕೇ ವಿನಃ ಮಳೆಗಾಲದಲ್ಲಿ 1 ಮೀಟರ್ ಹೈಟ್ ಮಾಡಿರುವುದಲ್ಲ. ಅವಾಗ ಏನಾಗುತ್ತೆ, ನೀರು ಸಾಕಷ್ಟು ಪ್ರಮಾಣದಲ್ಲಿ ಹರಿತಾ ಇರ್ತದೆ ಬರುವಾಗ. ಈ ಸಮಸ್ಯೆ ಏನಾಗಿದೆ, ಇವತ್ತು ಆ ಡ್ಯಾಮ್ ಬಿಟ್ಟುಕೊಂಡು ಸೈಡ್ನಲ್ಲಿ ನೀರು ಹೋಗಿದೆ. ಇವತ್ತು ಶಾಸಕರ ಗಮನಕ್ಕೂ ತಂದಿದ್ದೇವೆ ನಾವು. ಈಗಿನ ಪರಿಸ್ಥಿತಿಯಲ್ಲಿ ಕೂಡ ನೀರು ಡ್ಯಾಮ್ನಲ್ಲಿ ಫುಲ್ ಲೀಕೇಜ್. ಯಾಕೆ ಹೇಳಿದ್ರೆ, ಅದು ಅವ್ರು ಮಾಡಿದ್ದು, ನಾನು ಹೇಳಿದಲ್ಲ, ಅವ್ರು ಯಾವುದೇ ಕಾರಣಕ್ಕೂ ಅವರು ನೀರನ್ನ ತಡೆಗಾಗಿ ಮಾಡಿದ್ದಲ್ಲ, ಅವರು ಸಾಧಾರಣ ತಡೆ ಮಾಡಿದ್ದು ಯಾವುದಕ್ಕೆ? ಕರೆಂಟ್ ಉತ್ಪಾದನೆಗಾಗಿ, ಮಳೆಗಾಲದಲ್ಲಿ ಕರೆಂಟ್ ಉತ್ಪಾದನೆಗೆ. ಹಾಗಾಗಿ ತಕ್ಷಣದಲ್ಲಿ ಅವರು ಹೊಸ ಡ್ಯಾಮನ್ನು ಅಲ್ಲಿ ನಿರ್ಮಾಣ ಮಾಡುವಂಥದ್ದು ಅವಶ್ಯಕತೆ ಇದೆ. ಇನ್ನೊಂದು, ಅವರು ಅಲ್ಲಿ ಎತ್ತರಿಸಿದಂಥ ಏನು ಘಟಕ ಇದೆ ಇವತ್ತು ವಿದ್ಯುತ್ ಘಟಕ, ಅದನ್ನು ಡೌನ್ ಮಾಡಿಕೊಂಡು ನೀರಿನ ಒಂದು ಇದನ್ನು ಅವರು ನೀಗಿಸ್ಕೊಳ್ಬೇಕು. ಬಿಟ್ಟುಕೊಂಡು ಇಲ್ಲೇ ಕೃಷಿಕರಿಗೆ ತೊಂದರೆ ಕೊಡೋದಲ್ಲ, ಆ ಭಾಗದ ಸಾರ್ವಜನಿಕರಿಗೆ ತೊಂದರೆ ಕೊಡೋದಲ್ಲ. ಯಾಕೆ ಹೇಳಿದರೆ, ಆ ಭಾಗದಲ್ಲಿ 250ಕ್ಕಿಂತ ಜಾಸ್ತಿ ಕುಟುಂಬಗಳು ಈ ಸಮಸ್ಯೆಯನ್ನು ಮಾಡ್ತಾ ಇದೆ. ಪಂಪ್ಸೆಟ್ ಮಾತ್ರ ಅಲ್ಲ,
ಪಂಪ್ ಸೆಟ್ ರಹಿತ ಮನೆಗಳಿದ್ದಾವೆ. ಅವ್ರು ಮಳೆಗಾಲದಲ್ಲಿ ಮನೆ ಬಿಟ್ಟು ಸಾಧಾರಣಕ್ಕೆ 100 ದಿನದಷ್ಟು ಮೇಲೆ ಬರ್ತಾ ಇದ್ದಾರೆ ಇವತ್ತು. ಏನು ಕೇಳಿದ್ರೆ ಈ ವರ್ಷ ನಿಮ್ಗೆ ಗೊತ್ತಿದೆ ಅಷ್ಟು ನೆರೆಗಳು ಬಂದಿದ್ದಾವೆ, ಮನೆ ಬಿಟ್ಟು ಓಡಿ ಬಂದಿದ್ದಾವೆ. ಅವ್ರದ್ದು ಎಷ್ಟೋ ಕೃಷಿ ನಾಶ ಆಗಿದೆ, ಎಷ್ಟೋ ತೋಟ ತೊಳ್ಕೊಂಡೋಗಿದೆ. ಇಂಥ ಸಂದರ್ಭದಲ್ಲಿ ಅದು ಮಾಡಬಾರ್ದು. ಹಾಗಾಗಿ ಹೊಸ ಡ್ಯಾಮ್ ಮಾಡುವಂಥ ಚಿಂತನೆಗಳನ್ನು ಇವತ್ತಿಗೆ ಅವರು ಮಾಡಬೇಕು ಅಲ್ಲಿ. ಯಾಕೆ ಹೇಳಿದ್ರೆ ಪರ್ಫೆಕ್ಟ್ ಆಗಿ ಮಾಡಿದ್ರೆ ಆಗುತ್ತೆ. ಎಲ್ಲರೂ ಆ ಡ್ಯಾಮನ್ನು ಮಾಡಿದ್ರೆ ಅದು ಅವ್ರು ಮಾಡಿರುವಂಥದ್ದು ಕರೆಂಟ್ ಉತ್ಪಾದನೆಗೆ, ನೀರು ನಿರ್ವಹಣೆಗಾಗಿ ಇವರು ಮಾಡಬೇಕು. ಇವತ್ತು ಸ್ಪಷ್ಟವಾಗಿ ನಾವು ಅವ್ರಿಗೆ ಹೇಳಿದ್ದೇವೆ ಯಾವ ಥರ ಮಾಡಿದರೆ ಅದು ಒಳ್ಳೇದಾಗ್ತದೆ. ಇವತ್ತು ತುಂಬ ಒಳ್ಳೆಯ ರೀತಿಯಲ್ಲಿ ಡ್ಯಾಮ್ಗಳನ್ನು ಮಾಡ್ತಾ ಇದ್ದಾರೆ. ತಮಗೆಲ್ಲರಿಗೂ ಗೊತ್ತಿದೆ, ಭಾರಿ ಫಾಸ್ಟಾಗಿ ಮಾಡ್ತಾರೆ, 1 ವರ್ಷದೊಳಗೇ ಮಾಡ್ಬೋದು. ಇವರು ಇವತ್ತಿಗೆ ನಾವು ಅವ್ರು ಇವರಿಗೆ ಚೀಮಾರಿ ಕೇಳ್ಕೊಳ್ಬೇಕು. ಇವತ್ತು ಆ ದೇವರ ಕಂಪನಿಯ ಒಂದು ಡ್ಯಾಮಿನಿಂದ ಅವ್ರು ಹೇಳಿದ್ದಾರೆ, ನಗರಸಭೆ ನಮ್ಮ ಡ್ಯಾಮ್ ಇದ್ರಿಂದ ಈ ನೀರು ಇವತ್ತು ಇದೆ, ಇಲ್ಲದಿದ್ದರೆ ಇಲ್ಲ. ಈ ಪರಿಸ್ಥಿತಿಯ ಒಂದು ವೇಷ ಇವರಿಗೆ ಬೇಕಾ? ಇದು ಸಮಸ್ಯೆಗಳು ಯಾಕೆ ಬೇಕು? ಹಾಗೆ ಹೊಸ ಡ್ಯಾಮಿನ ನಿರ್ಮಾಣ ಅಲ್ಲಿ ಆಗಬೇಕು, ಅದು ನಮ್ಮ ಸ್ಪಷ್ಟವಾಗಿ. ಇನ್ನೊಂದು ಶೀರು ನಮ್ಮ ಇಲ್ಲಿ ಏನು DC ಆಫೀಸ್ ಇದೆ, ಅಲ್ಲಿ ಕೆಳಗಡೆ ಇನ್ನೊಂದು ಡ್ಯಾಮನ್ನು ಅವ್ರು ಮಾಡ್ಕೊಳ್ಳುವಂಥದ್ದು ಒಳ್ಳೆಯದು. ಯಾಕಂದರೆ ಅದೇ ಹೊಳೆಯ ನೀರನ್ನು ಸ್ವರ್ಣ ನದಿಯ ನೀರನ್ನೇ ನಂಬಿದ್ರೆ ಅವ್ರು ಇನ್ನೊಂದು ಡ್ಯಾಮ್ ತಕ್ಷಣದಲ್ಲಿ 2 ಡ್ಯಾಮ್ಗಳನ್ನು ಮಾಡಲೇಬೇಕು. ಯಾಕೆ ಕೇಳಿದರೆ ಇದು ಮಾಡಿದರೆ ಮುಂದಿನ ದಿನದಲ್ಲಿ ನೀರಿನ ಸಮಸ್ಯೆ ಇತ್ಯರ್ಥ ಆಗ್ಬೋದು, ಇಲ್ಲದ್ರೆ ಖಂಡಿತ ಆಗೋದಿಲ್ಲ. ಯಾಕೆ ಹೇಳಿದ್ರೆ ಬೇಡಿಕೆ ದಿನ ಹೋದಾಗೆ ನಮಗೆ ಹೆಚ್ಚಿಗೆನೆ, ನಮ್ಮ ಜನಸಂಖ್ಯೆ ದಿನ ಹೋದಾಗೆ ಹೆಚ್ಚಿಗೆನೆ ಆಗುವಂಥದ್ದು. ಈ ನೀರಿನ ಬೇಡಿಕೆ ಹೆಚ್ಚಾದವಾಗ ಹೆಚ್ಚಾದ ಬೇಡಿಕೆಯನ್ನು ಹೇಗೆ ನೀಗಿಸಬೇಕಂತ ಹೇಳುವಂಥ ಯೋಜನೆ ಹಾಕಬೇಕೇ ವಿನಃ ಸುಮ್ಮನೆ ಯಾರೊಬ್ಬರ ಮೇಲೆ ಪ್ರಹಾರ ಮಾಡೋದು ಸರಿಯಲ್ಲ. ಹಾಗಾಗಿ ಈ ಬಗ್ಗೆ ನಗರಸಭೆಯನ್ನು ಎಚ್ಚೆತ್ತುಕೊಳ್ಬೇಕು, ನಮ್ಮ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಬೇಕು, ತಕ್ಷಣ ಕಾರ್ಯಪ್ರವೃತ್ತರಾಗಬೇಕು. ನಾವು ಹೇಳಿದ್ದೇವೆ, ಜಿಲ್ಲಾ ಉಸ್ತುವಾರಿ ಈ ಹಿಂದೆ ಇದ್ದವ್ರದ್ದು ಎಲ್ಲರಿಗೂ ಹೇಳಿದ್ದೇವೆ, ಆದರೆ ಯಾರೂ ಈ ಬಗ್ಗೆ ತಲೆ ಕೆಡಿಸಿಕೊಳ್ಳಿಲ್ಲ. ಏಪ್ರಿಲ್ ಮೇಲೆ ಕಡಿಮೆ ಆಗುವಾಗ ಶುರು ಆಯ್ತು, ನನ್ನದು ಟ್ಯಾಂಕರ್ನಲ್ಲಿ ನೀರು 10 ಟ್ಯಾಂಕರ್ನಲ್ಲಿ ಅವರದೊಂದು ಬೋರ್ಡ್ ಹಾಕೊಂಡು ಬರ್ತಾ ಇದೆ. ಇದು ಆಗಬಾರ್ದು. ಬದಲಾಗಿ ಸರಿಯಾದ ಸಮಸ್ಯೆಯನ್ನು ನೀಗಿಸುವಂಥ ಪ್ರಯತ್ನ ಆಗಬೇಕು. ಕಾರ್ಯಕ್ರಮವನ್ನು ಮುಂದುವರಿಸೋಣ ಒಂದು ಚಿಕ್ಕ ವಿರಾಮದ ಬಳಿಕ. ವೀಕ್ಷಕರೇ, ಅನ್ನದಾತನಿಗೆ ಸಂಕಷ್ಟ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ಬಳಿಕ. ವೀಕ್ಷಕರ, ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನಾವು ಹಲವಾರು ಚರ್ಚೆಗಳನ್ನು ಈ ಕುರಿತಾಗಿ ಮಾಡಿದ್ವಿ. ಅಲ್ಲಿ ಸರಿಯಾಗಿ ನೀರಿನ ಪೂರೈಕೆ ರೈತರಿಗೆ ಆಗ್ತಾ ಇಲ್ಲ, ಇದರ ಬದಲಾಗಿ ನಗರಸಭೆಗೆ ನೀರನ್ನು ನೀಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಪರ್ಯಾಯವಾಗಿ ರೈತರಿಗೆ ಯಾವ ರೀತಿಯ ಒಂದು ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ? ಯಾಕಂದ್ರೆ ರೈತರನ್ನುವಂಥದ್ದು ಈಗಾಗಲೇ ಸಮಸ್ಯೆಯನ್ನು ಬಹಳಷ್ಟು ಅನುಭವಿಸ್ತಾ ಇದ್ದಾರೆ. ಬೇರೆ ಕಡೆಯಲ್ಲಿ ಆದರೆ ಬೇರೆ ರೀತಿಯ ಸಮಸ್ಯೆ, ಆದರೆ ನಮ್ಮ ಭಾಗಕ್ಕೆ ಬಂದಾಗ ಇಷ್ಟೆಲ್ಲ ಮಳೆಯ ಒಂದು ವ್ಯವಸ್ಥೆ ಇದ್ರೂ ಕೂಡ ನೀರಿನ ಅಗತ್ಯತೆ ಇಲ್ಲದ ಇರುವಂಥ ಸಂದರ್ಭದಲ್ಲೂ ಕೂಡ ಹೆಚ್ಚಿನ ಮಳೆಯಾಗುವಂಥ ಒಂದು ಪ್ರದೇಶ, ಇಲ್ಲಿ ಕೂಡ ರೈತರು ನೀರಿನ ಒಂದು ಅಭಾವವನ್ನು ಅನುಭವಿಸ್ತಾ ಇದ್ದಾರೆ. ಅಂದರೆ ಇದಕ್ಕೆ ಏನು ಸೂಕ್ತವಾದ ಕಾರಣ? ಇದರ ಕುರಿತಾಗಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ, ಚರ್ಚೆಯನ್ನು ಮುಂದುವರಿಸೋಣ. ರಾಮಕೃಷ್ಣ ಭಟ್ ಅವರು ಈಗಾಗಲೇ ಹೇಳಿದ ಹಾಗೆ, ರಾಮಕೃಷ್ಣ ಶರ್ಮಾ ಅವರು ಈಗಾಗಲೇ ಹೇಳಿದ ಹಾಗೆ ಯಾವ ರೀತಿಯ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿದ್ದಾರೆ? ಈಗ ನಿಮಗೆ ನದಿಯಿಂದ ನೀರನ್ನು ತೆಗಿಬೇಡಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಓಕೆ, ಗ್ರಾಮಗಳಲ್ಲಿ ಕೆಲವು ಕಡೆಗಳಲ್ಲಿ ಸರ್ಕಾರಿ ಕೆರೆ ಅಂತ ಇರುತ್ತೆ, ಸರ್ಕಾರಿ ಬಾವಿ ಅಂತ ಇರುತ್ತೆ. ಹೀಗಾಗಿ ಏನಾದರೂ ಒಂದು ಪರ್ಯಾಯ ರೀತಿಯ ವ್ಯವಸ್ಥೆಯನ್ನು ಏನಾದರೂ ಮಾಡಿದ್ದಾರಾ? ಅಲ್ಲ, ಅಲ್ಲಿ ಈಗ ನಮ್ಮ ಈಗ ಸ್ವರ್ಣ ನದಿಯ ಹಿನ್ನೀರಿನಲ್ಲಿ ಪ್ರದೇಶದಲ್ಲಿ ಏನು ಅಂತೇಳಿ ಹೇಳಿದರೆ ಅದನ್ನೇ ನಂಬಿಕೊಂಡಿದ್ದಾರೆ. ಅಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದರೆ ಬಂಡೆಗಳಿರುವಂಥದ್ದು, ಅಲ್ಲಿ ಈ ಕೆರೆಗಳು ಇದೆಲ್ಲ ಯಾವುದೂ ಇಲ್ಲ. ಅಂದರೆ ಆ ಭಾಗದ ರೈತರಿಗೆ, ಅಂದರೆ ಅಲ್ಲಿ ನಾವೇನೀಗ 68 ಪಂಪುಗಳನ್ನು ಹೇಳ್ತಾ ಇದ್ದೇವೆ ನಾವು, ಆ ಭಾಗದಲ್ಲಿ ಅವರಿಗೆ ಬೇರೆ ಅವಕಾಶಗಳಿಲ್ಲ. ಬೇರೆ ಕಡೆಗಳಲ್ಲಿ ಆದರೆ ಬೇಕಾದಷ್ಟು ಅವಕಾಶಗಳಿದೆ. ಈಗ ಬೇರೆ ಕಡೆಯಲ್ಲಿ ನೀರಾವರಿ ಮಾಡುವಾಗ ಹಲವಾರು ಕಡೆಗಳಲ್ಲಿ ಒಂದು 10 ಎಕರೆಯಷ್ಟು ದೊಡ್ಡ ಕೆರೆಗಳು ಸಹ ಇದೆ. ಆದರೆ ಆ ಕೆರೆಗಳಲ್ಲಿ ಮಳೆಗಾಲದಲ್ಲಿ ನೀರು ತುಂಬಿದರೆ ಅದು ಇಡೀ ಬೇಸಿಗೆಗೆ ಸಾಕಾಗುವಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಆದರೆ ಅಲ್ಲಿಯೂ ನಾವು ನೋಡುವಂಥದ್ದು ಏನು ಅಂತೇಳಿದರೆ ಅಸಮರ್ಪಕವಾದಂಥ ಒಂದು ನಿರ್ವಹಣೆಯನ್ನು ನಾವು ನೋಡ್ತಾ ಇದ್ದೇವೆ. ಮುಖ್ಯವಾಗಿ ಏನು ಅಂತೇಳಿದರೆ ಹೂಳು ತೆಗೆಯುವುದಿಲ್ಲ, ಅದೆಲ್ಲ ಹೂಳಿನಿಂದ ಮುಚ್ಚಿರ್ತದೆ. ನಮ್ಮ ಹಳ್ಳಿಗಳಲ್ಲಿ ಸಹ ಹಾಗೆ ಒಂದೊಂದು ಕೇರಿಯಲ್ಲಿ 4 ಕೆರೆಗಳಿದೆ. ಈಗ ಆ 4 ಕೆರೆಗಳದ್ದು ಹೂಳನ್ನು ತೆಗೆದರೆ ಆ ಭಾಗದಲ್ಲಿರುವಂಥ ಜನರಿಗೆ ಬೇಕಾಗುವಷ್ಟು ನೀರು ಸಿಗಲಿಕ್ಕೆ ಸಾಧ್ಯ ಉಂಟು. ಈಗ ಮದಗ ಅಂತೇಳಿ ಹೇಳಿ ಹಿಂದಿನ ಕಾಲದಿಂದ ಹೇಳುವಂಥದ್ದು ಒಂದು ಪದ್ಧತಿ ಉಂಟು. ಆ ಮದಗಗಳು ಸಹ ಹಾಗೆ, ಅದು ಏನು ಅಂತೇಳಿ ಹೇಳಿದರೆ ಸ್ವಾಭಾವಿಕವಾಗಿ ನೀರಿರುವಂಥ ಪ್ರದೇಶಗಳನ್ನು, ಅದನ್ನು ಸಹ ನಾವು ಈಗ ಆಧುನಿಕ ಈ ಒಂದು ವೈಜ್ಞಾನಿಕವಾಗಿ ಅದನ್ನು ನಾವು ನಿರ್ವಹಣೆ ಮಾಡಿದರೆ, ಅದರಲ್ಲಿರುವಂಥ ಹೂಳನ್ನೆಲ್ಲ ತೆಗೆದು ಅದನ್ನು ನಿರ್ವಹಣೆ ಮಾಡಿದರೆ ನಮ್ಮ ರೈತರಿಗಾಗಲಿ ಜನರಿಗಾಗಲಿ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಯೇ ಬರುವುದಿಲ್ಲ. ಇನ್ನೊಂದೇನು ಅಂತೇಳಿ ಹೇಳಿದರೆ, ಇವತ್ತು ನಾವು ಎಲ್ಲ ಪರಿಸರವನ್ನು ನಾಶ ಮಾಡ್ತಾ ಇದ್ದೇವೆ. ಈಗ ನೀರು ಉಳಿಬೇಕಾದ್ರೆ ಎಲ್ಲರೂ ನಾವು ಹೇಳ್ತೇವೆ ಕಾಡಿದ್ರೆ ಮಾತ್ರ ನೀರು ಉಳಿಲಿಕ್ಕೆ ಸಾಧ್ಯ ಇರುವುದು ಅಂತೇಳಿ ಹೇಳಿ. ಕಾಡಾಗಲಿ ನಮ್ಮ ತೋಟಗಾರಿಕಾ ಬೆಳೆಗಳಾಗಲಿ ಇದೆಲ್ಲ ನೀರನ್ನು ಉಳಿಸುವಂಥ ಒಂದು ಸ್ವಾಭಾವಿಕವಾದಂಥ ಸಾಧನ. ಇದನ್ನೆಲ್ಲ ನಾವು ನಾಶ ಮಾಡ್ತಾ ಇದ್ದೇವೆ.
ಮುಖ್ಯವಾಗಿ ಏನು ಅಂತೇಳಿ ಹೇಳಿದರೆ ಜನರಿಗೆ ಈ ಮರಗಳ ಬಗ್ಗೆ ಪ್ರೀತಿಯೇ ಇಲ್ಲ. ನಾವು ಹೈವೇಗಳಲ್ಲಿ ನೋಡ್ಬೋದು, ನಾವು ಹೇಗೆ ಏನೂ ಒಂದು ಕರುಣೆ ಇಲ್ಲದ ರೀತಿಯಲ್ಲಿ ಎಲ್ಲ ಮರಗಳನ್ನು ಕಟ್ ಮಾಡ್ತಾ ಹೋಗ್ತಾರೆ. ಇವತ್ತು ನಮ್ಮ ಹೈವೇ, ಈಗ ನಮ್ಮ ನ್ಯಾಷನಲ್ ಹೈವೇ ಮಾಡುವಂಥ ಸಂದರ್ಭದಲ್ಲಿ ಎಷ್ಟು ಲಕ್ಷ ಮರಗಳನ್ನು ಕಡಿದು ಬಿಟ್ಟರು ನೋಡಿ. ಅದೇ ಒಂದು ಹೊಸ ದಾರಿಯನ್ನು ಮಾಡಿದರೆ ಒಂದು ಎರಡನೇ ದಾರಿಯೂ ಆಗ್ತಿತ್ತು, ಒಂದು ಆಲ್ಟರ್ನೇಟಿವ್ ಹೈವೇಯೂ ನಮಗೆ ಆಗ್ತಿತ್ತು. ಈಗ ದೂರ ಹೋಗುವ ಜನರಿಗೆ ಈ ಹೊಸ ಹೈವೇ ಆಗ್ತಿತ್ತು. ನಮಗೆ ಈಗ ಗ್ರಾಮ ಹತ್ರ ಹೋಗುವವರಿಗೆಲ್ಲ ಈಗ ಇರುವಂಥ ಹಳೆಯ ಹೈವೇ ಅದನ್ನು ಉಪಯೋಗಿಸಿಕೊಂಡು ಮಾಡ್ಬೋದಿತ್ತು. ಅದು ಯಾವುದನ್ನೂ ಮಾಡಲಿಲ್ಲ. ಸಾರ್ವಜನಿಕವಾಗಿ ಲಕ್ಷಾಂತರ ಮರಗಳನ್ನು ಕಟ್ ಮಾಡಿದ್ರು. ಇದೆಲ್ಲ ನಮಗೆ ನೀರಿನ ಅಭಾವ ಆಗಲಿಕ್ಕೆ ಕಾರಣ ಇರುವಂಥದ್ದು. ಒಂದು ಮರ ಎಷ್ಟೋ ಲಕ್ಷ ಲೀಟರ್ ನೀರನ್ನು ಇಂಗಿಸುವಂಥ ಶಕ್ತಿ ಆ ಮಳೆಗಾಲದಲ್ಲಿ ಅದಕ್ಕಿದೆ. ನಾವು ಮರಗಳು ಇದೆ ಅಂತೇಳಿ ಹೇಳಿದರೆ ನಾವು ನೀರು ಇಂಗಿಸುವ ಯೋಜನೆಯನ್ನೇ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಅಷ್ಟು ಸ್ವಾಭಾವಿಕವಾಗಿ ಉಪಕಾರ ಮಾಡುವಂಥ ಮರಗಳು ಇವುಗಳನ್ನೆಲ್ಲ ನಾಶ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಯಾವುದೇ ಒಂದು ಯೋಚನೆ ಇಲ್ಲ ಅವರಿಗೆ. ಈಗ ನಗರಸಭೆಯ ಪ್ರದೇಶದಲ್ಲಿ ಸಹ ನಾವು ನೋಡ್ತಾ ಇದ್ದೇವೆ. ಏನು ಅಂತೇಳಿ ಹೇಳಿದರೆ ಮರಗಳನ್ನು ಕಡಿಯುವುದು, ಮಣ್ಣು ತುಂಬಿಸುವುದು, ಫ್ಲ್ಯಾಟ್ಗಳನ್ನು ಮಾಡುವಂಥದ್ದು. ಇದಕ್ಕೆಲ್ಲ ಕಡಿವಾಣ ಹಾಕಬೇಕಾದಂಥ ಅವಶ್ಯಕತೆ ಇದೆ. ಯಾಕೆಂತೇಳಿ ಹೇಳಿದರೆ ನಗರಸಭೆ ಇರುವಂಥದ್ದಾಗಲಿ ಸರ್ಕಾರ ಇರುವಂಥದ್ದು ಇದು ಎಲ್ಲರಿಗೇ ಇರುವಂಥದ್ದು. ಸಮಗ್ರವಾದಂಥ ಒಂದು ಯೋಚನೆಯನ್ನು ಮಾಡಬೇಕು. ಖಾಲಿ ನಗರಸಭೆಯಲ್ಲಿರುವಂತಹ ಜಾಗದ ಓನರ್ ಏನು ಆಲೋಚನೆ ಮಾಡ್ತಾನೆ ಅದನ್ನು ಪೂರೈಕೆ ಮಾಡುವಂಥದ್ದು ಇದು ಸರ್ಕಾರದ ಜವಾಬ್ದಾರಿ ಅಲ್ಲ. ಈಗ ನಿಮ್ಮೊಂದು ಗ್ರಾಮದಲ್ಲಿ ಅಂತರ್ಜಲದ ಮಟ್ಟ ಅನ್ನುವಂಥದ್ದು ಯಾವ ರೀತಿಯಲ್ಲಿದೆ? ಅಲ್ಲ, ನಮ್ಮ ಗ್ರಾಮಗಳಲ್ಲಿ ತೊಂದರೆ ಇಲ್ಲ, ಅಂಥದ್ದೇನು ಸಮಸ್ಯೆಗಳಿಲ್ಲ. ಇಲ್ಲಿ ಬಜೆ ಪ್ರದೇಶದಲ್ಲಿ ಮಾತ್ರ ಸಮಸ್ಯೆ ಇರುವಂಥದ್ದು. ಸಮಸ್ಯೆ ಏನು ಅಂತೇಳಿ ಹೇಳಿದರೆ ಇವರು ಡಿಸ್ಕನೆಕ್ಟ್ ಮಾಡಿರುವಂಥದ್ದು ಸಮಸ್ಯೆ. ಈಗ ಎಲ್ಲ ಗ್ರಾಮಾಂತರ ಭಾಗಗಳಲ್ಲಿ ಅಂಥದ್ದೇನು ಸಮಸ್ಯೆ ಇಲ್ಲ. ರೈತರಿಗೆ ನೀರಿನ ಅಭಾವ ವಿಶೇಷವಾಗಿ ಇಲ್ಲ. ಯಾಕೆಂತೇಳಿ ಹೇಳಿದರೆ ಬೋರ್ವೆಲ್ಗಳಲ್ಲಿ ಸಹ ನೀರು ಇರ್ತದೆ. ಮತ್ತು ನಾನು ಹೇಳಿದಲ್ಲ, ಓಪನ್ ವೆಲ್ಗಳಲ್ಲಿ ಸಹ ನೀರು ಇರ್ತದೆ. ಅವರವರ ವ್ಯವಸ್ಥೆಯನ್ನು ಅವರವರು ಮಾಡಿಕೊಂಡು ಎಲ್ಲ ಒಳ್ಳೆ ರೀತಿಯಲ್ಲಿ ಇದ್ದಾರೆ ಜನರು. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸ್ವಲ್ಪ ಅಭಾವ ಆಗ್ಬೋದು. ಅದು ಏನಂತೇಳಿ ಹೇಳಿದರೆ ಅವರು ವೈಜ್ಞಾನಿಕವಾಗಿ ನೋಡಬೇಕು. ಏಪ್ರಿಲ್ ಮೇ ತಿಂಗಳಲ್ಲಿ ಎಷ್ಟು ನೀರಿದೆ ಅದಕ್ಕೆ ಸರಿಯಾಗಿ ಅವರು ಬೆಳೆಗಳನ್ನು ಮಾಡಬೇಕು. ನೀರಿಲ್ಲದವ ಅಡಿಕೆ ತೋಟ ಮಾಡುವುದಲ್ಲ. ನೀರಿನ ಅಗತ್ಯ ಇಲ್ಲದೇ ಇರುವಂಥ ಬೆಳೆಗಳಿದೆ. ಇವತ್ತು ಮಾವು ಇರ್ಬೋದು, ಗೇರು ಬೀಜ ಇರ್ಬೋದು, ಇದೆಲ್ಲ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡುವಂಥ ಬೆಳೆಗಳು. ಆದರೆ ಅದರ ಬಗ್ಗೆ ಗಮನ ಕೊಡಬೇಕು. ಮಾವಿಗೆ ಇದೆಲ್ಲ ಮಾಡಿದರೆ ನಾವು ಗೇರು ಇಂಥದ್ದು ಬೆಳೆಗಳನ್ನು ಮಾಡ್ಬೋದು, ಸಾಗುವಾನಿ ಗಿಡಗಳನ್ನು ನೆಡ್ಬೋದು ನಾವು ನಮ್ಮ ನೀರಿಲ್ಲದಂಥ ಪ್ರದೇಶದಲ್ಲಿ. ಅದೆಲ್ಲ ಹುಲುಸಾಗಿ ಬೆಳೆದು ಅವನಿಗೆ ರೈತನಿಗೆ ಒಳ್ಳೆಯ ಆದಾಯವನ್ನು ತರುವಂಥದ್ದು. ಅದರ ಬಗ್ಗೆ ಯೋಚನೆ ಮಾಡಿದರೆ ಯಾವುದೇ ಒಂದು ಸಮಸ್ಯೆ ಇಲ್ಲ. ಯಾಕೆಂತೇಳಿದರೆ ಎಷ್ಟು ನೀರಿದೆ ಅದನ್ನು ನಾವು ಉಪಯೋಗಿಸಬೇಕು. ಅದು ಬಿಟ್ಟು ನೀರೇ ಇಲ್ಲದಿದ್ದರೆ ನಾವು ಈ ರೀತಿ ಮಾಡುವಂಥದ್ದು ಯೋಜನೆ ಸರಿಯಲ್ಲ ಅಂತ ಹೇಳುವಂಥದ್ದು. ಎಸ್, ಓಕೆ. ಕುದಿ ಶ್ರೀನಿವಾಸ್ ಭಟ್ ಅವರು ಈಗಾಗಲೇ ಹೇಳಿದ ಹಾಗೆ ಇದರ ಹಿಂದೆ ಕೂಡ ನೀವು ಹಲವಾರು ಹೋರಾಟಗಳನ್ನು ಮಾಡಿದ್ದೀರಾ, ದೂರುಗಳನ್ನು ಜಿಲ್ಲಾಡಳಿತಕ್ಕೆ ನೀಡಿದ್ದೀರಾ, ನಗರಸಭೆಗೆ ಕೂಡ ನೀಡಿದ್ದೀರಾ. ಸಂಕ್ಷಿಪ್ತವಾಗಿ ಹೇಳೋದಾದರೆ ಯಾವ ರೀತಿಯ ಒಂದು ಪ್ರತಿಕ್ರಿಯೆ ವ್ಯಕ್ತವಾಯಿತು ಆ ಕಡೆಯಿಂದ ಈ ಎಲ್ಲ ಸಮಸ್ಯೆಗಳಿಗೆ, ನಿಮ್ಮ ಕೃಷಿಕರ ಸಮಸ್ಯೆಗಳಿಗೆ? ಕೃಷಿಕರ ಹಾಗೆ ಎದುರಿಗೆ ಮಾತ್ರ ಅವರು ಮೊಸಳೆ ಕಣ್ಣೀರು ಹಾಕ್ತಾರೆ, ಬಿಟ್ಟರೆ ಯಾವುದೇ ರೀತಿಯ ಸ್ಪಂದನೆಗಳನ್ನು ಕೊಡೋದಿಲ್ಲ. ಇಲಾಖೆಗಳಾಗಲಿ ಜನಪ್ರತಿನಿಧಿಗಳಾಗಿ ಸರಿಯಾದ ರೀತಿಯಲ್ಲಿ ಸ್ಪಂದನ ಮಾಡಿದರೆ ನಮ್ಮ ಸಮಸ್ಯೆ 12 ವರ್ಷಕ್ಕೆ ಅದೇ ರೀತಿ ಉಳಿತಾ ಇರಲಿಲ್ಲ. ಯಾಕೆ ಹೇಳಿದರೆ ಇವತ್ತು 68 ಜನರಿಗೆ ನಾವು ಹೇಳಿದ್ದೇವೆ, ನಮ್ಮ ರೈತರು ದುಡ್ಡು ಕೊಡ್ತೇವೆ, ನೀವು ಬಾವಿ ತೋಡಿಕೊಡಿ, ನೀರು ತೆಗೆಸಿಕೊಡಿ ಅಂತೇಳಿ. ಅದೇ ರೀತಿಯಲ್ಲಿ ಯಾರಾದರೂ ಹೇಳುವವರಿದ್ದಾರಾ? ಯಾಕೆ ಕೇಳಿದ್ರೆ ಅಲ್ಲಿ ನಮಗೆ ಬರುವುದಿಲ್ಲ ಅಂತೇಳಿ ಆದ ಮೇಲೆ ಎಲ್ಲ ಕೃಷಿಕರು ಇವತ್ತು ಏನು ಕೇಳಿದರೆ ಸಣ್ಣ ಪ್ರಮಾಣದಲ್ಲಿ ಅವರು ಹೆಚ್ಚಿಗೆ ಆದಾಯ ಇರುವವರಲ್ಲ. ಅವರು ಕೃಷಿ ಕುಟುಂಬ ಅಂತ ಕೇಳಿದರೆ ಏನು ಸಮಸ್ಯೆ ಕೇಳಿದರೆ ಆ ಭಾಗದ ರೈತರು ಅವರಿಗೆ ಆ ಕೃಷಿ ಮೂಲದಿಂದನೇ ಅವರು ಇವತ್ತು ಅವರ ಮಕ್ಕಳಿಗೆ ವಿದ್ಯಾಭ್ಯಾಸ ಇರ್ಬೋದು, ಅವರದ್ದು ಆರೋಗ್ಯ ಇರ್ಬೋದು, ಎಲ್ಲ ಖರ್ಚು ವೆಚ್ಚಗಳನ್ನು ಮಾಡಬೇಕು. ಅದಕ್ಕೆ ಬೇಕಾಗಿ ಅವರು ಹೊಂದಿಸ್ಕೊಂಡಿದ್ದಾರೆ, ಅಲ್ಲಿ ಕೃಷಿ ಪದ್ಧತಿಗಳನ್ನು ಹೊಂದಿಸ್ಕೊಂಡಿದ್ದಾರೆ ಆ ಭಾಗದಲ್ಲಿ ಇರುವಂಥದ್ದು. ಆ ನದಿಯನ್ನು ನಂಬಿ ಯಾಕೆ ಇದ್ದಾರೆ ಕೇಳಿದರೆ ಹಿಂದಿನಿಂದ ಇರುವಂಥದ್ದು. ಅದು ನೀರಿನ ವ್ಯವಸ್ಥೆ ಚೆನ್ನಾಗಿರುವಾಗ ಅವರು ಸ್ವಲ್ಪ ಭಾಗವನ್ನೇ ನಾನು ಆಗ ಹೇಳಿದಾಗೇ ಅಡಿಕೆ, ತೆಂಗು, ಬಾಳೆ ಹೋದ್ದು. ಮುಂಚೆ ಏನು ಕೇಳಿದರೆ ಅವರು ಕೇವಲ ಭತ್ತವನ್ನು ಮಾತ್ರ ಮಾಡ್ತಾ ಇದ್ದಂಥದ್ದು. ಅದರಲ್ಲಿ ಸಾಕಾಗ್ತಿತ್ತು ಅವ್ರಿಗೆ. ಯಾಕೆ ಹೇಳಿದ್ರೆ ಚಂದ ರೀತಿಯಲ್ಲಿ ಇದು ಮಾಡ್ತಾ ಇರುವಂಥದ್ದು. ನಗರವಾಸಿಗಳ ಹಾಗೆ ತುಂಬ ಆಕಾಂಕ್ಷಿಗಳು ಅಲ್ಲ ನಮ್ಮ ಹಳ್ಳಿಯ ಜೀವನದವರು. ಮತ್ತು ವಿಪರೀತವಾಗಿ ನೀವು ಆವಾಗಲೇ ಹೇಳಿದ್ರಿ ಏನು ಅಂತರ್ಜಲ ಮಟ್ಟ, ನೀವು ಎಲ್ಲಿ ಬೇಕಾದರೂ ನೋಡಿ, ಯಾವುದೇ ಹಳ್ಳಿಗಳಲ್ಲಿ ಬೇಕಾದರೆ ಕೃಷಿ ಮಾಡುವಂಥ ರೀತಿಯಲ್ಲಿ ನೋಡಿದರೆ ಅಲ್ಲಿ ಅಂತರ್ಜಲ ಮಟ್ಟ ಕುಸಿತ ಆಗಿಲ್ಲ. ಯಾಕಾಗಿಲ್ಲ ಕೇಳಿದರೆ ಅವರು ಕೃಷಿ ಮಾಡ್ತಾ ಇದ್ದಾರೆ. ಕೃಷಿ ಮಾಡೋದ್ರಿಂದ ಅಂತರ್ಜಲ ಉಳಿತದೆ. ಇದು ಮುಖ್ಯವಾಗಿರುವಂಥದ್ದು. ಅಂತರ್ಜಲ ಎಲ್ಲಿ ಕೃಷಿ ಮಾಡಲಿಕ್ಕೆ ಅವಕಾಶ ಕೊಟ್ಟಾಗ ಆಗುತ್ತೆ. ಕೃಷಿಗೆ ಪ್ರೋತ್ಸಾಹ ಕೊಡಬೇಕೇ ವಿನಃ ಕೃಷಿಯನ್ನು ಅವರು ಇವತ್ತು ಏನು ಎಲ್ಲರೂ ಮಾಡ್ತಾ ಇರೋದು ಏನು ಕೇಳಿದರೆ ಕಡೆಗಣ್ಣಿನಿಂದ ನೋಡೋದು. ತಿನ್ನಕ್ಕೆ ಉಣ್ಣಕ್ಕೆ ಎಲ್ಲ ಸರಿಯಾದ ರೀತಿಯಲ್ಲಿ ಇವರಿಗೆ ಬೇಕು, ಬಟ್ ಕೃಷಿಕನನ್ನು ಮಾತ್ರ ತಾಸಾರ ಮನೋಭಾವದಿಂದ ಕಾಣುವಂಥದ್ದು. ಇದರ ಬಗ್ಗೆ ನಮ್ಮ ಪ್ರತಿಕ್ರಿಯೆಗಳು, ಯಾಕೆ ಕೇಳಿದ್ರೆ ಪ್ರತಿಭಟನೆಗಳು ಸುಮ್ಮನೆ ಪ್ರತಿಭಟನೆ ನಾವು ಮಾಡೋದಲ್ಲ. ಯಾಕೆ ಹೇಳಿದ್ರೆ ಕೃಷಿಕನಿಗೆ ಎಲ್ಲ ರೀತಿಯಲ್ಲಿ ಸಹ ಇವತ್ತು ಸೋಲನ್ನು ಕಾಣ್ತಾ ಇದ್ದಾನೆ. ಸರ್ಕಾರದೊಂದು ಇಲಾಖೆಯ ಸಹಾಯಧನ ಬೇಕು ಅಂತ ಹೇಳಿದ್ರು ಇಲಾಖೆಯ ಅಧಿಕಾರಿಗಳು ದರ್ಪದಿಂದ ಮಾಡೋದು, ಕೊಡೋದು ಸರ್ಕಾರ. ಇವರು ದರ್ಪದಿಂದ ಮಾಡಿ ಅವನಿಗೆ ಅದು ತಗೊಂಡು ಬಾ ಇದು ತಗೊಂಡು ಬಾ ಕಾನೂನು ಮಾಡೋದು ಯಾರು? ಅಧಿಕಾರಿಗಳು. ಇಂಥ ಕಾನೂನು ಅವಶ್ಯಕತೆ ಇದೆ. ರೈತನ ಮನೆ ಬಾಗಿಲಿಗೆ ಒದಗಿಸಲಿಕ್ಕೆ ಆಗೋದಿಲ್ವೇ? ಇವತ್ತು ಕೃಷಿ ಹೊಂಡಗಳು ಅಂತ ಮಾಡ್ತಾ ಇದ್ದಾರೆ. ಇವತ್ತು ಯಾರೋ ಒಬ್ಬ JCB ಇದ್ದವನು ಅವನು ಕೃಷಿ ಹೊಂಡ ಮಾಡ್ತಾ ಇರೋದು, ರೈತ ಮಾಡೋದಲ್ಲ. ಅವ ಹಣ ತಗೊಳ್ತಾ ಇರುವಂಥದ್ದು. ಯಾಕೆ ಹೇಳಿದ್ರೆ ಇವತ್ತು ಅವನಿಗೆ ಆದಾಯಕ್ಕಾಗಿ ಕೃಷಿ ಹೊಂಡಗಳು ಮಾಡುವಂಥದ್ದು.
ಇದು ಸಮಸ್ಯೆ ಇರುವಂಥದ್ದು. ನಿಜವಾದ ರೈತನಿಗೆ ಕೃಷಿ ಹೊಂಡ ಎಲ್ಲಿ ಅವಶ್ಯಕತೆ ಇದೆ, ಯಾಕೆ ಇಲಾಖೆಗಳು ಮಾಡಿಕೊಡಬಾರ್ದು? ಯಾಕೆ ಆರ್ಟಿಸಿಗಳ ಅವಶ್ಯಕತೆ ಇದೆ? ನೀವು ನದಿಯ ನೀರನ್ನು ಉಪಯೋಗ ಮಾಡ್ತಾ ಇರುವಂತದ್ದು, ಈಗ ಅದಕ್ಕೆ ನಿರ್ಬಂಧನೆ ಹಾಕುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆಗೆ ಕಾಡುತ್ತೆ. ಹೌದು, ಖಂಡಿತ ಎಲ್ಲವೂ ಹಾಗೇನೆ. ಅಂದ್ರೆ ನಾವು ಇವತ್ತು ನಿನ್ನೆಯಿಂದ ಮಾಡಿದಲ್ಲ, ಆ ನದಿ ಅಂತ ಹೇಳುವಂಥದ್ದು ಎಷ್ಟು ವರ್ಷದಿಂದ ಹರಿತಾ ಇದೆ, ಆವತ್ತಿನಿಂದ ಮಾಡ್ತಿರುವಂಥದ್ದು. ನಿಮಗೆ ನಾವು ಮೊದಲೇ ತಿಳಿಸಿದೆ, ಏನು ಕೇಳಿದ್ರೆ ಆ ಡ್ಯಾಮ್ ಆಗುವ ಮುಂಚಿತವಾಗಿ ಪಂಪ್ ಸೆಟ್ ಕನೆಕ್ಷನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳುವಂಥದ್ದು. ಹಾಗಾಗಿ ಅದು ಮಾಡಬಾರ್ದು. ಯಾಕೆ ಹೇಳಿದ್ರೆ ರೈತರನ್ನು ಒಂದು ಕಣ್ಣಲ್ಲಿ ನೋಡುವಂಥದ್ದು, ಬೇರೆಯವರನ್ನು ಒಂದು ರೀತಿಯಲ್ಲಿ ನೋಡುವಂಥದ್ದು ಮಾಡಬಾರ್ದು. ಎಲ್ಲರನ್ನು ಸಮಾನ ರೀತಿಯಲ್ಲಿ ಕಾಣಿ. ಯಾಕೆ ಹೇಳಿದರೆ ದೇಶಕ್ಕೆ ಅನ್ನ ಕೊಡುವ ರೈತನಿಗೆ ಯಾವತ್ತಿಗೆ ನೀವು ಬೆಲೆ ಕೊಡ್ತೀರೋ, ಅವನ ಮಾತಿಗೆ ಬೆಲೆ ಕೊಡ್ತೀರೋ, ಖಂಡಿತ ಅದು ಯಾವತ್ತಿಗೂ ಹಾಳಾಗೋದಿಲ್ಲ. ಇವತ್ತು ಕುಮಾರಸ್ವಾಮಿ ಅವರದ್ದು ಸ್ಲೋಗನ್ ಒಳ್ಳೆದಿದೆ, ನಾವು ಅವರನ್ನು ದೂರೋದಲ್ಲ. ಬಟ್ ಅವರ ಯೋಜನೆಗಳೆಲ್ಲ ಜಾರಿಗೆ ಬಂದರೆ ಅರ್ಧಕ್ಕರ್ಧ ಸಮಸ್ಯೆ ಪರಿಹಾರ ಆಗುವಂಥ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಖಂಡಿತವಾಗಿಯೂ ಎಲ್ಲ ರೀತಿಯಲ್ಲಿ ಸಹ ಒಳ್ಳೆದಿದ್ದಾವೆ. ಯೋಚನೆಗಳನ್ನು ಮಾಡುವಾಗ ಸರಿಯಾದ ರೀತಿಯಲ್ಲಿ ಮಾಡಿ ಅಂತ ಹೇಳುವಂಥದ್ದು ನಮ್ಮ ಪ್ರತಿವಾದನೂ ಆಗಿದೆ. ಸುಮ್ಮನೆ ಏನು ಕೇಳಿದರೆ ಎಲ್ಲವಕ್ಕೂ ಪಟ್ಟ ಇವತ್ತು ರೈತ ಬೆಳೆಯದಿದ್ದರೆ ಅವನು ಬೆಳೆಯಿಲ್ಲ ಅಂತ ಹೇಳ್ತಾರೆ. ಅವನ ಸಮಸ್ಯೆ ಕೇಳಿದಾರ? ಗೊತ್ತಿಲ್ವ ಇವರಿಗೆ? ಎಲ್ಲರೂ ಕೃಷಿಕರ ಮಕ್ಕಳು. ಈ ಅಧಿಕಾರಿಗಳು ಏನು ಎಲ್ಲಿಂದ ಬೇಲಿಂದ ಬಂದವರ, ಅವರು ಕೃಷಿಕರ ಮಕ್ಕಳೇ. ಅವ್ರಿಗೆ ಗೊತ್ತಿದೆ ಏನೋ ಒಂದು ಕೃಷಿ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ಹೇಳುವಂಥದ್ದು. ನಾವು ಹೇಳ್ತಾ ಇರುವಂಥದ್ದು ಇವತ್ತು ಏನಾಗ್ತಾ ಇದೆ ಕೇಳಿದರೆ, ಆ ಭಾಗದಲ್ಲಿ ಎಲ್ಲ ಬೆಳೆಗಳು 15 ದಿನದಿಂದ ಒಣಗ್ತಾ ಇದ್ದಾವೆ ಅಂತ ಹೇಳಿದರೆ ಏನು ಪರಿಸ್ಥಿತಿ? ನಮಗೆ 1 ದಿನ 2 ದಿನ ನೀರಿಲ್ಲ ಅಂತ ಹೇಳಿದ್ರೆ ನಮ್ಮ ಪರಿಸ್ಥಿತಿ. 15 ದಿನ ಗಿಡಗಳು ಮಾಡಿದರೆ ಪುನಃ ಅವನು ಆ ಕೃಷಿ ಮಾಡಬೇಕಾದ್ರೆ ಎಷ್ಟು ಕಷ್ಟಪಡಬೇಕು? ಈ ದುರಂತದ ಬಗ್ಗೆ ಆಲೋಚನೆ ಮಾಡಿ ಇದಕ್ಕೆ ಪ್ರತಿಭಟನೆ ಮಾಡದೇ ಇರಬೇಕೆ ನಾವು ಹೇಳುವಂಥದ್ದು. ಯಾಕೆ ಹೇಳಿದ್ರೆ ನಾವು ರೈತ ಪರವಾಗಿ ನಮ್ಮ ಸಂಘಟನೆಗಳಿರುವಾಗ ನಾವು ಪ್ರತಿಭಟನೆ ಮಾಡದೇ ಇರಬೇಕೆ? ಹಾಗಾಗಿ ನಾವು ರೈತ ಪ್ರತಿಭಟನೆಗೆ ಇಳುವಂಥದ್ದು. ನಾವು ಜನಪ್ರತಿನಿಧಿಗಳಿಗೆ ತಿಳಿಸಿದ್ರು ಅವರು ಆಗದೇ ಇರುವಾಗ ಅವರ ಮುಂದೆನೇ ನಾವು ಪ್ರತಿಭಟನೆ ಮಾಡುವಂಥದ್ದು ಅವಶ್ಯಕತೆ ಇದೆ. ಓಕೆ, ಈಗ ನಗರಸಭೆಯಲ್ಲಿ ಏನಾಗಿದೆ ಅಂದರೆ ಅಲ್ಲಿ ಅಧ್ಯಕ್ಷರನ್ನಂತವ್ರು ಯಾರು ಇಲ್ಲ, ಪರ್ಯಾಯವಾಗಿ ಇರುವಂಥದ್ದು ನಮ್ಮ ಜಿಲ್ಲಾಧಿಕಾರಿ ಅವರು ಇರುವಂಥದ್ದು. ಸೊ ನೇರವಾಗಿ ಅವರು ಈ ಹೊಣೆಯನ್ನು ಹೊರಬೇಕಾಗುತ್ತೆ. ಅಥವಾ ಈ ಒಂದು ಸಮಸ್ಯೆ ಅನ್ನುವಂಥದ್ದು ಏನಿದೆ ಬಗೆಹರಿಸ್ತಾ ಇಲ್ಲದಿದ್ರು ಕೂಡ ಯಾವ ರೀತಿಯ ಒಂದು ಕ್ರಮಗಳನ್ನು ಕೈಗೊಳ್ಳಬಹುದು ಅನ್ನೋದರ ಕುರಿತಾಗಿ ಯೋಚನೆ ಮಾಡಬೇಕಿತ್ತು. ಇದರ ಕುರಿತಾಗಿ ಅವರು ಯಾವ ರೀತಿಯ ಒಂದು ಕ್ರಮಗಳನ್ನು ಕೈಗೊಂಡಿದ್ದಾರೆ? ವಿಷಯ ಏನು ಕೇಳಿದರೆ ಎಲ್ಲರೂ ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಏನು ಕೇಳಿದರೆ ಅವರ ಯೋಜನೆಗಳು ಏನು ಕೇಳಿದ್ರೆ ಇಷ್ಟು ನೀರಿದೆ ಅಲ್ಲ, ನಾವೆಲ್ಲ ಕಟ್ ಮಾಡಿಬಿಟ್ರೆ ಎಲ್ಲ ಸಾರ್ಥಕ ಆಯಿತು. ನಿರಂತರವಾಗಿ ಕೊಡುವ ನೀರು ಯಾರಿಗೆ ಅಂದರೆ ಒಳ್ಳೆ ಹೆಸರನ್ನು ಪಡ್ಕೊಳ್ಳುವ, ನಮ್ಮ ಒಂದು ಆಡಳಿತದಲ್ಲಿ ಹೀಗೆ ಆಗಿದೆ ಅನ್ನುವಂಥ ದೃಷ್ಟಿಯಲ್ಲಿ ಅದನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಅದು ತಪ್ಪು ಅಂತ ಹೇಳುವಂಥದ್ದು. ಯಾಕೆ ಹೇಳಿದ್ರೆ ನಾನು ಆವಾಗಲೇ ಹೇಳಿದೆಲ್ಲ, ಅದು ಯಾವುದೇ ರೀತಿಯಲ್ಲಿ ಆ ಥರ ಮಾಡಿದ್ರೆ ಸಕ್ಸಸ್ ಆಗೋದಿಲ್ಲ. ಅವರು ಏನು ಕೇಳಿದರೆ ಎಲ್ಲ ಬಗೆಯ ಆಲೋಚನೆಗಳನ್ನು ಮಾಡಬೇಕಾಗ್ತದೆ. ಯಾಕೆ ಹೇಳಿದ್ರೆ ನಾನು ಆವಾಗಲೇ ಹೇಳಿದೆ ರೇಷಿಯೋ ರೀತಿಯಲ್ಲಿ ಯಾವ ಥರ ಹೋಗ್ಬೋದು. ಇವರು ನಾನು ಆವಾಗ ಹೇಳಿದಲ್ಲ ಲೆಕ್ಕದಲ್ಲಿ ಹೇಳುವಂಥದ್ದು. ಇವಾಗ ಅವ್ರ ಲೆಕ್ಕ ಕೇಳಿದರೆ 6.7 ಮೀಟರ್ ಹೇಳ್ತಾರೆ ಆ ಒಂದು ನೀರಿನ ಮಟ್ಟ. 6.7 ಮೀಟರ್ ನೀರು ತಿಂಗಳಿಗೆ 1 ಮೀಟರ್ನ ಹಾಗೆ ಆದರೆ ನಮಗೆ 4 ತಿಂಗಳಿಗೆ ಏನು ಕೊರತೆ ಆಗೋದಿಲ್ಲ. ಯಾಕೆ ಹೇಳಿದ್ರೆ ಕೆಳಗಡೆಯ ನೀರು ಇವರು ಲಿಫ್ಟ್ ಮಾಡಿ ತರಬೇಕಾದಂಥ ಸಮಸ್ಯೆನೂ ಬರೋದಿಲ್ಲ ಅಂತ ಹೇಳುವಂಥದ್ದು ಅವರದಲ್ಲಿದೆ. ಏಪ್ರಿಲ್ ಮೇಯಲ್ಲಿ ಎಲ್ಲ ಸಮಯದಲ್ಲಿ ಸಹ ನೀರಿನ ಬಾಷ್ಪೀಕರಣ ಹೆಚ್ಚಾಗುತ್ತೆ. ನಾನು ಹೇಳಿದೆ ಇವಾಪರೇಷನ್ ಆಗ ಜಾಸ್ತಿ ಆಗುವಂಥದ್ದು. ಆವಾಗ ನೀರಿನ ಕೊರತೆ ಎಲ್ಲ ಕಡೆಯಲ್ಲಿ ಬರುವಂಥದ್ದೇ. ಆಗ ಬಿಟ್ಟು ಬಿಡಿ 4-5 ತಿಂಗಳು ಇವರು ನೀರಿನ ನಮಗೆ ಸಮಸ್ಯೆ ಮಾಡ್ತಾ ಇದ್ದಾರಲ್ಲ. ಯಾಕೆ ಹೇಳಿದ್ರೆ 5 ತಿಂಗಳು ಗಿಡಗಳು ಉಪವಾಸ ಇರಬೇಕೆ? ಅವುಗಳಿಗೆ ನೀರು ಬಿಡದೇ ಇರಬೇಕೆ? ವಾರದಲ್ಲಿ 1 ದಿನ ಕೊಡಿ. ಹಾಗಾಗಿ ಇರುವಂಥದ್ದು ಮಾಡಬೇಕು. ಯಾಕೆ ಹೇಳಿದ್ರೆ ಇವತ್ತಿನಿಂದ ಸಹ ಅವರು ಸಕ್ಸಸ್ ಮಾಡಲಿಕ್ಕಾಗುತ್ತದೆ. ನಗರಸಭೆಗೆ ರೇಷಿಯೋ ಇವತ್ತಿನಿಂದನೇ ಮಾಡಲಿ. ನಮಗೆ ಹಾಗೆ ಮಾಡಿದೆ, ನಮಗೆ ನೀರು ಕೊಡುವಂಥದ್ದನ್ನು ಕೊಟ್ಟರೆ ಅವಾಗ ಏನು ಸಮಸ್ಯೆಗಳಾಗೋದಿಲ್ಲ. ಇಲ್ಲಿಂದ ಮಾಡಿದರೆ ಇವರಿಗೂ ನೀರಿನ ಬಗ್ಗೆ ಜಾಗೃತಿ ಹುಟ್ಟುತ್ತೆ. ಯಾರಿಗೆ? ನಗರಸಭೆ ವ್ಯಾಪ್ತಿಯಲ್ಲಿ ಇರುವಂಥ ಎಲ್ಲ ಗ್ರಾಹಕರಿಗೂ ನೀರಿನ ಬಗ್ಗೆ ಖಂಡಿತ ಜಾಗೃತಿ ಹುಟ್ಟುತ್ತೆ. ಇಲ್ಲದೆ ಇವರು ಪೋಲು ಮಾಡ್ತಾರೆ. ನಾನು ಆವಾಗಲೇ ಎಲ್ಲ ವಿಚಾರಗಳನ್ನು ತಿಳಿಸಿದ್ದೇನೆ ನಿಮಗೆ. ಪೋಲು ಮಾಡುವಂಥ ಸ್ಥಿತಿಯನ್ನು ಖಂಡಿತ ಕೈ ಬಿಡಬೇಕು. ರೇಷಿಯೋವನ್ನು ಈಗಲೇ ಪ್ರಾರಂಭ ಮಾಡಿದರೆ ಅಲ್ಲಿ ಖಂಡಿತವಾಗಿಯೂ ಇವರು ಅದರಲ್ಲಿ ಗೆಲ್ತಾರೆ. ಮತ್ತು ಯೋಜನೆಗಳನ್ನು ಹಾಕೊಳ್ಬೇಕು. ಇದನ್ನು ಈ ವರ್ಷಕ್ಕೆ ಆಯಿತು, ಇವರು ಏನು ಕೇಳಿದ್ರೆ ಈ ವರ್ಷಕ್ಕೆ ಮುಗೀತು, ನೆಕ್ಸ್ಟ್ ಇಯರ್ಗೆ ಮತ್ತೇನೆ ಯಾವಾಗ ಆಲೋಚನೆ ಮಾಡೋದು? ಏಪ್ರಿಲ್ ಮೇಯಲ್ಲಿ ನೀರಿನ ಕೊರತೆ ಬಂದಾಗ ಏನು ಮಾಡ್ತಾ ಇರುವಂಥದ್ದು. ಈ ಬಾವಿಗಳ ದುರಸ್ತಿಯನ್ನು ಸಹ ಅವರು ಖಂಡಿತ ಕಂಪಲ್ಸರಿಯಾಗಿ ಮಾಡಿಸುವಂಥ ಪ್ರಯತ್ನ ನಗರಸಭೆಯವರು ಮಾಡಬೇಕು. ನಾಳೆನೇ ಸರ್ವೆ ಮಾಡಿಸ್ಲಿ, ಎಷ್ಟು ಬಾವಿಗಳಿದ್ದಾವೆ ಅವುಗಳನ್ನು ರಿಪೇರಿ ಮಾಡಿಸುವಂಥ ವ್ಯವಸ್ಥೆಗಳನ್ನು ಅವ್ರು ಮಾಡಬೇಕು. ಏನಾದರೂ ನೀರಿನ ಕೊರತೆ ಆದರೆ ಇದನ್ನು ನೀರಿನನ್ನು ಅವ್ರಿಗೆ ಸಪ್ಲೈ ಮಾಡುವಂಥ ಒಂದು ವ್ಯವಸ್ಥೆಗಳು ಮಾಡಬೇಕು. ನಾವು ಹೇಳುವಂಥದ್ದಲ್ಲ. ಇಲ್ಲಿ ನಗರಸಭೆಯ ವ್ಯಾಪ್ತಿಯಲ್ಲಿ ಕೆಲವು ಕೆರೆಗಳಿದ್ದವು. ಮಣಿಪಾಲದಲ್ಲಿ ನೋಡಿ ಮಣ್ಣು ಪಳ್ಳ ಇದೆ, ಗೊತ್ತಿದೆಯಲ್ಲ ನಿಮಗೆ. ಎಷ್ಟು ನೀರಿದೆ ಅದರಲ್ಲಿ. ನೀರೇನಾದರೂ ಯೂಸ್ ಆಗ್ತಾ ಇದೆ. ಅದು ಯಾಕೆ ಕುಡಿಯೋ ನೀರಿಗೆ ಯೂಸ್ ಮಾಡಬಾರ್ದು? ಮಣಿಪಾಲದವ್ರಿಗೆ ಯಾವುದನ್ನು ಯೂಸ್ ಮಾಡಬಾರ್ದು? ತೆಗೆದಾಗಿ ಬರ್ತದೆ ಸ್ವಾಮಿ ಅದರಲ್ಲಿ ನೀರು. ಬಾವಿಯಲ್ಲಿ ನಮಗೆ ತೆಗೆದಾಗಿ ನೀರು ಬರೋದಿಲ್ವೇ? ಅದರ ನೀರಿನ ಉಪಯೋಗ ಅವರಿಗೆ ತಿಳಿಸಿ. ಹಾಗೆ ಮಾಡಿದವಾಗ ಸಮಸ್ಯೆ ಇತ್ಯರ್ಥ ಆಗುತ್ತೆ. ಹಾಗಾಗಿ ಏನು ಕೇಳಿದರೆ ನಮಗೆ 3 ವರ್ಷಕ್ಕೊಮ್ಮೊಬ್ಬರು ಡಿ ಸಿ ಅವರು ಬರ್ತಾರೆ. ಇವರಿಗೆ ನಾವು ಅವರಿಗೆಲ್ಲ ಹೇಳಿರೋದೇ ಆಯಿತು. ಅವರ ಮನವೊಲಿಕೆಗೆ ಅವರನ್ನು ಹೇಗೆ ಇದನ್ನು ಮಾಡುವಂಥದ್ದು ಕನ್ವಿನ್ಸ್ ಮಾಡೋದೇ ನಮಗೆ ದೊಡ್ಡ ಕಷ್ಟ. ಯಾಕೆ ಹೇಳಿದ್ರೆ ಅವರು ಇಲ್ಲಿ ಅಧಿಕಾರಿಗಳು ಬಂದು ಕೂಡ ತಲೆ ತುಂಬಿಸಿರ್ತಾರೆ. ನಾವು ಇಮಿಡಿಯೇಟ್ ಕಟ್ ಮಾಡಿಬಿಡುವ, ಅವರು ಎಲ್ಲ ಸರಿ ಆಗ್ತದೆ ಅಂತ ಹೇಳುವಂಥದ್ದು. ಅದೆಲ್ಲ ಮಾಡುವಂಥದ್ದು. ಈ ಸರಿಯಾದ ಸಮಸ್ಯೆಯ ಬಗ್ಗೆ ಎಲ್ಲರೂ ಚಿಂತನೆ ಮಾಡಬೇಕು. ಎಲ್ಲಿಂದ ಬರಬೇಕು? ಜಿಲ್ಲಾಡಳಿತದಿಂದ, ಜನಪ್ರತಿನಿಧಿಗಳಿಂದ, ನಮ್ಮ ಗ್ರಾಹಕರಿಂದನೂ ಒಳ್ಳೆ ರೀತಿಯಲ್ಲಿ. ಯಾಕೆ ಕೇಳಿದ್ರೆ ಯಾರಿಗೂ ಸಮಸ್ಯೆ ಆಗದ ರೀತಿಯಲ್ಲಿ ನೀರಿನ ನಿರ್ವಹಣೆ ಆಗಬೇಕು. ಎರಡನೇದಾಗಿ ನೀರಿನ ಪೂರೈಕೆ ಮಾಡುವಲ್ಲಿ ಸಹ ಇವರು ತಪ್ಪಬಾರದು, ನೀರನ್ನು ಉಪಯೋಗ ಮಾಡುವಲ್ಲಿ ಸಹ ತಪ್ಪಬಾರದು. ನಾನು ಆವಾಗಲೇ ಇದ್ದೆ, ಅನಧಿಕೃತ ಏನಿದೆ ಸಂಪರ್ಕಗಳನ್ನು ನೋಡಿ ಅದನ್ನು ಮಾಡಿಸಬೇಕು. ಯಾವುದೇ ಕಾರಣಕ್ಕೂ ಇವರಿಗೆ ವ್ಯಾಪಾರದವರಿಗೆಲ್ಲ ಅವರಿಗೆ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಹೇಳಬೇಕು. ಅದು ಅವರಿಗೆ ಸಹ ಕೊಡುವಂಥದ್ದು ಮಾಡಬಾರ್ದು. ಯಾಕೆ ಕೇಳಿದ್ರೆ ಇವತ್ತು ವಾಹನ ಸರ್ವಿಸ್ ಸ್ಟೇಷನ್ನವರಿಗೆ ಸಹ
ಬಜೆ ಆಣೆಕಟ್ಟಿನ ನೀರೇ ಹೋಗ್ತಾ ಇದೆ. ಕೊನೆಗಳಿಗೆಲ್ಲಿ ಮಾಡ್ತಾರೆ ಇವರು, ಏಪ್ರಿಲ್ ಮೇಲೆ ಅವರಿಗೆಲ್ಲ ಕೊಡೋದಿಲ್ಲ. ಅದನ್ನು ಈಗ ಮಾಡಿದರೆ ಸ್ವಲ್ಪ ಅವರು ಸಹ ಸೇಫ್ ಆಗ್ತಾರೆ. ಹಾಗಾದ್ದರಿಂದ ಆ ಯೋಚನೆಗಳನ್ನು ಸಹ ನಗರಸಭೆಯವರು ಮಾಡಲಿ, ಜಿಲ್ಲಾಡಳಿತ ಮಾಡಲಿ. ಯಾಕೆ ಕೇಳಿದರೆ ಖಂಡಿತವಾಗಿಯೂ ಇವತ್ತು ನಗರಸಭೆಯಲ್ಲಿ ಯಾವುದೇ ಜನಪ್ರತಿನಿಧಿಗಳಿಲ್ಲದೆ, ಅಂದರೆ ಅಧ್ಯಕ್ಷರಿಲ್ಲದೆ ಈ ಸಮಸ್ಯೆ ಮಾಡೋದಲ್ಲ. ಬಟ್ ಈ ಸಮಸ್ಯೆ ಬಗ್ಗೆ ಸಂಪೂರ್ಣ ಚಿಂತನೆಗಳು ನಡೀಲಿ. ಯಾಕಂದ್ರೆ ಸಮಾನ ರೀತಿಯಲ್ಲಿ ಹಂಚಿಕೊಳ್ಳುವಂತ ರೀತಿಯನ್ನು ಮಾಡ್ಕೊಳ್ಳಿ. ನೀರನ್ನು ಉಳಿಸುವಂತ ಪ್ರಕ್ರಿಯೆಗೆ ಎಲ್ಲರೂ ಕೈ ಜೋಡಿಸುವ, ಅದರಲ್ಲಿ ಏನು ಸಮಸ್ಯೆಗಳಿಲ್ಲ. ಯಾಕಂದ್ರೆ ಆ ಭಾಗದ ಕೃಷಿಕರಿಗೂ ನಾವು ಕೈ ಜೋಡಿಸ್ತೇವೆ. ಇಲ್ಲಿ ಸಹ ಅಂತ ಕೈ ಜೋಡಿಸುವಂತ ಪ್ರಯತ್ನ ಮಾಡಿದರೆ ಖಂಡಿತ ನೀರಿನ ಕೊರತೆ ಆಗೋದಿಲ್ಲ. ಎಸ್, ಓಕೆ, ಧನ್ಯವಾದ. ಇಷ್ಟೊತ್ತು ನಮ್ಮೊಂದಿಗೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಒಂದು ಸಮಸ್ಯೆ, ಕೃಷಿಕರ ಪರವಾಗಿ ಬಂದು ಅವರ ಸಮಸ್ಯೆಗಳನ್ನು ಇಲ್ಲಿ ಹೇಳಿಕೊಂಡಿರುವಂಥದ್ದು. ಶೀಘ್ರವಾಗಿ ಜಿಲ್ಲಾಡಳಿತ ಅನ್ನುವಂಥದ್ದು ಏನಿದೆ ಇದಕ್ಕೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸಲಿ ಅನ್ನುವಂಥದ್ದು ನಮ್ಮದೊಂದು ಆಶಯ. ಎಸ್, ಇದಾಗಿರುತ್ತೆ ಈ ಹೊತ್ತಿನ ವಿಶೇಷ. ಧನ್ಯವಾದ ನಿಮಗೆ. ಎಸ್ ವೀಕ್ಷಕರೇ, ಈಗಾಗಲೇ ನಾವು ಹಲವು ಚರ್ಚೆಗಳನ್ನು ಮಾಡಿ ಆಯಿತು. ನೀರಿನ ಸಮಸ್ಯೆ ಅನ್ನುವಂಥದ್ದು ಏನು ನಗರ ಭಾಗಕ್ಕೆ ಈಗಿನ ಮಟ್ಟಿಗೆ ಇಲ್ಲದಿದ್ದರೂ ಕೂಡ ಗ್ರಾಮೀಣ ಭಾಗದಲ್ಲಿ ಎದ್ದು ಕಾಣ್ತಾ ಇದೆ ಅನ್ನುವಂಥ ದೂರುಗಳು ಕೇಳಿ ಬರ್ತಾ ಇದೆ. ಸರಿಯಾದ ರೀತಿಯಲ್ಲಿ ರೈತರಿಗೆ ನೀರು ಪೂರೈಕೆ ಆಗ್ತಾ ಇಲ್ಲ, ಅವರ ಪಂಪ್ ಸೆಟ್ಗಳನ್ನು ತೆಗೆಯಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. ಯಾಕೆ ಈ ರೀತಿಯ ಒಂದು ಧೋರಣೆಯನ್ನು ತೋರ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆಯಾಗಿ ಕಾಡ್ತಾ ಇರುವಂಥದ್ದು. ಆದಷ್ಟು ಬೇಗ ಈ ಒಂದೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿ ಇವರ ಸಮಸ್ಯೆಗಳು ಬಗೆಹರಿಯಲಿ ಅನ್ನುವಂಥದ್ದು ನಮ್ಮ ಆಶಯ. ಇದಾಗಿರುತ್ತೆ ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.